ನಂಚಿನ ಮಾತ ಗಣ್ಯರೇನು ಬೊಕ್ಕ ಸಮಾಜ ಬಾಂಧವರೇನು ಹಾರ್ದಿಕವಾದ ಸ್ವಾಗತ ಮಲ್ತೊಂದು ಸಭಾ ಕಾರ್ಯಕ್ರಮವನ್ನು ಪ್ರಾರಂಭ ಮಲ್ತೊಂದುಲ್ಲ. ಪ್ರಥಮವಾದ ಈ ಸಭೆಗೆ ವೇದಮೂರ್ತಿ ಉಚ್ಚಿಲತಾಯ ಪದ್ಮನಾಭ ತಂತ್ರಿಗಳು ಉದ್ಘಾಟನೆ ಮಲ್ಪೆರುಲ್ಲಿರು. ಅರೇನ ಈ ಸಭೆಗೆ ಗಟ್ಟಿ ಸಮಾಜದ ಅಧ್ಯಕ್ಷರಾಯಿನ ಜನಾರ್ದನ ಗಟ್ಟಿ ಕನ್ನಿಮನೆ ಬೊಕ್ಕ ಉಪಾಧ್ಯಕ್ಷರಾಯಿನ ಚಂದ್ರಶೇಖರ್ ಗಟ್ಟಿ ಗುಂಡ್ಯ ಮೇರೆ ವೇದಿಕೆಗೆ ಲಿತೊಂದು ಬರಡು ಪಣದು ವಿನಂತಿ ಮಲ್ಪುವೆ. ಅವೇ ರೀತಿ ನಾಯಿಗೆರಾಯಿನ ಹರಿಶ್ಚಂದ್ರ ಗಟ್ಟಿ, ಮೇಲ್ಡೆರಾಯಿನ ಯಾದವ ಗಟ್ಟಿ, ವಜ್ರಾಕ್ಷಿ ಚಂದ್ರಶೇಖರ್ ಗಟ್ಟಿ, ಪ್ರತಿಮಾ ಗಟ್ಟಿ, ಶಂಕರ್ ಗಟ್ಟಿ ರಾಯಿತ್ಲು, ಶ್ರೀಕಾಂತ್ ಗಟ್ಟಿ ಬೊಕ್ಕ ಸಂಘದ ಪ್ರಧಾನ ಕಾರ್ಯದರ್ಶಿ ಆಯ್ನ ರತ್ನಾಕರ್ ಗಟ್ಟಿ ವೇದಿಕೆಗೆ ಬರಡು ಪಂಡದು ವಿನಂತಿ ಮಲ್ಪು. ಸೋಮನಾಥ ಸೇವಾ ಸಮಿತಿದ ಅಧ್ಯಕ್ಷರಾಯಿನ ಜಯರಾಮ್ ಗಟ್ಟಿ ಪಿಲಾರ್, ಯುವಜನ ವಿಭಾಗದ ಅಧ್ಯಕ್ಷರಾಯಿನ ಅಶ್ವಿತ್ ಗಟ್ಟಿ, ಅವೇ ರೀತಿ ಮಹಿಳಾ ವಿಭಾಗದ ಅಧ್ಯಕ್ಷರಾಯಿನ ವಸಂತಿ ಗಟ್ಟಿ ಮೇರೆ ವೇದಿಕೆಗೆ ಬರಡು ಪಂಡದು ವಿನಂತಿ ಮಲ್ಪು. ಸಾವಿತ್ರಿ ಗಟ್ಟಿ ವೇದಿಕೆಗೆ ಬರಡು ಪಂಡದು ವಿನಂತಿ ಮಲ್ಪು. ನಮಕ್ ಮಾತೆರೆಗಳ ತೆರಿಲಕನೆ ಸಾರತ್ತ 1947 ಇಸ್ವಿಡು ಆನಿದ ಕಾಲದ ಹಿರಿಯಕಲು ಮುಖ್ಯವಾದ ಸೋಮೇಶ್ವರದ ಸೋಮನಾಥ ಸ್ವಾಮಿನ ಆರಾಧನೆ ಮಲ್ತೊಂದು ಅರ್ನ ಪಂಚಪರ್ವ ವಾರ್ಷಿಕ ಉತ್ಸವಡು ಭಾಗವಹಿಸುವ ಮುಖಾಂತರ ಸಮಾಜದ ಒಂಜಿ ಒಗ್ಗಟ್ಟನ ಮಲ್ಪುನ ಒಟ್ಟಿಗೆ ಗಟ್ಟಿ ಸಮಾಜದ ಕಲು ಸಾಮಾಜಿಕವಾದ, ಶೈಕ್ಷಣಿಕವಾದ, ಆರ್ಥಿಕವಾದ ಮಾತ ರಂಗೋಡ್ಲ ದುಂಬು ಬರಡು ಪಣಪುಣ ಕನನು ಕಟ್ಟದು ಆನಿ ಸಂಘನು ಕಟ್ಟಿಯರು. ಪನಿಯಾದ ಜಪಡಾಯಿ ನಂಚಿನ ಮಾತ ಸಮಾಜ ಬಾಂಧವರಿಗೆಲ್ಲ ಈ ಸಂದರ್ಭಡು ಹಿರಿಯಕಲೆಗೆ ಅಕ್ಲೇನು ಎನ್ನೊಂದು ಸಭಾ ಕಾರ್ಯಕ್ರಮಗೂ ನಮ್ಮ ಪದ್ಧತಿ ಒಂದಿಲ್ಲ. ಮುಖ್ಯವಾದ ಈ ಸಂಘ ಸ್ಥಾಪನೆಯರ ನಮ್ಮ ಹಿರಿಯಕಲು ಏತೋ ಭಂಗ ಬೈದರು ಆಂಡ ಕೆಲವು ಜನ ಉಲ್ಲೇರು ಆಂಡ ಅಕಲ್ ಮುಲ್ಪ ಇಜ್ಜಿಂಡಲ ಅಕಲ್ನ ಆಶೀರ್ವಾದ ಉಂಡು ಒಂದು ಪಂಡದು ಈ ಕಾರ್ಯಕ್ರಮದ ವೇದಿಕೆ ಅಡಿತನ ಗಣ್ಯರನ್ನು ಸ್ವಾಗತ ಮಲ್ಪರೊಲ್ಲೇರು ಗಟ್ಟಿ ಸಮಾಜ ಸೇವಾ ಸಂಘದ ಪ್ರಧಾನ ಕಾರ್ಯದರ್ಶಿಯಾಯಿನ ರತ್ನಾಕರ್ ಗಟ್ಟಿ ಮೇರಿಗಿಲ್ ಮೇರು. 2023 ಸಾಲಿನ ಹೊಲದವರ ಯಾನೆ ಗಟ್ಟಿ ಸಮಾಜ ಸೇವಾ ಸಂಘ ಇದರ ವಾರ್ಷಿಕೋತ್ಸವ ಹಾಗೂ ಕ್ರೀಡೋತ್ಸವ ಸಮಾರೋಪ ಸಮಾರಂಭವು ಈ ದಿನ ಇಲ್ಲಿ ನೆರೆದಂಥ ನಮ್ಮ ಎಲ್ಲ ಸಮಾಜ ಬಾಂಧವರ ಸಮ್ಮುಖದಲ್ಲಿ ನಮ್ಮ ಹಿರಿಯರಾದ ವೇದಿಕೆಯಲ್ಲಿರುವ ಎಲ್ಲ ಹಿರಿಯರಾದ ಸಮ್ಮುಖದಲ್ಲಿ ನಡೆಯುತ್ತಿದ್ದು 17/12/2023 ನಮ್ಮ ಸಮಾಜದ ಕ್ರೀಡೋತ್ಸವ ಸಮಾರಂಭ ಮುಗಿದು ಹಾಗೆ ಇವತ್ತು ನಿನ್ನೆ ಸಾಯಂಕಾಲ ಹಲವು ನಮ್ಮ ಪೂಜಾ ಕಾರ್ಯಕ್ರಮಗಳು ನಡೆದು ಇವತ್ತು ಬೆಳಿಗ್ಗೆ ಗಣಹೋಮ, ಮಧ್ಯಾಹ್ನ ಸತ್ಯನಾರಾಯಣ ದೇವರ ಪೂಜೆ, ಅನ್ನ ಸಂತರ್ಪಣೆ, ಹಾಗೆ ಈಗ ಈ ಸಮಾರಂಭಗಳ ಸಮಾರೋಪ ಸಮಾರಂಭ ಸಭೆ ನಡೆಯುತ್ತಿದೆ. ಈ ವೇದಿಕೆಯಲ್ಲಿ ನಮ್ಮ ಮಾತೃ ಸಂಘದ ಅಧ್ಯಕ್ಷರಾದ ಶ್ರೀ ಜನಾರ್ದನ್ ಕನ್ನಿಮನೆ ಅವರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕಾಗಿ ನಮ್ಮೆಲ್ಲರ ಪರವಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಉಪಾಧ್ಯಕ್ಷರಾಯಿನ ಚಂದ್ರಶೇಖರ್ ಗಟ್ಟಿ ಗುಂಡ್ಯ ಶಾಲ್ ಪಾಡ್ದು ಗೌರವ ಮಲ್ಪಡು ಪಣದು ವಿನಂತಿ. ನೆಚ್ಚಿನ ಉದ್ಘಾಟಕರಾಗಿ ಬಂದಂಥ ವೇದಮೂರ್ತಿ ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿ ಅವರು ಈ ವೇದಿಕೆಯಲ್ಲಿ ಆಸನರಾಗಿದ್ದಾರೆ. ಅವರನ್ನು ನಾವು ನಮ್ಮ ಕಮಿಟಿಯವರು ಅವರ ಮನೆಗೆ ಹೋಗಿ ನಮ್ಮ ಒಂದು
ಸಭೆಯಲ್ಲಿ ತಾವು ಉದ್ಘಾಟಕರಾಗಿ ಬಂದು ಬರಬೇಕಾಗಿ ನಾವು ವಿನಂತಿಸಿದಾಗ ಅವರು ಬಹಳ ಸಂತೋಷದಿಂದ ನಿಮ್ಮ ಒಂದು ಸಮಾಜದ ಈ ವೇದಿಕೆಯಲ್ಲಿ ನಿಮ್ಮ ಸಮಾರಂಭಗಳಲ್ಲಿ ಭಾಗವಹಿಸಲು ನನಗೆ ಭಾಳ ಸಂತೋಷ ಅಂತ ಹೇಳಿಕೊಂಡು ಅವರ ಹಲವು ಕಾರ್ಯಕ್ರಮಗಳನ್ನು ಕೂಡ ಬದಿಗೊತ್ತಿ ಈ ಸಭೆಯಲ್ಲಿ ನಮ್ಮ ಒಂದು ಉದ್ಘಾಟಕರಾಗಿ ಬಂದಿರುತ್ತಾರೆ. ಅವರಿಗೂ ಕೂಡ ನಾನು ನಮ್ಮ ಸಮಿತಿಯ ಪರವಾಗಿ ನಮ್ಮಂಥ ಎಲ್ಲ ಸಮಾಜ ಬಾಂಧವರ ಪರವಾಗಿ ಅವರನ್ನು ಈ ವೇದಿಕೆಯಲ್ಲಿ ಆಸನರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಬ್ರಹ್ಮಶ್ರೀ ಉಚ್ಚಿಲತಾಯ ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿಯವರಿಗೆ ಮೋಹನ್ ದಾಸ್ ಗಟ್ಟಿ ಅವರು ಬಂದು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಮಾನ್ಯ ಶ್ರೀ UT ಖಾದರ್ ವಿಧಾನಸಭಾ ಅಧ್ಯಕ್ಷರು, ಕರ್ನಾಟಕ ಸರ್ಕಾರ, ಅವರು ಕೂಡ ಈಗ ಭಾಗವಹಿಸಬೇಕಾಗಿತ್ತು. ಅವರು ಮಡಿಕೇರಿಯಲ್ಲಿ ಕಾರ್ಯಕ್ರಮ ಇದ್ದುದರಿಂದ ಅವರು ಬರುವಾಗ ಸ್ವಲ್ಪ ತಡವಾಗಿ ಆಗ್ತದೆ ಅಂತ ಹೇಳಿದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅವರಿಗೆ ಸ್ವಾಗತ ಬಯಸ್ತೇನೆ. ಹಾಗೆ ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ಲೋಕಸಭಾ ಸದಸ್ಯರು, ಮಂಗಳೂರು, ಇವರು ಕೂಡ ಈ ವೇದಿಕೆಯಲ್ಲಿ ಭಾಗವಹಿಸಬೇಕಾಗಿತ್ತು. ಒಂದೇ ಭಾರತ್ ರೈಲು ಉದ್ಘಾಟನೆ ನಿನ್ನೆ ನಡೆದಿದ್ದು ಇವತ್ತವರಿಗೆ ಡೆಲ್ಲಿಗೆ ಹೋಗಲಿರುವುದರಿಂದ ಅಕಸ್ಮಾತ್ ಹೋಗುವ ಒಂದು ಅವಕಾಶ ತಪ್ಪಿದರೆ ನಾನು ನಿಮ್ಮ ಈ ಸಮಾರಂಭಕ್ಕೆ ಬರ್ತೇನೆ ಅಂತ ಹೇಳಿದರು. ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ನಾನು ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಸಂಚಾಲಕರು ವ್ಯಾಘ್ರ ಚಾಮುಂಡಿ ಎಜುಕೇಷನ್ ಟ್ರಸ್ಟ್ ಉಳ್ಳಾಳ, ಅವರು ನಮಗೆ ವೇದಿಕೆಯಲ್ಲಿ ಅವ್ರು ಬರಲಿಲ್ಲ, ಬರ್ತೇನೆ ಅಂತ ಹೇಳಿದ್ದಾರೆ. ಅವರು ನಮಗೆ ಈ ಕ್ರೀಡೋತ್ಸವಕ್ಕೆ ಭಾರತ್ ಹೈಸ್ಕೂಲ್ ಕ್ರೀಡಾಂಗಣವನ್ನು ನಮಗೆ ನೀಡಿದ್ದು, ನಮ್ಮ 2 ದಿನಗಳ ಎಲ್ಲ ಕ್ರೀಡಾ ಕಾರ್ಯಕ್ರಮಗಳು ಒಂದು ದಿವಸದಲ್ಲಿ ಮುಗಿಯುವಂಥ ಆ ದೊಡ್ಡ ಗ್ರೌಂಡ್ನಲ್ಲಿ ಕ್ರೀಡಾಕೂಟವನ್ನು ಮುಗಿಸಲಿಕ್ಕೆ ಸಹಕಾರ ನೀಡಿರುತ್ತಾರೆ. ಅವರಿಗೂ ಕೂಡ ನಾನು ಅವರ ಅನುಪಸ್ಥಿತಿಯಲ್ಲಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಶಂಕರ್ ಗಟ್ಟಿ ರಾಯಿತ್ಲು, ಅಧ್ಯಕ್ಷರು, ಗಟ್ಟಿ ಸಮಾಜ, ಕುಂಬಳೆ, ಅವರಿಗೂ ಕೂಡ ನಾವು ನಮ್ಮ ಸಮಿತಿಯವರು ಕುಂಬಳೆಗೆ ಅವರ ಸಮಾಜ ಮಂದಿರಕ್ಕೆ ಹೋಗಿ ನಾವು ನಮ್ಮ ಸಮಾರಂಭಕ್ಕೆ ಬರಬೇಕಂತ ಹೇಳುವಾಗ ಅವರು ನಮ್ಮ ಒಂದು ಏನು ಸ್ವಾಗತ ಮಾಡಿದ್ವಿ ಅದನ್ನು ಸಂಪೂರ್ಣ ಸ್ವೀಕರಿಸಿ ಅವರು ಇವತ್ತು ವೇದಿಕೆಯಲ್ಲಿದ್ದಾರೆ. ಅವರಿಗೂ ನಮ್ಮ ಎಲ್ಲ ಸಮಾಜ ಬಾಂಧವರ ಪರವಾಗಿ ನಾನಿಲ್ಲಿ ಅವರನ್ನು ಸ್ವಾಗತ ಬಯಸ್ತಾ ಇದ್ದೇನೆ. ಮೇರೆಗೆ ಸಂಘದ ಪ್ರಧಾನ ಕಾರ್ಯದರ್ಶಿ ಮಾಜಿ ದಿನೇಶ್ ಗಟ್ಟಿ ಕುತ್ತಾರ್ ಗೌರವಾರ್ಪಣೆ ಮಲ್ಪಡು ವಿನಂತಿ ಮಲ್ಪ. ಗಣೇಶ್ ಗಟ್ಟಿ ಅಧ್ಯಕ್ಷರು, ಗಟ್ಟಿ ಸಮಾಜ, ಮಧೂರು, ಇವರನ್ನು ಕೂಡ ನಾವು ನಮ್ಮ ಸಮಿತಿಯ ಪರವಾಗಿ ಅವರ ಮಧೂರು ಸಮಾಜ ಭವನಕ್ಕೆ ಹೋಗಿ ಅವರನ್ನು ಇಲ್ಲಿಗೆ ಬರಬೇಕಂತ ಹೇಳುವಾಗ ಅವರು ಕೂಡ ಭಾಳ ಒಂದು ಅತ್ಯುನ್ನತ ಒಂದು ಪ್ರೀತಿಯಲ್ಲಿ ನಮ್ಮನ್ನು ಸ್ವಾಗತಿಸಿ ನಿಮ್ಮ ಒಂದು ಸಮಾರಂಭಕ್ಕೆ ನಾವು ಬರ್ತೇವೆ ಅಂತ ಹೇಳಿದ್ದಾರೆ. ಅವರಿಗೆ ಕೂಡ ನಾನು ನಮ್ಮ ಎಲ್ಲ ಸಮಾಜ ಬಾಂಧವರ ಪರವಾಗಿ ಇಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ವಜ್ಜಾಕ್ಷಿ ಚಂದ್ರಶೇಖರ್ ಗಟ್ಟಿ ಸೋಮೇಶ್ವರ, ನಿವೃತ್ತ ಶಿಕ್ಷಕಿ, ಸರ್ಕಾರಿ ಪ್ರಾಥಮಿಕ ಶಾಲೆ, ಸುರತ್ಕಲ್, ಇವರ ಒಂದು ಕುಟುಂಬದ ಹಿನ್ನೆಲೆ, ಆ ಕುಟುಂಬದವರು ಎಲ್ಲರೂ ಈ ನಮ್ಮ ಸಮಾಜ ಕಟ್ಟುವಲ್ಲಿ ಸಹಭಾಗಿಯಾಗಿರುತ್ತಾರೆ. ಹಾಗೂ ನಮ್ಮ ಸೋಮನಾಥ ದೇವರ ಸನ್ನಿಧಿಯಲ್ಲಿ ಅವರು ತುಂಬ ಕೆಲಸ ಕಾರ್ಯಗಳನ್ನು ನಡೆಸಿರುತ್ತಾರೆ. ಅವರಿಗೂ ಕೂಡ ನಾನು ಈ ವೇದಿಕೆಯಲ್ಲಿ ಸ್ವಾಗತ ಬಯಸ್ತಾ ಇದ್ದೇನೆ. ವಜ್ರಾಕ್ಷಿ ಚಂದ್ರಶೇಖರ್ ಗಟ್ಟಿ ಸೋಮೇಶ್ವರ ಮೇರೆನ ಮೋಹಿನಿ ಗಟ್ಟಿ ಬಜಾಲ ಬತ್ತದ ಗೌರವಾರ್ಪಣೆ ಮಲ್ಪಡ್ಪಣದು ವಿನಂತಿ. ಶ್ರೀಕಾಂತ್ ಗಟ್ಟಿ, ಮ್ಯಾನೇಜಿಂಗ್ ಡೈರೆಕ್ಟರ್, ಸಾನ್ವಿ ರಿಯಲ್ ಎಸ್ಟೇಟ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪರ್, ಶೋಭಾಗ್, ಯುವ ಉದ್ಯಮಿ, ಇವರಿಗೂ ಕೂಡ ನಾನು ನಮ್ಮ ಸಮಾಜದ ಪರವಾಗಿ ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ರಾಧಾಕೃಷ್ಣ ಗಟ್ಟಿ ಕುಂಪಲ ಮೇರೆ ಬತ್ತದ ಗೌರವಾರ್ಪಣೆ ಮಲ್ಪಡ್ಪಣದು ವಿನಂತಿ. ಧೀರಜ್ ಗಟ್ಟಿ ಕಾವೂರು, ಶ್ರೀಕಾಂತ್ ಗಟ್ಟಿ ಮೇರೆನ ರಾಧಾಕೃಷ್ಣ ಗಟ್ಟಿ ಕುಂಪಲ, ಪ್ರೊಫೆಸರ್, ಕನಕಪುರ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸೈನ್ಸ್, ದೇಳಕಟ್ಟೆ, ಇವರಿಗೂ ಕೂಡ
ನಾನು ತಮ್ಮ ಸಮಾಜದ ಪರವಾಗಿ ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಲತಾ ಗಟ್ಟಿ ಪಡೀಲ್ ಗೌರವಾರ್ಪಣೆ ಮಲ್ಪಡು ವಿನಂತಿ ಮಲ್ಪ. ಶ್ರೀಮತಿ ಸಾವಿತ್ರಿ ಗಟ್ಟಿ ಮೇರೆಗೆ ಜಯಶ್ರೀ ಗಟ್ಟಿ ಬತ್ತದ ಮಾಡೂರು ಬತ್ತದ ಶರ್ಮಿಳಾ ಗಟ್ಟಿ ಬತ್ತದ ಗೌರವಾರ್ಪಣೆ ಮಲ್ಪಡು ವಿನಂತಿ. ಈ ವೇದಿಕೆಗೆ ಎಲ್ಲರನ್ನು ಗಣ್ಯರನ್ನು ಸ್ವಾಗತಿಸುತ್ತಾ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ವಿಶ್ವನಾಥ್ ಗಟ್ಟಿ ಅವರಿಗೆ ನಡೆಸಲು ಅನುವು ಮಾಡಿಕೊಡ್ತಾ ಇದ್ದೇನೆ. ಹಾಗೆ ಶ್ರಮಿಸಿ ನಮ್ಮ ಸಮಾಜದ ಗುರುಸ್ಥಾನದಲ್ಲಿರುವಂತಹ ಶ್ರೀ ಹರಿಶ್ಚಂದ್ರ ಗಟ್ಟಿ ನಾಯ್ಕರು ಹಾಗೂ ಯಾದವ್ ಗಟ್ಟಿ ಮೇಲ್ಡರು ಅವರಿಗೂ ಕೂಡ ನಾವು ನಮ್ಮ ಸಮಾಜದ ಪರವಾಗಿ ಸ್ವಾಗತಿಸುತ್ತಾ ಈ ವೇದಿಕೆಯಲ್ಲಿ ಅವರನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಾಯಿಗೆರೆಗೆ ಶೇಖರ್ ಗಟ್ಟಿ ಬತ್ತದ ಗೌರವಾರ್ಪಣೆ ಮಲ್ಪಡು. ಅವೇ ರೀತಿ ಮೇಲ್ಡೆರೆಗೆ ರತ್ನಾಕರ್ ಗಟ್ಟಿ ಪ್ರಧಾನ ಕಾರ್ಯದರ್ಶಿ ಗೌರವಾರ್ಪಣೆ ಮಲ್ಪಡು ಪಂಡದು ವಿನಂತಿ. ಮುಲು ಎದುರು ಕುಲಂದುಲ್ಲೇರು ನಮ್ಮ ಈ ಸಭಾಭವನ ಶಿಲಾನ್ಯಾಸ ಆಪನಂಚಿನ ಸಂದರ್ಭಡು ಅಧ್ಯಕ್ಷರಾದಿತ್ತನ ಶ್ರೀ ಪಿ ಕೃಷ್ಣಗಟ್ಟಿ ಸೋಮೇಶ್ವರ ಉಲ್ಲೇರು. ಅವೇ ರೀತಿ ಮಲಿ ಕೃಷ್ಣ ಮಾಸ್ಟರ್ ಉಲ್ಲೇರು ಹಿರಿಯಾಕಲು ಉಲ್ಲೇರು ಪುದರ್ ಪಂಡ ಒರಿಯಾಕೊರಿ ಬೇಜಾರಾಪಂಡು ಸೇಸಪ್ಪ ಗಟ್ಟಿ ಉಲ್ಲೇರು ಸುಮಾರು ಗುರಿಕಾರ್ ನಕಲು ಉಲ್ಲೇರು ಮಾತೆರೆಗಳ ಒಂಜೆ ಕೈಟ್ ಚಪ್ಪಲ ತಟ್ಟುನ ಮುಖಾಂತರ ಸ್ವಾಗತ ಮಲ್ತದ್ದು. ಕಾರ್ಯಕ್ರಮಕ್ಕೂ ಚಾಲನೆ ಕೊರಿಯರ ಉಲ್ಲೇರು ವೇದಮೂರ್ತಿ ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಿಲತಾಯ ತಂತ್ರಿ ಮೇರು ವೇತೋ ದೇವಸ್ಥಾನಲೆಗೆ ಬ್ರಹ್ಮಕಲಶ ಮಲ್ಪುನ ಮುಖಾಂತರ ದೈವಸ್ಥಾನ ಬೊಕ್ಕ ದೇವಸ್ಥಾನಲೆಗೆ ಬ್ರಹ್ಮಕಲಶ ಮಲ್ಪುನ ಮುಖಾಂತರ ಚೈತನ್ಯನು ಕೊರ್ದು ಆ ದೇವಸ್ಥಾನದ ಅಭಿವೃದ್ಧಿನ ತೂಪುನಂಚಿನ ವೇದಮೂರ್ತಿ ಪಂಡಂಡ ಬ್ರಹ್ಮಶ್ರೀ ಉಚ್ಚಿಲತನಯ ಪದ್ಮನಾಭ ತಂತ್ರಿಗಳು ಸಮಾಜದ ಕುಲಸ್ವಾಮಿ ಆಯ್ನ ಶ್ರೀ ಸೋಮನಾಥ ದೇವಸ್ಥಾನದ ತಂತ್ರಿ ಆದಲ ಆರು ಅರ್ನ ಹಿರಿಯರ್ನ ಕಾಲೊಡ್ದಲ ನೆರವೇರಿಸೊಂದು ಬರಂದುಪ್ಪುನಂಚಿನ ಒಂಜಿ ಇಡೀ ಸಮಾಜದ ಪರಿವರ್ತನೆ ಮಲ್ಪುನಂಚಿನ ಒಂಜಿ ಏಕೈಕಿಯ ಒಂಜಿ ಕುಟುಂಬ ವೇದಮೂರ್ತಿ ಪದ್ಮನಾಭ ತಂತ್ರಿ ಮೆರೆಡ್ದು ಗಟ್ಟಿ ಸಮಾಜ ಸೇವಾ ಸಂಘದ ವಾರ್ಷಿಕ ಸಮಾರಂಭಗೂ ದೀಪ ಪೊತ್ತವನ ಮುಖಾಂತರ ಚಾಲನೆ. शरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि गीतसाराय गीततत्त्वाय गीतगोत्राय धीमहि गोदगुल्फाय गन्धमट्टाय गोजयप्रदाय धीमहि
गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि. ಹಿಂದುಳಿದ ಬಡ ಮಕ್ಕಳಿಗೆ ಪುರಸ್ಕಾರ, ಉತ್ತೇಜನ, ಹಲವಾರು ರೀತಿಯ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಹಲವಾರು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿರುವುದು ಅದು ನಮ್ಮ ಸೋಮನಾಥ ದೇವರ ಕೃಪೆಯಿಂದ ಎಂದು ಹೇಳಿದರೆ ತಪ್ಪಾಗಲಾರದು. ಕ್ರಮಕ್ಕೆ ಶುಭವನ್ನು ಕೋರಿದಂತಹ ವೇದಮೂರ್ತಿ ಬ್ರಹ್ಮಶ್ರೀ ಉಚ್ಚಿಲತಾಯ ಪದ್ಮನಾಭ ತಂತ್ರಿಯವರಿಂದ ಈಗ ನುಡಿಪೀಠದಿಂದ ನುಡಿಮಂತ್ರ. ಕಾಶಂ ಶುದ್ಧ ವಿದ್ಯಾಪ್ರದಾಯಕಂ ಶುದ್ಧಂ ಪೂರ್ಣಂ ಚಿದಾನಂದಂ ಸದಾಶಿವಮಹಂ ಭಜೆ. ಸೋಮನಾಥ್ ದೇವರನ ಪಾದಗೂ ಅಡ್ಡಬರೊಂದು ಪೊಲದವರ ಯಾನೆ ಗಟ್ಟಿ ಸಮಾಜದ ಈ ಸೇವಾ ಸಂಘದ ಈ ವಾರ್ಷಿಕ ಉತ್ಸವ ಅಂಚನೆ ಕ್ರೀಡೋತ್ಸವದ ಸಮಾರೋಪ ಸಮಾರಂಭದ ಈ ಒಂಜಿ ಸಭೆಟ್ ಅಧ್ಯಕ್ಷ ಸ್ಥಾನವನ್ನು ವಹಿಸಂಚಿನ ಗಟ್ಟಿ ಸಮಾಜ ಸೇವಾ ಸಂಘದ ನೂತನ ಅಧ್ಯಕ್ಷರಾಯಿಂಚಿನ ಶ್ರೀ ಜನಾರ್ದನ ಗಟ್ಟಿ ಕನ್ನಿಮನೆ ಅಕ್ಲೆ ಅಂಚನೆ ವೇದಿಕೆಡುಪನ ಪೂರ ಗಣ್ಯ ವ್ಯಕ್ತಿಲೆ ಮೆಲೆಂಟರೆ ಅಂಚನೆ ನಾಯಕರೇ ಕೂಡುಕಟ್ಟದ ಪೂರ ಗುರಿಕಾರ್ನಕ್ಲೆ ಪೂರ ಕೂಡುಕಟ್ಟದ ಬಂಧುಲೆ ಒಂಜಿ ಸಮಾಜ ಅಂದ ಪನ್ಪುನ ನಮ್ಮ ಭಾರತೀಯ ಸಮಾಜದ ಒಂಜಿ ಅಂಗ ಆಪುಂಡು ಗಟ್ಟಿ ಸಮಾಜ. ನಮ್ಮ ಮಾಗಣೆದ ಸೋಮನಾಥ ದೇವರನ ಒಂಜಿ ಕಾಲೋಡು ಐಕೊಂಜಿ ಜವಾಬ್ದಾರಿ ಇಜ್ಜ ಅಂದಿನ ಪೊರ್ತುಡು ಐನು ಜವಾಬ್ದಾರಿಯುತವಾದ ದೆತೊಂದು ನಾಯಿಗೆರ್ಲ ಮೆಲಂಟೆರ್ಲ ಒಂಜಿ ಜಾಗೆಡು ಉತ್ತುದು ದೇವಸ್ಥಾನನ ಒಂಜಿ ಕಾಲಮುಟ್ಟ ಕೊನೊತ್ತನ ಒಂಜಿ ಕೀರ್ತಿ ಗಟ್ಟಿ ಸಮಾಜಗೊಂಡು ಐನು ಇತ್ತೆಲ ಆ ದೇವಸ್ಥಾನದೊಟ್ಟಿಗೆ ಅಕ್ಲ ಸಂಬಂಧನು ಒರಿಪಾಯರೆ ಅಕುಲಿತ್ತೆಲ್ಲ ಪ್ರಯಂತ ಬಂತೊಂದುಲ್ಲೇರು ಐಟ ಅಕ್ಲಿಗೆ ದೇವರನ ಸೋಮನಾಥ್ ದೇವರನ ಅನುಗ್ರಹಲ ಉಂಡು ಒಂದು ಪನ್ಪನ ಒಂಜಿ ವಿಶ್ವಾಸ. ಈ ಸಮಾಜ ಕಟ್ಟು ನೀನು ಪಂಡ ಒಂದು ಸುಲಭದ ವಿಚಾರ ಆತು. ಸುಮಾರು ವರ್ಷಕ್ಕೆ ತುಂಬು ಸಮಾಜದ ಹಿರಿಯಕ್ಕಲು ಪೂರ ಒಂಜಿ ಕೂಡುಕಟ್ಟನ ರಚನೆ ಮಂತದ್ದು ಈ ಒಂಜಿ ಸೇವಾ ಸಂಘನ ರಚನೆ ಮನ್ಪನಾಗ ಆ ಒಂಜಿ ಕಾಲಘಟ್ಟಡು ಸಂಪರ್ಕದ ಕೊರತೆ, ಸಂಪನ್ಮೂಲದ ಕೊರತೆ, ಅಂಚನೆ ಪರಸ್ಪರ ವಿಚಾರ ವಿನಿಮಯದ ಕೊರತೆದ ಒಂಜಿ ಸಂದರ್ಭಡ್ಲ ಎಲ್ಲೆ ಮಟ್ಟದ ಪ್ರಾರಂಭ ಮಂತದ್ದು ಇಡೆಮುತ್ತ ಬೆಳೆತದು ಒಂಜಿ ಮಲ್ಲೊಂಜಿ ಸಭಾಭವನನು ಕಟ್ಟದು. ಈ ಒಂಜಿ ಸಭಾಭವನಡು ಸಮಾಜದ ಪೂರೈನ ಒಟ್ಟಿಗೆ ವಾರ್ಷಿಕೋತ್ಸವವನ್ನು ಆಚರಣೆ ಮನ್ಪುಣ ಒಂಜಿ ಮಹತ್ತರವಾಂಚನ ಬೆಳವಣಿಗೆಗೆ ಗಟ್ಟಿ ಸಮಾಜಗೂ ನನ್ನಡ ಅಭಿನಂದನೆ ಮನ್ಪೆ. ಸುಮಾರು ಒಂಜಿ 15 ವರ್ಷಕ್ಕೆ ತುಂಬು ಈ ಒಂಜಿ ಕಟ್ಟಡ ಈ ಒಂಜಿ ಸಭಾಭವನ ಉದ್ಘಾಟನಾ ಸಂದರ್ಭಡು ಯಾನು ಮೂಲಿತ್ತೆ ಬಾರಿ ಆ ಸಮಯದ ಒಂಜಿ ಪೊರ್ಲುದ ಒಂಜಿ ಸಭಾಭವನ ವಾಸ್ತುರೂಪವಾದಲ ಉತ್ತರಾಭಿಮುಖವಾದ ಪಶ್ಚಿಮಗಳ ಪೂರ್ವಗಳ ಒಂಜಿ ಸಂಚಾರ ಮುಕ್ತವಾದ ಉಪನ ಒಂಜಿ ಸಭಾಭವನ. ಈ ಒಂಜಿ ಸಭಾಭವನೋಡು ಮಸ್ಟ್ ಮಂಗಳ ಕಾರ್ಯವಲ್ಲ, ಸಾಮಾಜಿಕ ಕಾರ್ಯವಲ್ಲ, ಅಂಜನೆ ರಾಜಕೀಯ ಕಾರ್ಯವಲ್ಲ ನಡತೊಂದಿತ್ತದು ಗಟ್ಟಿ ಸಮಾಜದ ಒಂಜಿ ಕೀರ್ತಿಗೆ ಕಾರಣವಾತನು. ಸಮಾಜದ ಈ ಸೇವಾ ಸಂಸ್ಥೆದಗಳು ಮಸ್ತ್ ಸಮಾಜ ಕಟ್ಟಿನ ಕೆಲಸಡು ಜವನ್ಯರಿಗೆ ಕ್ರೀಡಾಕೂಟ, ಅಂಚನೆ ಅಬಲರಿಗೆ ಸಂಪನ್ಮೂಲ ಕ್ರೋಢೀಕರಣ,
ವಿಚಾರ ವಿನಿಮಯ ಅಂಚನೆ ಆ ಕುಟುಂಬದ ಸಮ್ಮಿಲನ ಒಂದು ಪೂರ ಮಂತೊಂದಿತ್ತದು ನಿಜವಾದಲ ಒಂದು ಪ್ರಶಂಸೀಯವಾಂಚಿನ ಕೆಲಸ ಒಂದು ಸಮಾಜ ಸೇವಾ ಸಂಘ ಮನ್ಪಡ ಎಂಚಿನ ಕೆಲಸನೂ ಮಂತೊಂದೇ ಉಂಡು. ಸೋಮನಾಥ್ ದೇವರಿನ ಅನುಗ್ರಹ ಖಂಡಿತವಾದ ಒಟ್ಟು ಇತ್ತದು. ಈ ಒಂದು ಸಮಾಜದ್ದು ಎಡ್ಡೆ ಪ್ರತಿಭೆಲು ಕರಿ ವರ್ಷ ಮೂಲೊಂದು ವಿಶೇಷ ಸಂದರ್ಭಡು ಮೂಜಿ ದಿನದ ಕಾರ್ಯಕ್ರಮ ಇತ್ತಂಡು ಅಯ್ತು ವಿಶೇಷವಂಚನ ಪ್ರತಿಭೆದನ್ನ ಅನಾವರಣ ಆತಂಡು. ಆ ಪ್ರತಿಭೆಲೆಗೆ ಪ್ರೋತ್ಸಾಹ ಕೊರೊಂದು ಅಕ್ಲು ರಾಜ್ಯ ಮಟ್ಟದ ಕೇಂದ್ರದ ಮಟ್ಟದ ರಾಷ್ಟ್ರ ಮಟ್ಟದ ಎಡ್ಡೆ ಪದಾರ್ಥ ಕೀರ್ತಿವಂತರಾತೇರಿ ಅವೆಲ್ಲ ಈ ಒಂದು ಸಂದರ್ಭಡು ಸ್ಮರಣೆ ಮಂತೊಂದು ಈ ಒಂದು ಸಂದರ್ಭಡು ಸೇರಿದಂಚಿನ ಪೂರ ಕುಟುಂಬ ಸಮಾಜ ಬಾಂಧವರಿಗೆ ಈ ಒಂಜಿ ವಾರ್ಷಿಕೋತ್ಸವದ ಅಭಿನಂದನೆ ಮಂತೊಂದು ವಿಶೇಷವಾಂಚಿನ ಪಂಪನ ಒಂಜಿ ಭಾಷಣ ಮನ್ಪನ ಒಂಜಿ ಸಮಯ ಆತು. ಇತ್ತೆ ಪೂರ ವಾರ್ಷಿಕೋತ್ಸವಡು ಭಾಷಣ ಕಮ್ಮಿ ಮನ್ಪಡು ಐಟ ವಿಚಾರ ಸಿದ್ಧಾಂತ ಪೂರ ಪನಿಯರ ಪೋಯರವಲ್ಲಿ ಇನ್ನೊಂದು ಉತ್ಸಾಹದ ವಾತಾವರಣ ಉತ್ಸಾಹಡುಪ್ಪಡು ನಮ್ಮ ಮುಕ್ತವಾದುಪ್ಪಡು ಪರಸ್ಪರ ಪ್ರೀತಿ ವಿಶ್ವಾಸಡುಪ್ಪಡು ಧರ್ಮದ ಮಿತ್ತಲ ದೇವರಿನ ಮಿತ್ತಲ ಆ ಒಂಜಿ ಸಮಾಜದ ಮಿತ್ತಲ ಗಟ್ಟಿ ಆಂಚಿನ ಒಂಜಿ ನಂಬಿಕೆನ ಒಂದು ಈ ಸಮಾಜ ಬೆಳೆಯಾಡು ಕೀರ್ತಿವಂತರಾದುಪ್ಪಡು ಬಂದೊಂದು ಸೋಮನಾಥ್ ದೇವರ ಗಡ್ಡ ಬರೋಂದು ಎನ್ನ ಪಾತ್ರ ನೆನೆಸ್ತು. ಬ್ರಹ್ಮಶ್ರೀ ಉಚ್ಚಿಲತಾಯ ಪದ್ಮನಾಭ ತಂತ್ರಿನ ನುಡಿ ಮಂತ್ರ ನಮ್ಮ ಸಮಾಜದಗೂ ಒಂಜಿ ದಾರಿದೀಪಾವಡು. ಬ್ರಹ್ಮಶ್ರೀ ಪದ್ಮನಾಭ ತಂತ್ರಿಗಳು ನಮ್ಮ ಸಮಾಜದ ಮಿತ್ತು ಅಪಾರವಾಯಿನ ಪ್ರೀತಿ ಗೌರವ ನಮ್ಮ ನಾಯಿಗ ಬರಿತ ನಾಯಿಗರುಲ್ಲೇರು ಅಕಲ್ನ ಆಸ ಬರಿತ ಲ ತಂತ್ರದಾರ ಆದುಲ್ಲೇರು ಒಂಜಿ ಕಮಿಟಿ ತಗಲು ಒಂಜಿ ನಿರ್ಧಾರ ಮಲ್ತಿನ ಪಂಡ ನಮ್ಮ ಜೋಕುಲು ಅತಿ ಹೆಚ್ಚು ಎಜುಕೇಷನ್ ದುಂಬು ಬರಡು ಆ ಮೂಲಕ ಸಮೃದ್ಧವಾಯಿನ ಸಮಾಜ ನನ್ನ ದುಂಬುಗು ತರದೇರ್ಪಡು ಪನ್ಪುನ ಉದ್ದೇಶಡು 80% SSLC ಪಕ್ಕ PUCಡು 80% ಮಾರ್ಕ್ ದೆತ್ತುಂಡಲ ಆ ಜೋಕುಲೆಗ್ ಸ್ಕಾಲರ್ಶಿಪ್ ಕೊರ್ಪುನ ಮುಖಾಂತರ ಪ್ರೋತ್ಸಾಹ ಕೊರೊಂದುಲ್ಲ. ಇನಿ 2.5 ಲಕ್ಷ ರೂಪಾಯಿ ಇನಿ ಗಣ್ಯರನ ಸಮ್ಮುಖಡು ಜೋಕುಲೆಗ್ ಕೊರಿಯರ್ ಉಂಡು ಒಂದು ಪನ್ಪುನ ಅವೊಂಜಿ ಸಂತೋಷದ ವಿಚಾರ ಒಂದು ಪಂಡದಲ ಒಂದು ಮಾತ ಸಾಧ್ಯ ಆಯಿನಿ ನಮ್ಮ ಹಿರಿಯಕಲು ಬತ್ತನ ಬಂಗೊಡ್ದು ಒಂದು ಪಂಡದು ಈ ಸಂದರ್ಭಡು ಪನಂದು ರೋಹಿದಾಸ್ ಬಂಗೇರ್ ಸಭೆಗೆ ತುರ್ತು ಕಾರ್ಯಕ್ರಮದ ನಿಮಿತ್ತ ಬೈಜೇರು ಇತ್ತೆ ಕುಂಬ್ಳೆ ಗಟ್ಟಿ ಸಮಾಜದ ಶಂಕರ್ ಗಟ್ಟಿ ರಾಹಿತ್ಲು ನಮ್ಮ ಸಮಾಜನ ಉದ್ದೇಶಿಸೋದು ರಡ್ಡ ಪಾತ್ರ ಪನ್ನದು ವಿನಂತಿ. ಹೊಲದವರ ಗಟ್ಟಿ ಸಮಾಜ ಸೇವಾ ಸಂಘದ ವಾರ್ಷಿಕ ಮಹಾಸಭೆಗೆ ಕುಂಬ್ಳೇಶ್ವರಿ ಗಟ್ಟಿ ಸಮಾಜ ಸೇವಾ ಸಂಘದ ಪರವತ್ತು ಶುಭಾಂಶಾನ ಕೈಗೊಂಡು ಅಂಚಿನೇ ಈ ಸಭೆಗೆ ಹಾಜರಾಯನ ನಮ್ಮನ ಇಂಥ ವೇದಿಕೆಗೆ ಆಸೀನ ಮುಖ್ಯ ಗಣ್ಯ ವ್ಯಕ್ತಿಗಳಿಗೆ ಅಂಚನಿತ್ತೆ ಮುಖ್ಯ ಅತಿಥಿಯನ ಯುಟಿ ಖಾದರ್ ಆರೆಗಳ ಬತ್ತಂಗಿಲ ಆರೆಗಳ ನಮಸ್ಕಾರ ಸಭೆ ತೋರ್ತಂದು ಅಂಚನೆ ನಳಿನ್ ಕುಮಾರ್ ಕಾಟೇಲಿ ಆರೆಗಳ ನಮಸ್ಕಾರ ಸಂದ ಮಾಡಿದೆ. ಮತ್ತು ರೋಹಿದಾಸ್ ಬಂಗೇರ ರತ್ನ ಗಣೇಶ್ ಗಟ್ಟಿ ಮಧೂರು ಶ್ರೀಮತಿ ವನಜ ಚಂದ್ರಶೇಖರ್ ಗಟ್ಟಿ ಸೋಮೇಶ್ವರ ಶ್ರೀಕಾಂತ್ ಗಟ್ಟಿ ಮ್ಯಾನೇಜಿಂಗ್ ಡೈರೆಕ್ಟರ್ ಸ್ಯಾನ್ ರಿಯಲ್ ಎಸ್ಟೇಟ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪರ್ ಶಿವಬಾಗ್ ಶ್ರೀಮತಿ ಪ್ರತಿಮಾ ಧೀರಜ್ ಗಟ್ಟಿ ಕಾವೂರು ಮುಕ್ಲೆ ಮಾಂತಲ ತುಂಬ ಹೃದಯ ನಮಸ್ಕಾರ ಮಂತೊಂಡು ಇಂಥ ಸಭೆನ ಇಂಥ ವಿಶೇಷ ಪನೀರೆ ಕಾತೊಂಡು ಹೊಲದವರ ಗಟ್ಟಿ ಸಮಾಜ ಸೇವಾ ಸಂಘದ ಈ ಶುಭ ಕಾರ್ಯಕ್ರಮದ ಸಮಾಜ ಸೇವಾ ಸಂಘದ ಪದಾಧಿಕಾರಿಗಳೆಲ್ಲ ಅಂಚನೆ ಈ ಸೇವಾ ಸಮಿತಿ ಸೋಮನಾಥ ಸೇವಾ ಸಮಿತಿಯ ಪದಾಧಿಕಾರಿಗಳಿಗೆ ಬೊಕ್ಕ ಯುವಜನ ವಿಭಾಗ ಮಹಿಳಾ ವಿಭಾಗದ ಮಾಂತ ಕಾರ್ಯಕರ್ತರುಗಳ ನಮಸ್ಕಾರ ಸಂದವನ್ನು ದುಂಬದ ವಿಷಯ ಪಾತ್ರ ಇಂಚನ ಮತ್ತು ಪದ್ಮನಾಭ ಗಟ್ಟಿ ಅಂದರೆ ಎಜುಕೇಷನ್ ಇಂಪಾರ್ಟೆಂಟ್ ನಮ್ಮ ಮಲ್ಲೊಂಜಿ ಕನವು ಇತ್ತನ ಗಟ್ಟಿ ಸಮಾಜದ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮನ್ಪೇರ ಸುಮಾರು ವರ್ಷ ತಮ್ಮ ಕಾತವಲ್ಲ ಅವು ಇನಿ ಬಿಟ್ಟು ನಮಗೂ ಆತಯಿ ಮತ್ತು ಪ್ರಧಾನವಾದ
ಆ ಒಂಜಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ನಮ್ಮ ಮಾನ್ಪಡೋದು ನಮ್ಮ ಒಂಜಿ ಎಡ್ಡಂಜಿ ಅಭಿಪ್ರಾಯ ಕೊಡೋಳ್ಳಿರಿ ಅವಾಗ ಅತ್ಯಾದ ಮಾನ್ಪಡು. ಎರಡನೇ ಒಂಜಿ ಕೋಆಪರೇಟಿವ್ ಸೊಸೈಟಿ ಗಟ್ಟಿ ಸಮಾಜದ ಅವಳೊಂಜಿ ಅವಳೊಂದು ನನ್ನ ಒಂಜಿ ಅಭಿಪ್ರಾಯ ಉಂಟು. ಈ ವಿಷಯ ಮಾಂತ ಸಮಾಜ ಬಾಂಧವರು ಒಗ್ಗೂಟದ್ದು ಆ ವಿಷಯನ ನಮ್ಮ ಕಾರ್ಯರೂಪ ಬರೋಡು ಈ ಸಂದರ್ಭ ಏನಕ್ಕೆ ನೋಡಲೆ ಬುಕ್ಕಂಜಿ ವಿಷಯ ಹೊಂಡ ಪ್ರಧಾನವಾತು ಕುಂಬ್ಳೆ ಸೀಮೆ ಗಟ್ಟಿ ಸಮಾಜ ತ ಪರವಾತು ಈ ಕಾರ್ಯಕ್ರಮಗೂ ಅಭಿನಂದನೆ ಸಲ್ಲಿಸ ಉಂಡು. ಕಣಿಪುರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಕುಂಬ್ಳಿಡು ಬ್ರಹ್ಮಲಸ ಜೀರ್ಣೋದ್ಧಾರ ನಡೆದು ಉಂಟು. ಆ ವಿಷಯಟ್ಟು ಮಾಂತ ಸಮಾಜ ಬಾಂಧವಗಳೆಲ್ಲ ಆಮಂತ್ರಣ ರೂಪಾತ ಏನಂತ ಮಾತಾಡಲಿ ಬರೆಯಾರೆ ಅವೇನೈತೆ ಗಟ್ಟಿ ಸಮಾಜ ಲೆಕ್ಕಟ್ಟು ಮಾಂತ ಗಟ್ಟಿ ಸಮಾಜ ಬಂಧುಗಳನ್ನ ಒಂಜಿ ಪೂದರಟ್ಟು ಒಂಜಿ ಸ್ವಾಗತ ಕಮಾನ ಮಾಡ್ತಾರೆ ತೀರ್ಮಾನ ಮಾಡ್ತಾವಲ್ಲ. ಆ ವಿಷಯಟ್ಟು ನಮ್ಮ ಬೋಡೆ ಲೆಕ್ಕನೆ ಮಾಂತ ಸಮುದಾಯದ ಸೇವಾ ಸಮಾಜ ಸಂಘಗಳಿಗೆ ಆಮಂತ್ರಣ ಪತ್ರಿಕೆ ಕೊಡ್ತಾ ಆ ವಿಷಯಟ್ಲ ಇದು ಕೊಳದ ಗಟ್ಟಿ ಸಮಾಜ ಸಂಘದ ಕಾರ್ಯಕರ್ತರು ಆದ ವಿಷಯಟ್ಟು ಮಲ್ಲ ಈ ಗಣತಿ ಪೊಡೆದು ಕೇನೊಂಡು ಮಾತ್ರೆಗಳ ನಮಸ್ಕಾರಕೊಂಡು ಲಕ್ಷ್ಮಂತ ಶಂಕರ್ ಗಟ್ಟಿ ರಾಯಿತಲು ಮಾತು ಕಡಿಮೆ ಹೆಚ್ಚು ದುಡಿಮೆ ಕುಂಬಳೆಡು ಗಟ್ಟಿ ಸಮಾಜ ಸೇವಾ ಸಂಘ ಅಭಿವೃದ್ಧಿ ಅವಡೊಂದು ಅರ್ನ ಪ್ರಯತ್ನಲ ಆಯ್ತು ಜಾಸ್ತಿ ಉಂಡು ಒಂದು ಪಂಡದ ಎಂಕ್ಲೆಗೆ ತೆರೆದು ಬರ್ಪುಂಡು ನನ್ನ ದುಂಬುಗಳ ಎಡ್ಡೆಡ್ಡ ಕಾರ್ಯಕ್ರಮ ಶಂಕರನ್ನ ನಡಪಡೊಂದು ಪಂಡದು ಆ ದೇವರಿಡ ಪ್ರಾರ್ಥನೆ ಮಲ್ತದ್ದು ಈ ಸಂದರ್ಭಡು ಇಚ್ಛೆ ಪಡೆಪ ಇತ್ತೆ ಒಂಜಿ ಸೂಚನೆ ದಾನ ಪಂಡ ಜೋಕುಲೆಗೆ ಇನ್ನು ವೇದಿಕೆಡು ಪುನಃ ವೇದಮೂರ್ತಿ ಪದ್ಮನಾಭ ತಂತ್ರನ ದಿವ್ಯ ಹಸ್ತೋಡು ಸನ್ಮಾನ ಆಯರಂಡು ದಯಮಲ್ತದ ಜೋಕುಲ್ನ ಅಪ್ಪೆಮ್ಮಲ್ಲ ಒಟ್ಟಿಗೆ ವೇದಿಕೆಗೆ ಬರೆಯರಂಡು ದಯಮಲ್ತದ ಮಾತ ರೆಡಿಯಾ ಒಂದು ಪಂಡದು ಈ ಸಂದರ್ಭಡು ಯಾನು ಒಂಜಿ ಎಲ್ಲಿಯ ಸೂಚನೆ ಕೊರೊಂದುಲ್ಲ. ಇತ್ತೆ ಮದೂರು ಗಟ್ಟಿ ಸಮಾಜ ಸಂಘದ ಗಣೇಶ್ ಗಟ್ಟಿ ಮೆರೆಡ್ದು ನಮ್ಮ ಸಂಘದ ಸದಸ್ಯರೇನು ಸಮಾಜ ಬಾಂಧವರನ್ನು ಉದ್ದೇಶಿಸದು ರಡ್ಡು ಪಾತ್ರ ಪ್ರಥಮವತ್ತು ನಮ್ಮ ಕುಲಸ್ವಾಮಿ ಸೋಮನಾಥ ದೇವರ ಪಾದಾವರಿಂದ ವಂದಿಸುತ್ತಾ ಇನ್ನಿತ ಕಾರ್ಯಕ್ರಮದ ಅಧ್ಯಕ್ಷರೇ ಆ ಸೇವಾ ಸಮಿತಿದ ಅಧ್ಯಕ್ಷರ ನಂಚಿನ ಜನಾರ್ದನ ಕನ್ನಿಮನೆ ಅವರೇ ನಮ್ಮನ ಇನ್ನಿತ ಕಾರ್ಯಕ್ರಮನ ಉದ್ಘಾಟನೆ ಮಲ್ತಿನಂಚಿನ ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿಯವರೇ ಅಂಚನೆ ವೇದಿಕೆ ಡುಪ್ಪಿನಂಚಿನ ಗಣ್ಯ ವ್ಯಕ್ತಿಗಳೇ ಶ್ರೀ ಶಂಕರ್ ಗಟ್ಟಿ ಕುಂಬ್ಳೆ ಅಧ್ಯಕ್ಷರು ಕುಂಬ್ಳೆ ಗಟ್ಟಿ ಸಮಾಜ ಶ್ರೀಮತಿ ವಜ್ರಾಕ್ಷಿ ಚಂದ್ರಶೇಖರ್ ಗಟ್ಟಿ ಸೋಮೇಶ್ವರ್ ಶ್ರೀ ಶ್ರೀಕಾಂತ್ ಗಟ್ಟಿ ಮ್ಯಾನೇಜಿಂಗ್ ಡೈರೆಕ್ಟರ್ ಕನ್ಸ್ಟ್ರಕ್ಷನ್ಸ್ ಆ್ಯಂಡ್ ಶ್ರೀಮತಿ ಪ್ರತಿಮಾ ಧೀರಜ್ ಗಟ್ಟಿ ಕಾವೂರು ಅಸಿಸ್ಟೆಂಟ್ ಪ್ರೊಫೆಸರ್ ಕಂಚೂರ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸೈನ್ಸ್ ದೇರಳಕಟ್ಟೆ ಹಾಗೆ ಸಮಾಜ ಸೇವಾ ಸಂಘದ ಪದಾಧಿಕಾರಿಗಳೇ ಇಲ್ಲಿ ಬಂದು ಸೇರಿದಂತಹ ನಮ್ಮ ಸಮಾಜದ ಬಂಧು ಮಿತ್ರರೇ ಯಾನು ತುಳುಟು ಪಾತ್ರೆಡ ಕನ್ನಡ ಪಾತ್ರೆಡ ನನಗೆ ಕನ್ಫ್ಯೂಷನ್ ಉಂಟುಲ್ಲ ಪಂಡ ತುಳುಟು ಪಾತ್ರೆಂಡ ಕೆಲವು ಶಬ್ದಗಳು ವ್ಯತ್ಯಾಸ ಆಯ ಚಾನ್ಸಸ್ ಉಂಡು ಕನ್ನಡ ಆ ಸಂಶಯ ಇಚ್ಚಿ ಅಂಡಲ್ಲ ಎನ್ನಂಜಿ ಅಭಿಪ್ರಾಯ ಮಾತ್ರ ಏನ ನಿಖಲ ದುಂಬು ದಿ ಬಂದುಲ್ಲೆ ನಮ್ಮ ಈ ವಾರ್ಷಿಕೋತ್ಸವ ಸಮಾರಂಭ ಆಟೋಟ ಸ್ಪರ್ಧೆ ಇನ್ನು ಮಾತ ಪ್ರತಿ ವರ್ಷ ಮಲ್ಪ ಈ ಮಲ್ಪನ ಉದ್ದೇಶ ನಮ್ಮ ತೆರೆಯೊಂದನ ನಮ್ಮ ಹಿರಿಯರು 75 ವರ್ಷದ ದುಂಬೆ ಒಂಜಿ ಸಂಘಟನೆ ಕಟ್ಟದು ಆ ಸಮಯದ ಕಷ್ಟ ಕಾರ್ಪಣ್ಯನ ಪೂರ ಬದಿಗದೀತು ನಮ್ಮ ಸಮಾಜ ಉದ್ಧಾರದ ಒಂಜಿ ಧ್ಯೇಯ ದೀತು ಈ ಒಂಜಿ ಸಂಘಟನೆ ಕಟ್ಟದು ಇನಿ ನಮ್ಮ ಬುಲೆದು ಈ ರೀತಿಗೆ ಬೈದ ಆಂಡ ಇತ್ತೆ ನಮ್ಮ ಇಂಟರ್ನೆಟ್ ಯುಗಕ್ಕೆ ಬತ್ತಿ ಕೂಡಲೇ ನಮಗೆ ವೈಕ್ಲ ಸಮಯ ಇಚ್ಚಿ ಮೊಬೈಲ್ ತುಯರ ಸಮಯ ಉಂಡು ಕಂಪ್ಯೂಟರ್ ತುಯರ ಸಮಯ ಉಂಡು ಅಂಟ ನಮ್ಮ ಅಗತ್ಯದ ಕೆಲವು ಕಾರ್ಯಕ್ರಮಗಳು ಸಮಯ ಕೊರಿಯರೆ ನಮಗೆ ಸಮಯ ಇಚ್ಚಿ ನಮ್ಮ ಬಂಧು ಮಿತ್ರರ ತೂತು ಪಾತೆರುಣ ಸಂತೋಷ ಪಡೆಯುವಂಚಿನ ಒಂಜಿ ಸಂದರ್ಭ ನೆಕ್ಕೆ ನಮ್ಮ ಮಾತ ಬತ್ತ ಸೇರ್ನೇ ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೋದು ಅತ್ತಿಂದ ನಮ್ಮ ಈ ಕಾರ್ಯಕ್ರಮ ಮಲ್ತಿದ್ದ ಇದರ ಪ್ರಯೋಜನ ನಮ್ಮ ಸಮಾಜಕ್ಕೆ ತಿಕ್ಕುಚ್ಚಿ ಅವೇ ರೀತಿ
ನಮ್ಮ ಸಮಾಜದ ಯುವಕರು ಯುವತಿಯರು ವಿದ್ಯಾಭ್ಯಾಸದ ದುಂಬು ಬರೋಡು ಬಾಕಿ ಮಾತಾ ಸಮಾಜದ ವ್ಯಕ್ತಿಗಳು ಕೂಡ ಭಾರಿ ಫಾಸ್ಟ್ ಆಯ್ತು ದುಂಬು ಬರ್ತೊಂದು ಉಪ್ಪಿನ ಟೈಮಿಟ್ಟು ನಮ್ಮ ಮಾತ್ರ ಪಿರ ವರಿಂದ ಅವು ಭಾರಿ ತೊಂದರೆ ಅವು ನಮ್ಮ ದುಂಬದ ಪೀಳಿಗೆಗೆ ಅವು ತೊಂದರೆ ಆಯ್ರ ಚಾನ್ಸಸ್ ಉಂಟು ಅಂಚ ಹಿಡ್ತವರ ನಮ್ಮ ವಿದ್ಯಾಭ್ಯಾಸಕ್ಕೆ ಆರ್ಥಿಕ ಮುಂದುವರಿಕೆ ಪಡಿತಿನ ಜನ ಕಾರ್ಯಕ್ರಮಗೂ ಅವೇ ರೀತಿ ನಮ್ಮ ಸಮಾಜದ ಒಗ್ಗಟ್ಟನ್ನು ಕಾತು ರಕ್ಷಿಸುವಂಚಿನ ಒಂದು ಕಾರ್ಯಕ್ರಮ ಅವು ನಮ್ಮ ಮಾತ ಸೇರಿದು ತೆರಿದು ಮಲ್ತಂಟ ನಮ್ಮ ಸಮಾಜದ ಹಾಕೊಂಡು ಐಕೆ ನಿಕ್ಲು ಮಾತೇನಲ್ಲ ಸಹಾಯ ಸಹಕಾರ ಅಭ್ಯರ್ಥನೆ ಮಲ್ತೊಂದು ಈ ಕಾರ್ಯಕ್ರಮಗೂ ಮಧೂರು ಗಟ್ಟಿ ಸಮಾಜದ ಪರವಾತ ಅಭಿನಂದನೆ ಸಲ್ಲಿಸುತ್ತು ಎನ್ನ ರಡ್ಡು ಪಾತ್ರ ಅಂತವೆ ಒಂದು 1947 ಸಂಘ ಸ್ಥಾಪನೆ ಅನಗ ನೆಕ್ ಸಂಘದ ಮೆಂಬರ್ಶಿಪ್ಪು 4 ಅವು ಅರೆಗ ಅಧ್ಯಕ್ಷರಿಗೆ ಗೊತ್ತುಂಡು ತೆಂಗಿನ ನಾರೊಂದು ದುರ್ಬಲವಾದರೂ ಹಗ್ಗವಾಗಿ ರೂಪುಗೊಂಡಾಗ ಮದವೇರಿದ ಆನೆಯನ್ನು ಪಳಗಿಸಬಹುದು ಪಂಪಿಲಕನೆ ಆ 4 ಸೇರಿದು 1 ರೂಪಾಯಿ ಆದ 100 ರೂಪಾಯಿ ಆದ 1000 ಆದ 5,000 ಆದ 25,000 ಆದ ಲಕ್ಷ ಆದ 5 ಲಕ್ಷ ಆದ ಅಂಚ ಒಗ್ಗಟ್ಟು ಪಂಪುಣ ಎಂಚ ಬರ್ಪುಣೊಂದು ಪಂಡದು ಗಣೇಶ್ ಗಟ್ಟಿ ಮಧೂರು ಮಹಾಗಣಪತಿನ ಕ್ಷೇತ್ರೋದ್ಯಾರು ಸೋಮೇಶ್ವರದ ದೇವಸ್ಥಾನದ ಸಂಬಂಧಪಟ್ಟ ದೇವಸ್ಥಾನದ ನಮ್ಮ ಗಟ್ಟಿ ಸಮಾಜ ಭವನಗೂ ಬತ್ತದಿರು ಅರೆಗೆ ನಮ್ಮ ಗಟ್ಟಿ ಸಮಾಜ ಸೇವಾ ಸಂಘ ಅಂಬಿಕರೋಡು ಮುಲ್ಪಾಡ್ದು ಅಭಿನಂದನೆಗಳು ಗಣೇಶನ್ನ. ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಬಂದವರು ವಜ್ರಾಕ್ಷಿ ಚಂದ್ರಶೇಖರ್ ಗಟ್ಟಿ ಸೋಮೇಶ್ವರ ಅರ್ನಪ್ಪ ಮಾತ ಗುರ್ತುಂಡು ಚಂದ್ರಶೇಖರ್ ಗಟ್ಟಿ ಸೋಮೇಶ್ವರ ಅಂದ ಪಂಡನ ಮಾತೆರೆಗಳ ಗೊತ್ತುಂಡು. ಕಮಲಾ ಚಂದ್ರಶೇಖರ್ ಗಟ್ಟಿನ ಸುಪುತ್ರಿ ವಜ್ರಾಕ್ಷಿ ಚಂದ್ರಶೇಖರ್ ಗಟ್ಟಿ ಆದರ್ಶ ಶಿಕ್ಷಕಿಯಾದ ಅವೇತೋ ಜೋಕುಲೆಗೆ ಸರಸ್ವತಿಯ ಜ್ಞಾನನು ಕೊರನಂಚಿನ ವಜ್ರಾಕ್ಷಿ ಚಂದ್ರಶೇಖರ್ ಗಟ್ಟಿ ಮೆರೆದು ಸಮಾಜ ಬಾಂಧವರನ್ನು ಉದ್ದೇಶಿಸದು ರಡ್ಡು ಪಾತ್ರ. ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ಕರ್ನಾಟಕ ರಾಜ್ಯ ನಮ್ಮ ಕನ್ನಡ ಪಾತ್ರಡನಲ್ಲ ನಮ್ಮ ಮಾತೃಭಾಷೆ ತುಳು. ನಮ್ಮ ಈ ಮಾತೃಭಾಷೆ ತುಳುದಾದ ನಮ್ಮ ಯಾನು ರಡ್ಡು ತುಳುಟೆ ಎನ್ನ ಪಾತೆರ ಬಂದಕ್ಕೇನೊಂದಿಲ್ಲ ಮಾತೆರೆಗಳ ಉಡಲ್ದಿಂಜಿನ ನಮಸ್ಕಾರ. ನಮ್ಮ ಪೂರ ಇನಿ ಸಂಘದ ವಾರ್ಷಿಕೋತ್ಸವಗೂ ಪೂರೆಲ್ಲ ಸಭೆ ಸೇರ್ದ ಆಂಡ ಜನಸಂಖ್ಯೆ ಒಂತೆ ಕಮ್ಮಿ ತೋಜೊಂದುಂಡು ಅಕ್ಲಕ್ಲ ಪ್ರೋಗ್ರಾಮ್ ಅಕ್ಲಕ್ಲು ಪೋಂದುಪ್ಪೇರು ಆಂಡ ನಮ್ಮ ಇನಿ ನಮ್ಮ ಹಿರಿಯರು ಈ ಸಮಾಜದ ಅಭಿವೃದ್ಧಿದ ದೃಷ್ಟಿಡು ಇಂಚಿನ ನಿಸ್ವಾರ್ಥ ಸೇವೆಡು ಇಂಚಿನ ಕಾರ್ಯಕ್ರಮನು ನಡಪ ಒಂದು ಬೈದೇರು. ನಮ್ಮ ಯುವ ಜನಕ್ಕಳು ಯುವತಿಯರು ಜವನ್ಯರು ಪೂರ ಕೂಡ್ದು ನಮ್ಮ ಜಾತಿನ ಆಯ್ನಾತ್ ಗಟ್ಟಿ ಮನ್ಪೊಡು ಬಂದು ಯಾನು ಪೂರಡಲ ಒಂಜಿ ವಿನಂತಿ ಮಂತಂದುಲ್ಲೆ. ನಮ್ಮ ಈ ಆಧುನಿಕ ಜಗತ್ತಡು ಶಿಕ್ಷಣ ಬಂಪುನ ಮಹತ್ವದ ಸ್ಥಾನ ಈ ಜೋಕ್ಲೆಗೆ ನಿಕ್ಲು ದಾಲ ಆಸ್ತಿ ಮಂತದ ದೀವಚಿ ನಿಕ್ಲು ಆ ಜೋಕುಲು ಏತ್ ಕಲ್ಪೇರು ನಿಕ್ಲಿಗೆ ಏತ್ ಅಕ್ಲು ಓಡೆ ಮುಟ್ಟ ಕಲ್ಪೇರು ಆತ್ ಕಲ್ಪೇರ ಸಪೋರ್ಟ್ ಕೊರೋಡು ಬಂದ ನಿಕಲ್ಡ ಯಾನೊಂಜಿ ಶಿಕ್ಷಕಿ ಆದ ಕೇನೊಂದುಲ್ಲೆ ಜೋಕ್ಲೆಗೆ ನಿಕಲು ಆಸ್ತಿ ಮಂತದೇಂಡ ಆ ಜೋಕ್ಲೆಗೆ ಎನ್ನ ಅಪ್ಪ ಅಮ್ಮೆ ಹೆಂಗೆ ಈತ ಆಸ್ತಿ ಮಂತದಿದ್ದಾರೆ ಹೆಂಗೆ ಕಲ್ಪೊಡೊಂದಿಜ್ಜಿ ಹೆಂಗೆ ಬೆನೊಡೊಂದಿಜ್ಜಿ ಬಂದ ನನ್ನ ಪೇರು ನೇಟು ಶ್ರೀಮಂತರ್ಲು ಉಳ್ಳೇರು ಮಿಡ್ಲು ವರ್ಗದ ಕಲ್ಲುಳ್ಳೇರು ನಮ್ಮ ತೀರ್ಥ ಅಂತ ನೇತ ಕಲ್ಲುಳ್ಳೇರು ಆಂಡ ಜೋಕುಲು ಕಲ್ಪನಾಗ ಅಮ್ಮ ಹೆಂಗೆ ಬೈಕ್ ದತ್ತುಕೊರು ಬಂದ ಹಠ ಮಂತನ ನಿಕ್ಕಲು ಬೈಕ್ ದತ್ತುಕೊರ್ಪಾರು ಎಲ್ಲೇ ಜೋಕುಲಿಗೆ ದಾನ ಅನ್ಪಾರು ಮೊಬೈಲ್ ಬೋರ್ಡು ಹೆಂಗೆ ಶಾಲೆ ಪೋನ ಮೊಬೈಲ್ ಬೋರ್ಡು ಆ ನೋಟ್ಸು ಈ ನೋಟ್ಸು ಮಾತಾಡುಕೆನ್ನಾಗ ಕೆಳಮಟ್ಟದ ಅಪ್ಪ ಅಮ್ಮಲ ಜೋಕ್ಲೆ ಮೊಬೈಲ್ಗೆ ಅಂತ ಕೊರ್ಪೇರು ಆ ಮೊಬೈಲ್ಡು ಎಂಚಿನ ಹಾಳು ಉಂಡು ಎಂಚಿನ ಎಡ್ಡೆ ಉಂಡು ಬಂದು ನಿಕ್ಕಲು ಆ ಜೋಕ್ಲೆಗೆ ಆಯ್ನಾತ್ ಎಡ್ಡೆ ವಿಷಯನೇ ತುಪ್ಪುನಂಚಿನ ಮಾತ್ರ ನಿಕ್ಕಲು ತೂವಂದೆಪ್ಪೋಡು ಬಕ್ಕ ಜೋಕ್ಲೆಗೆ ನಮ್ಮ ಯುವ ಜನತೆಗೆ ಅನ್ನು ಪನ್ಪನಿ ದುಶ್ಚಟಗೂ ನಿಕ್ಕಲು ಏರ್ಲ ಅಂಟಿಕೊಳ್ಳೊಚ್ಚಿ ಜೋಕ್ಲೆ ನಿಕ್ಕಲು ಈ ನಮ್ಮ ಸಮಾಜ ನಮ್ಮ ಮಾತೆರ್ನಲಕನೆ ನಮ್ಮ ಒಂಜಿ ಗಟ್ಟಿ ಸಮಾಜ ಬಾರಿ ಮಲ್ಲ ಸಮಾಜ ಆತನಿಗೆ ಪಂಪನಂಚಿನ ಉದಾಹರಣೆ ನಮ್ಮ ಕೇನೋಡು ಯುವ ಜವನ್ಯರು ಯುವತಿಯರು ಈ ಜೋಕುಲು ನನ್ನದ ನಂಗೆ ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಹೊಂದಿತ್ತೇರೆ ಆಂಡ ಇತ್ತೆ ಇಂದಿನ ಮಕ್ಕಳೇ ಇಂದಿನ ಜನಾಂಗ
ದಯಪಂಡ ನಮ್ಮ ದುಂಬು ಮುಟ್ಟ ಕಾಪೇರ ಬುಜ್ಜಿ ನಮ್ಮ ಜೋಕ್ಲು ನನ್ನೆಲ್ಲ ಎಡ್ಡೆ ಕಲ್ತದ್ದು ಜೋಕ್ಲಿನ ಅರ್ಧೊಡೆ ಶಿಕ್ಷಣ ಅಂತ వచ్చి ಬೋಟ್ನಾಥ್ ಬ್ಯಾಂకులు ಅವು ವಾವ ಸಂಸ್ಥೆలు ನಮಗೆ ಸಹಾಯಧನ ಕೊಪ್ಪೇರಿ ನಮ್ಮ ತುಲೆ ನಮ್ಮ ಜಾತಿ ಬಾಂಧವ್ಯರೇ ನಮ್ಮ ಜೋಕ್ಲೆಗೆ ಸ್ಕಾಲರ್ಶಿಪ್ಪು ಬಕ ಕ್ರೀಡಾ ಪೂರ ಮಂದದಾರ ಮುರಣಿ ಐಟು ಮತ್ತು ಪಂಜೋಕುಲು ಮೇಲುಗೈ ಬಂದು ಯಾನ ಕೇಂಡೆ ಆಂಜೋಕ್ಲು ನಿಖಿಲ ಒಂದು ವೃತ್ತಿ ಶಿಕ್ಷಣ ಒವ್ವೇ ಅವಾರ್ಡ್ ಡಾಕ್ಟರ್ ಇಂಜಿನಿಯರ್ ಅವಾರ್ಡ್ ಪನ್ಪುಜಿಯಾನು ವಾಸ್ ಕ್ಷೇತ್ರೋಡ್ಲ ನಿಖಲು ನಮ್ಮ ಪೂರ ನಮ್ಮ ಜಾತಿ ಎಲ್ಲಿ ಆಂಡಲ್ಲ ನಮ್ಮ ಪ್ರತಿ ಒಂದು ಸಂಘಟನೆ ನೆಟ್ ಕ್ಷೇತ್ರೋಡು ಕಾರ್ಯಕ್ಷೇತ್ರೋಡು ಇಲ್ಲ ಅಂಚಾದಪ್ಪನಾಗ ಜೋಕ್ಲೆಗೆ వచ్చి ಕಿವಿ ಮಾತು ಅಪ್ಪ ಅಮ್ಮೆ ಆಸ್ತಿವಂತ ದಿವಚಿ ಶಿಕ್ಷಣ ಹಾಕಲಿ ಏತ್ ಕಲ್ಪೇರು ಆತ ಕಲ್ಪ ಕೊರಲೆ ಅಂದು ಕೇನೊಂದು ಎನ್ನ ರಡ್ಡು ಪಾತೆರನ್ನು ಮುಗಿಪ ಜೈ ಹಿಂದ್ ಜೈ ಕರ್ನಾಟಕ. ವಜ್ರಾಕ್ಷಿ ಅವರ ಹೆಸರಿನಲ್ಲಿ ಪುದರ್ಡೆ ವಜ್ರ ಪನ್ಪುಣಂಜಿ ಒಂದುಂಡು ಅಂಚಾಡ್ದು ಅರ್ನ ಪಾತೆರನು ಮಾತೆರ್ಲ ದೆತೋನಿಯರೆಂದು ಪಣದು ಯಾನು ಎನ್ನುವೆ ತಾಟಿ ಬೊಟ್ಟಾನೆ ಗೊತ್ತಾಂಡು ನಮ್ಮಡ ಮುಖ್ಯ ಶಿಕ್ಷಣ ಇಲ್ಲದವನ ಮುಖ ಹಾಳೂರಿನ ಹದ್ದಿನಂತೆ ಪನ್ಲೆಕ ನಮ್ಮ ಜೋಕ್ಲೆಗೆ ಮಾತೆರೆಗಳ ಶಿಕ್ಷಣ ಕೊರ್ಪುನ ಮುಖಾಂತರ ಅಕ್ಲೇನು ಶ್ರೀಮಂತರೇ ಅದು ಮನ್ಪೊಡು ಪನ್ಪುಣ ಒಂಜಿ ಲೆಪ್ಪುನು ಕೊರ್ತೇರು ವಜ್ರಕ್ಕಾಗ ನಮ್ಮ ಗಟ್ಟಿ ಸಮಾಜ ಸೇವಾ ಸಂಘದ ಪರವಾದ ಅಭಿನಂದನೆಗಳು. ನನ್ನದೊಂಬುಗು ಪ್ರತಿಮಾ ಧೀರಾಜ್ ಗಟ್ಟಿ ಅಸಿಸ್ಟೆಂಟ್ ಪ್ರೊಫೆಸರ್ ಆದ ಕಣಚೂರು ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸೈನ್ಸ್ ದೇರ್ಲಕಟ್ಟೆ ಮುಲ್ಪ ಪ್ರೊಫೆಸರ್ ಆದುರ್ಲೇರು ಅರಡ್ದು ಇತ್ತೆ ಸಮಾಜ ಬಾಂಧವರನ್ನು ಉದ್ದೇಶಿಸದು ರಡ್ಡು ಪಾತೆರ ಅವೆಡ್ದು ಬಕ್ಕ ಸನ್ಮಾನ ಕಾರ್ಯಕ್ರಮ ನಡಪರಂಡು ದಯಮಲ್ತು ಮಾತ ಜೋಕುಲು ರೆಡಿ ಔಡ್ ಪಣದು ವಿನಂತಿ. ಶ್ರೀ ಸೋಮನಾಥ ಪ್ರಸನ್ನ ಪೊಲದವರ ಯಾನೆ ಗಟ್ಟಿ ಸಮಾಜ ಸೇವಾ ಸಂಘ ರಿಜಿಸ್ಟರ್ ನೇತ ವಾರ್ಷಿಕ ಕ್ರೀಡಾಕೂಟ ಬೊಕ ವಾರ್ಷಿಕ ಸಮಾರಂಭ ನೇಕ ಅಧ್ಯಕ್ಷತೆ ವಹಿಸಿನಂಚಿನ ಶ್ರೀ ಜನಾರ್ದನ ಗಟ್ಟಿ ಕನ್ನಿಮನೆ ಬೊಕ್ಕ ಉದ್ಘಾಟಕರಾಯಿನಂಚಿನ ವೇದಮೂರ್ತಿ ಬ್ರಹ್ಮಶ್ರೀ ನೀಲೇಶ್ವರ ಉಚಿತಲತ್ತಾಯ ಪದ್ಮನಾಭ ತಂತ್ರಿ ಮೇರೆಗ್ಲ ಸೊಲ್ಮೇಲಿನ ಸಂದ ಒಂದು ಮುಖ್ಯ ಅತಿಥಿಗಳಾದಿಂಚಿನ ಪೂರಾ ಗಣ್ಯರೆಗ್ಲ ಸೊಲ್ಮೇಲಿನ ಸಂದ ಒಂದುಲ್ಲೆ ಈ ಒಂಜಿ ಸಮಾರಂಭಡ್ ಏನು ರಡ್ಡು ಪಾತೆರ ಪನೋಡು ಪಂಡ ಕ್ರೀಡಾಕೂಟ ನಮ್ಮ ವಾರ್ಷಿಕ ಕ್ರೀಡಾಕೂಟ ರಡ್ಡು ವಾರಕ್ಕೆ ದುಂಬ ಆಯ್ನ ಹತ್ರ ಐಕ್ ಭಾಗವಹಿಸಿನಂಚಿನ ಪ್ರತಿಯೊರಿಯೆಗ್ಲ ಏರು ಭಾಗವಹಿಸಿದಾರ ಅಕ್ಲೆ ಪೂರ್ಯರೆಗ್ಲ ಯಾನು ಅಭಿನಂದನೆ ಸಲ್ಲಿಸ ಒಂದುಲ್ಲೆ ದೇತ ಒಂಜಿ ಬೆನಿಫಿಟ್ಸ್ನ ಪೂರ್ಯರ್ಲ ಪಡೆಯೋಡು ದಯಪಂಡ ಈ ಕ್ರೀಡಾಕೂಟರ್ದು ನಮಗೆ ಎಂಚ ಒಂಜಿ ಫಿಸಿಕಲ್ ಬೆನಿಫಿಟ್ಸ್ ತಿಕ್ಕುಣ ಅಂಚೆನೇ ಆಯ್ನ ಮಾನಸಿಕವಾಯಿನ ಅಂಚಿನ ಒಂಜಿ ಡೆವಲಪ್ಮೆಂಟ್ಸ್ಲಂದು ಏಟಾಪುಂಡು ಸೊ ಯಾನು ಪೂರಾ ಪ್ಯಾರೆಂಟ್ಸ್ ಪರ್ಪುನ್ ದಾದ ಪಂಡ ಪ್ರತಿಯೊರೆಲ್ಲ ನಮ್ಮ ಜೋಕ್ಲೇನು ಇಂಚಿನ ಒಂಜಿ ಕ್ರೀಡಾಕೂಟ ಗಾವಡ ಇಂಚಿನ ಸಮಾರಂಭಗ ಉತ್ತೇಜನ ಮಂತದ್ದು ಪ್ರತಿಯೊರ್ಲ ಕಡಪಡೋಡು ಸೊ ಅಂಚಾದ ನಮ್ಮ ಒಂಜಿ ಸಮಾಜ ಉಚ್ಚ ಸ್ಥಾನಗ ಏರಿಯರೆ ಸಾಧ್ಯತೆ ಉಂಡು. ಸೊ ಗಟ್ಟಿ ಪನ್ಪುನ ಪುದರ್ ಕೇವಲ ನಮ್ಮ ಗಟ್ಟಿ ಸಮಾಜ ಮಾತ್ರ ಅತ್ತು ದೇಶದಾದ್ಯಂತ ಆಯ್ತಾ ಒಂಜಿ ಪುದರ್ ಪಸರಿಸೋಡು ಪಂದು ಈ ಮೂಲಕ ಏನೊಂದುಲ್ಲೆ. ಸುವಾಸನೆ ಬೀರುವುದು ಮಲ್ಲಿಗೆಯ ನೈಜ ಗುಣ. ಪ್ರತಿಮಾ ಶ್ರೀಧರ್ ಗಟ್ಟಿ ಮಲ್ಲಿಗೆ ಅಂಚ ಸುವಾಸನೆ ಉಂಡ ಅವೇ ರೀತಿ ಅವರೊಂದು ಅಸಿಸ್ಟೆಂಟ್ ಪ್ರೊಫೆಸರ್ ಆದ ವಿದ್ಯಾರ್ಜನೆ ಮಲ್ಪನಂಚಿನ ಒಂಜಿ ಪ್ರತಿಭೆ ಅರ್ನ ಪಾತೆರನು ನಮ್ಮ ಕೇಂದ್ರ ನಮ್ಮ ಬದುಕಡು ಅಳವಡಿಸಿಗ ಅಂದು ಪಂಡದು ಇತ್ತೆ SSLC ಪರೀಕ್ಷೆಡು 80% ಜಾಸ್ತಿ ಮಾರ್ಕ್ ದೆತ್ತನ ಜೋಕುಲು ಬೊಕ್ಕ ಅಕಲ್ನ ಮಾತಾಪಿತರು ದಯಮಲ್ತದು ವೇದಿಕೆಗೆ ಬರಡು ಪಂಡದು ವಿನಂತಿವಿ. ಆ ಲೀಸ್ಟನ್ನು ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿ ರತ್ನಾಕರ್ ಗಟ್ಟಿ ಓದರಲ್ಲಿರು ದಯಮಲ್ತದು ವೇದಿಕೆಗೆ ಬರಡು ಪಂಡದು ವಿನಂತಿ. ಸೋಮನಾಥ ಸೇವಾ ಸಮಿತಿದ ಅಧ್ಯಕ್ಷರಾಯಿನ ಜಯರಾಮ್ ಗಟ್ಟಿ ಮೇರೆಗೆ ಚಂದ್ರಶೇಖರ್ ಗಟ್ಟಿ ಗುಂಡ್ಯ ಶಾಲು ಪಾಡದು ಗೌರವ ಮಲ್ಪೋಡು ಪಂಡದು ವಿನಂತಿ ಮಲ್ಪು. ಅಕಲು ಈ ಕಾರ್ಯಕ್ರಮ ಯಶಸ್ಸಿಗೆ ಕಾರಣೀಭೂತರಾತಿರು ಅಕಲಿಗೆ ಮಾತೆರ್ಲ ಒಂಜಿ ಸಮಾಜ ಬಾಂಧವರು ಚಪ್ಪಲ ತಟ್ಟುನ ಮುಖಾಂತರ ಅಕಲಿಗೆ ಗೌರವ ಸೂಚಿಸೋಡು ಒಂದು ಪಣಂದಿ ವಿನಂತಿ ಮಲ್ಪು. ಸಮಾಜದ ಜೋಕಲಿಗೆ ಗೌರವಾರ್ಪಣೆ ಸನ್ಮಾನ ಎಡ್ಡೆ ಮಾರ್ಕ್ಸ್ ದೆತ್ತದು ಬತ್ತಿನಂಚಿನ ನಮ್ಮ ಸಮಾಜದ ಜೋಕ್ಲೆಗೆ ದುಂಬದ ವರ್ಷಡು 85% ಎಬವ್ ಇತ್ತಿನಕ್ಲೆಗೆ ಮಾತ್ರ ಎಂಗ್ಲೊಂಜಿ ಮುಲ್ಪ ಪುರಸ್ಕಾರ ಮಂತಂತ ಐನು ಈ ಸರ್ತಿ 80% ನಮ್ಮ ದಾಯದೀಯ ಪಂಡ ಪ್ರತಿ ಸಮಾಜಡು 80% ದೆತ್ತಿನಕ್ಲೆಗೂ ಕೂಡ ನಮ್ಮ ಈ ಸಮಾಜ ಅಕ್ಲೇನು ಗುರುತಿಸೋಡು ಪನ್ಪನ ಒಂದು ಉದ್ದೇಶಡು ಅಕ್ಲೆಗೆ 80% ದಿದ್ದ SSLC PUC ಬಗ್ಗೆ ಡಿಗ್ರಿ ಅಂಚ ಏನು ಹೇಳಿದವರ ಈ ಆಯ್ನಾತ್ ನಮ್ಮ ಈ ಸಮಾಜ ಜೋಕ್ಲೆಗೆ ನಮ್ಮ ಒಂಜಿ ಸಂಸ್ಥೆ ಹಿಡ್ದು
ಆಯ್ನಾತು ಬೆನಿಫಿಟ್ ಕೋರೋಡು ಪಂಪಿನ ಒಂದು ಉದ್ದೇಶ ನಮ್ಮ 80% ಮಂತ నేను ಸದುಪಯೋಗ ಮಂತು ನೋಡಪಂದು ಸಮಾಜ ನಾನು ನಮ್ಮ ಸಮಾಜದ ಪರವಾದಕ್ಕೆ ಏನಂದಿಲ್ಲ ಈ SSL ಜೋಕೊಂಜಿ 10 ಜೋಕ್ಲೆ ನಾನು 1 by 1 ಲೆಪ್ಪೇನು ಆಕಲು 10 ಜನ ಜೋಕ್ಲು ಬತ್ತದ ಮೂಲ ವೇದಿಕೆಗೆ ಬರೋಡು ಅಂಚೆನೆ ಆಕಲ ಅಪ್ಪೆ ಮೇಲೆ ಆಯ್ತು ಆಕಲ ಪಿರೋಡು ಅಂತ ಬಂದಕ್ಕೆ ಏನೊಂದಿಲ್ಲ SSL ಸಿಡ್ ಪ್ರಾಪ್ತ ಗಟ್ಟಿ ಡಾಕ್ಟರ್ ಆಫ್ ಪ್ರವೀಣ್ ಎ 96.96% ಪ್ರಾಪ್ತ ಗಟ್ಟಿ ಪ್ರವೀಣ್ ಗಟ್ಟಿಯವರ ಮಗಳು ಒಗ್ಗ ಪ್ರಾಪ್ತ ಗಟ್ಟಿ ಡಾಟರ್ ಆಫ್ ಪ್ರವೀಣ್ ಎ 96% ಮಾತಾ ಕ್ಲಾಪ್ ಕೊಟ್ಟಡು ಆ ಬಾಲದ ಅಪ್ಪೆಮ್ಮೆ ವೇದಿಕೆ ಬರಡು ಬಣ್ಣದ ವಿನಂತಿ. ಕೆ ಸನ್ ಆಫ್ ದಯಾನಂದ ಗಟ್ಟಿ ಕೆ 94.5%. ಸಮರ್ಥ ಕೆ ಸನ್ ಆಫ್ ದಯಾನಂದ ಗಟ್ಟಿ 94.5% ಅಪ್ಪೆಮ್ಮೆ ವೇದಿಕೆ ಬರಡು. ಹಿಮಾಸಿ ಗಟ್ಟಿ ಡಾಕ್ಟರ್ ಆಫ್ ಚಂದ್ರಶೇಖರ್ ಗಟ್ಟಿ ಗುಂಡ್ಯ 93.12%. ಚಂದ್ರಶೇಖರ್ ಗಟ್ಟಿ ಗುಂಡ್ಯ. ರಕ್ಷಾ ಡಾಕ್ಟರ್ ಆಫ್ ಲೋಕೇಶ್ ಗಟ್ಟಿ 93.6%. ರಕ್ಷಾ ಡಾಟರ್ ಆಫ್ ಲೋಕೇಶ್ ಗಟ್ಟಿ ದಯಮಾಡ್ತು ವೇದಿಕೆಗೆ ಬರಡು. ಹೆಚ್ ಪ್ರೀತಿ ಡಾಕ್ಟರ್ ಆಫ್ ಹೇಮನಾಥ 92.64%. ಎಚ್ ಪ್ರೀತಿ ಡಾಟರ್ ಆಫ್ ದೇವಸ್ ಚಪ್ಪಾಲ ತಟ್ಟುನ ಮುಖಾಂತರ ಜೋಕ್ಲೆ ಪ್ರೋತ್ಸಾಹ ಕೊರಡು. ರಿಷಬ್ ಮಧುಕರ್ ಗಟ್ಟಿ ಸಣ್ಣ ಪವಿತ್ರ ಕುಮಾರಿ 92.6%. ರಿಷಬ್ ಮಧುಕರ ಗಟ್ಟಿ ಸಣ್ಣ ಪವಿತ್ರ ಕುಮಾರಿ. ಪ್ರೀತಮ್ ಆರ್ ಗಟ್ಟಿ ಸಣ್ಣ ರಾಘವೇಂದ್ರ ML. ಪಿ ಸುಷ್ಮಿತಾ ಗಟ್ಟಿ ಡಾಕ್ಟರ್ ಆಫ್ ಸುನಿಲ್ 90.5%. ಸುಷ್ಮಿತಾ ಗಟ್ಟಿ ಡಾಟರ್ ಆಫ್ ಸುನಿಲ್ 90.5%. ಚಪ್ಪಲ ತಟ್ಲನ್ನ. ತಾನ್ವಿ ಎಸ್ ಗಟ್ಟಿ ಡಾಕ್ಟರ್ ಆಫ್ ಸೀನಾ ಎಸ್ ಗಟ್ಟಿ 90.24%. 90.24%. ಸುನಿಲ್ ಗಟ್ಟಿ ದಿಶಾ ಗಟ್ಟಿ ಡಾಕ್ಟರ್ ಆಫ್ ಸಂತೋಷ್ ಗಟ್ಟಿ 89.92%. 89.2%. ಇಂದಿನ ಮಕ್ಕಳೇ ಮುಂದಿನ ಜನಾಂಗ. ಸನ್ಮಾನ್ಯ ವೇದಮೂರ್ತಿ ಪದ್ಮನಾಭ ತಂತ್ರುಲು ಅರ್ನ ದಿವ್ಯ ಹಸ್ತೋಡು ಆ ಜೋಕ್ಲೆಗ್ ಗೌರವಾರ್ಪಣೆ ಮಲ್ತದ ಸನ್ಮಾನ ಮಂತದ ಅಕ್ಲೆಗ್ ಆಶೀರ್ವಾದ ಕೊರಡು ಪಂಡದ ವಿನಂತಿ ಮಲ್ತನು. ಜಂದನ್ ಗಟ್ಟಿ ಕನ್ನಿಮನೆ ಬೇರೆ ನಮ್ಮ ವೇದಮೂರ್ತಿ ಶ್ರೀ ಬೊಮ್ಮಶ್ರೀ ಮೇರೆಗೆ ನಮ್ಮ ಸಮಾಜಡು ಅವೇತೋ ವರ್ಷೊಡ್ದು ನಮ್ಮ ಸಮಾಜದ ಪಾಪದ ಜೋಕ್ಲು ದುಂಬು ಬರಡು ಅಕಲೆಗೆ ಪ್ರೋತ್ಸಾಹ ಕೊರಡು ಪಂಪನ ಉದ್ದೇಶಡು ಹಲವಾರು ಜನಪರ ಕಾರ್ಯಕ್ರಮನು ಪಾಡೊಂದು ವೇದಮೂರ್ತಿ ಬ್ರಹ್ಮಶ್ರೀ ಉಚ್ಚಿಲತಾಯ ಪದ್ಮನಾಭ ತಂತ್ರಿ ಮೆರ್ನ ಸಮ್ಮುಕೊಡು ಜೋಕುಲೆಗೆ ಗೌರವಾರ್ಪಣೆ ಮಲ್ತೊಂದುಲ್ಲೇರು. ಮಾತೆರ್ಲ ಚಪ್ಪಾಲ ತಟ್ಟುನ ಮುಖಾಂತರ ಆ ಜೋಕುಲೆಗೆ ಪ್ರೋತ್ಸಾಹ ಕೊರಡು. ನನ್ನ ದುಂಬುಗಳ ಇಂಚಿನ ಕಾರ್ಯಕ್ರಮ ಯಶಸ್ಸಾದ ನಡಪರೆ ಸಮಾಜ ಬಾಂಧವ್ಯರನ್ನ ಪ್ರೋತ್ಸಾಹ ಬೋರ್ಡು ಒಂದು ಪಂಡದು ನಮ್ಮ ಕುಲಸ್ವಾಮಿ ಶ್ರೀ ಸೋಮನಾಥ ಸ್ವಾಮಿಡ ನಮ್ಮ ಮಾತೆರ್ಲ ಪ್ರಾರ್ಥನೆ ಮಂತೊಂದು ಈ ಜೋಕುಲು ನನ್ನ ದುಂಬುಗು ಇಂಜಿನಿಯರ್ ಡಾಕ್ಟರ್ ಆದ ಎಡ್ಡೆ IAS IPS ಆದ ಈ ಸಮಾಜದ ಮಿತ್ ಪ್ರೀತಿನ ದೀವಾಡ ಪಂಡದು ಈ ಸಂದರ್ಭಡು ಅಕ್ಲೆಡ ಎಂಕಲು ಭಿನ್ನವಿಕೆ ಮಂತೊಂದು ಅಕ್ಲೆಗೆ ಪದ್ಮನಾಭ ತಂತ್ರನ ಸಮ್ಮು ಕೊಡು ಗೌರವಾರ್ಪಣೆ ಮಲ್ತೊಂದುಲ್ಲ. ಈ ಸಂದರ್ಭಡು ಗಟ್ಟಿ ಸಮಾಜದ ಸಂಘದ ಅಧ್ಯಕ್ಷರು ಜನಾರ್ದನ ಗಟ್ಟಿ ಕನ್ನಿಮನೆ, ಪ್ರಧಾನ ಕಾರ್ಯದರ್ಶಿ ರತ್ನಾಕರ ಗಟ್ಟಿ, ಶ್ರೀಕಾಂತ್ ಗಟ್ಟಿ, ವಜ್ರಾಕ್ಷಿ ಚಂದ್ರಶೇಖರ್ ಗಟ್ಟಿ ಗುಂಡ್ಯ, ಶಂಕರ್ ಗಟ್ಟಿ ರಾಯಿತ್ಲು, ಗಣೇಶ್ ಗಟ್ಟಿ ಬೊಕ್ಕ ವರ್ಮ ಮಾಗನೆ ಸೀಮೆದ ಗುರಿಕಾರನಕಲು ಹಾಜರಾದುಲ್ಲೇರು. ಮಾತೆರ್ಲ ಚಪ್ಪಾಳೆ ನನವರ ತಟ್ಟುನ ಮುಖಾಂತರ ಆ ಜೋಕಲೆಗೆ ಪ್ರೋತ್ಸಾಹ ಕೊರಡು ಪಂಡದು ವಿನಂತಿ ಮಲ್ಪುವ.
ನಗದು ಪುರಸ್ಕಾರ ಕಾರ್ಯಕ್ರಮ. ನಗದು ಪುರಸ್ಕಾರ ಕಾರ್ಯಕ್ರಮನು ಪದ್ಮನಾಭ ತಂತ್ರುಲು ಕೊರಂದುಲ್ಲೇರು ಅಕ್ಲೆಗೆ ಆಶೀರ್ವಾದ ಮಲ್ಪುನ ಮುಖಾಂತರ ಪದ್ಮನಾಭ ತಂತ್ರುಲು ಹಿಡಿದು ನಗದು ಪುರಸ್ಕಾರ. ರಡ್ಡರ ಲಕ್ಷ ಮುಟ್ಟ ಇನಿ ಒಂಜಿ ನಗದು ಪುರಸ್ಕಾರ ಕಾರ್ಯಕ್ರಮ ನಮ್ಮ ಸಮಾಜದ ಬಾಂಧವ್ಯರನ್ನ ಸಮ್ಮುಖಡು ನಡುತ್ತೊಂದುಂಡು. ಇಂಚಿನ ಕಾರ್ಯಕ್ರಮಗಳು ನನ್ನ ದುಂಬುಗಳ ನಡಪರೆ ನಮ್ಮ ಮಾತಾಡ್ಲ ಸಹಕಾರ ಮಲ್ಪಡು ಒಂದು ಪಂಡದು ಡಾಕ್ಟರ್ ಆಫ್ ದಯಾನಂದ ಗಟ್ಟಿ 97.6%. ತ್ರಿಷಾ ಗಟ್ಟಿ ಡಾಕ್ಟರ್ ಆಫ್ ದಯಾನಂದ ಗಟ್ಟಿ 97.6%. ಶಾನ್ವಿ ಜಿ ಡಾಕ್ಟರ್ ಆಫ್ ಸುನೀಲ್ ಕುಮಾರ್ ಕೆ 88%. ಸಂಜನಾ ಡಾಕ್ಟರ್ ಆಫ್ ಪುರುಷೋತ್ತಮ್ ಗಟ್ಟಿ ಬಾರಿ ಪೊರ್ಲುದ ಕಾರ್ಯಕ್ರಮ ಜೋಕಲ್ನ ಒಂದು ಪ್ರತಿ ಪ್ರಾಮುಖ್ಯವಾಯಿನ ಒಂದು ಕಾರ್ಯಕ್ರಮ. ಒಂದು ಮಾತ ನಮ್ಮ ತೂವಡು ನಮ್ಮ ಜೋಕುಲ್ಲ ಎಲ್ಲ ಈ ವೇದಿಕೆ ಬತ್ತು ಕುಲ್ಲೋಡು ಒಂದು ಪಂಡದು ನಮ್ಮ ಒಂಜಿ ಪ್ರಯತ್ನ ಬರೋಡು ಜೋಕುಲು ಲೆತ್ತಿಲಕ್ಕನೆ ಆಕಲ್ನ ಅಪ್ಪೆಮ್ಮನ ಮುಖಾಂತರ ಈ ವೇದಿಕೆ ಬರೋಡು ಪಂಡದು ವಿನಂತಿ ಮಲ್ಪ. ವಂಶಿ ಡಾಕ್ಟರ್ ಆಫ್ ಹರಿಪ್ರಸಾದ್ ಗಟ್ಟಿ 87.2%. ಧನುಷ್ ಸನ್ ಆಫ್ ಕುಸುಮಾಕರ 86.72%. ಪ್ರಾರ್ಥನಾ ಡಾಕ್ಟರ್ ಆಫ್ ಸತೀಶ್ 86.72%. ಭೂಮಿಕಾ ಎಂ ಡಾಕ್ಟರ್ ಆಫ್ ಹರೀಶ್ ಎಂ 86.4%. ನಿರೀಕ್ಷಾ ಸಿ ಗಟ್ಟಿ ಡಾಕ್ಟರ್ ಆಫ್ ಚಂದ್ರಹಾಸ 85.44%. ಬೆಂಗಳೂರು ಸೀರಿಯಲ್ ಪ್ರಕಾರ ತ್ರಿಷಾ ಗಟ್ಟಿ, ಗಣೇಶರ್, ಸಾನ್ವಿ, ಸಂಜನಾ, ಶಶಾಂಕ್, ವಂಶಿ, ಧನುಷ್, ಪ್ರಾರ್ಥನಾ, ಭೂಮಿಕಾ, ನಿರೀಕ್ಷಾ ಹಾಕಿ ಬರಿದ ಅತಿಥಿಗಳು ತ್ರಿಷಾ ಗಟ್ಟಿ ನಗದು ಪುರಸ್ಕಾರವನ್ನು ಕೊಡುವ ಮುಖಾಂತರ ಸಹಕಾರ ಕೋರ್ಡು ಪಂಡದು ವಿನಂತಿ ಮಾಡಿ. ತ್ರಿಷಾ ಗಟ್ಟಿ ಡಾಕ್ಟರ್ ಆಫ್ ದಯಾನಂದ ಗಟ್ಟಿ, ಗಣೇಶ್ ಆರ್ ಸನ್ ಆಫ್ ರವಿಕುಮಾರ್ ಎಸ್, ಸಾನ್ವಿ ಜಿ ಡಾಕ್ಟರ್ ಆಫ್ ಸುನೀಲ್ ಕುಮಾರ್ ಕೆ, ಸಂಜನಾ ಡಾಕ್ಟರ್ ಆಫ್ ಪುರುಷೋತ್ತಮ ಗಟ್ಟಿ, ತ್ರಿಶಾಂಕ್ ಸನ್ ಆಫ್ ಸಂತೋಷ್, ವಂಶಿ ಡಾಕ್ಟರ್ ಆಫ್ ಹರಿಪ್ರಸಾದ್ ಗಟ್ಟಿ, ಧನುಷ್ ಸನ್ ಆಫ್ ಕುಸುಮಾಕರ್, ಪ್ರಾರ್ಥನಾ ಡಾಕ್ಟರ್ ಆಫ್ ಸತೀಶ್, ಭೂಮಿಕಾ ಎಂ ಡಾಕ್ಟರ್ ಆಫ್ ಹರೀಶ್ ಎಂ, ನಿರೀಕ್ಷಾ ಸಿ ಗಟ್ಟಿ ಡಾಕ್ಟರ್ ಆಫ್ ಚಂದ್ರಾಸ್. ದಯಮಲ್ತದ ವೇದಿಕೆಗೆ ಬರ್ತದೆ ಅತಿಥಿಲಿ ಹಿಡಿದು ನಗದು ಪುರಸ್ಕಾರನು ಸ್ವೀಕಾರ ಮಲ್ಪಡು ಪಂಡದು ವಿನಂತಿ ಮಲ್ಪುವ. ಬ್ರಹ್ಮಶ್ರೀ ಉಚ್ಚಿಲತಾಯ ಪದ್ಮನಾಭ ತಂತ್ರುಲ್ನ ನೇತೃತ್ವಡು ಅರ್ನ ಸಮ್ಮುಖಡು ನಡಪುನಂಚಿನ ಅತಿ ಅವಿಸ್ಮರಣೀಯವಾಯಿನ ಒಂದು ಕಾರ್ಯಕ್ರಮ. ನೆಕ್ಕ ಮಾತೆರ್ಲ ಚಪ್ಪಾಳೆ ತಟ್ಟುನ ಮುಖಾಂತರ ಜೋಕುಲೆಗೆ ಪ್ರೋತ್ಸಾಹ ಕೊರಡು ಪಂಡದು ವಿನಂತಿ ಮಲ್ಪುವ. ಈ ಜೋಕುಲ್ನ ನಮ್ಮ ಕುಲಸ್ವಾಮಿ ಶ್ರೀ ಸೋಮನಾಥ ದೇವರನ ಅನುಗ್ರಹ ಉಪ್ಪಡೆಂದು ಪಂಡದು ಈ ನಗದು ಪುರಸ್ಕಾರ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಕೊರಂದುಲ್ಲ. ಗಟ್ಟಿ ಡಾಕ್ಟರ್ ಪ್ರಭಾಕರ್ ಗಟ್ಟಿ ವ್ಯಾಘ್ರ ಚಾಮುಂಡೇಶ್ವರಿ ಎಜುಕೇಷನ್ ಟ್ರಸ್ಟ್ದ ಸಂಚಾಲಕರಾಯಿನ ರೋಹಿದಾಸ್ ಬಂಗೇರ್ ಈ ಕಾರ್ಯಕ್ರಮಗೂ ಬತ್ತಿದ್ದಾರೆ. ಆರ್ ದಯಮಲ್ತದ ವೇದಿಕೆಗೆ ಬರಡು ಪಣ್ಣದ ವಿನಂತಿ ಮಲ್ಪು. ಡಾಕ್ಟರ್ ಆಫ್ ಎಸ್ ಯೋಗೇಶ್ ಗಟ್ಟಿ 85.44%.
ಲಿಶಾ ಗಟ್ಟಿ ಡಾಕ್ಟರ್ ಪ್ರಭಾಕರ್ ಗಟ್ಟಿ 80.12%, VP ನಮ್ರತಾ ಡಾಕ್ಟರ್ ಆಫ್ ವಿಶ್ವನಾಥ್, ದಿಶಾ ಧನಂಜಯ್ ಡಾಕ್ಟರ್ ಆಫ್ ಧನಂಜಯ, ನಿಶೀತ್ ಗಟ್ಟಿ ಸನ್ ಆಫ್ ಗೋಪಾಲ್ ಗಟ್ಟಿ, ಗೌತಮಿ, ಲಿಶಾ, ತ್ರಿಷಾ ಮೋಜಿನ ತ್ರಿಷಾ ಸಮ್ಯ, ರಕ್ಷಾ ಚಂದ್ರಹಾಸ್, VP ನಮ್ರತಾ ಡಾಕ್ಟರ್ ವಿಶ್ವನಾಥ್, ಗೋಪಾಲ್ ಗಟ್ಟಿ, ಪ್ರೀತಿಕಾ ಡಾಕ್ಟರ್ ಆಫ್ ಸುಕಲತಾ. ಜೋಕುಲು ಬೆಲೆ ಬೇಗ ವ್ಯಾಘ್ರ ಚಾಮುಂಡೇಶ್ವರಿ ಎಜುಕೇಷನ್ ಟ್ರಸ್ಟ್ದ ಮೆತ್ತ ಸಂಚಾಲಕರಾಯಿನ ರೋಹಿದಾಸ್ ಬಂಗೇರ ನಮ್ಮ ಪ್ರೋತ್ಸಾಹ ಕೊಡು ನಮಕ್ ಮುರಣಿ ಭಾರತ್ ಹೈಸ್ಕೂಲ್ದ ಗ್ರೌಂಡನ್ನು ಜೋಕಳಿಗೂ ಗೊಬ್ಬರ ಒದಗಿಸದು ಕೊಡ್ತಾರೆ. ಅರೆಗಲ ನಮ್ಮ ಕುಲಸ್ವಾಮಿ ಶ್ರೀ ಸೋಮನಾಥ ದೇವರ ಅನುಗ್ರಹ ಪಡ್ಕೊಂಡದು ಪ್ರಾರ್ಥನೆ. ಅತಿ ಸುಂದರವಾದ ತೋಜನುಂಡು ನನ್ನ ಈ ಜೋಕುಲು ದುಂಬು ಗೆಡ್ಡೆ ಭವಿಷ್ಯ ಉಪ್ಪಡು ಪಂಡದು ಪ್ರಾರ್ಥನೆ ಮಾಡ್ತಂದುಲ್ಲ. ನಮ್ಮ ಜೋಕಲ್ನ ಭವಿಷ್ಯ ಉಜ್ವಲ ಮಾಡು. ಈ ಸಮಾಜಕ್ಕೆ ಅಕ್ಲ ಕಾಣಿಕೆ ಮಸ್ತ್ ಉಪಯೋಗ ಮಾಡಿ ಬಂದು ಈ ಮೂಲಕ ಏನೊಂದಿಲ್ಲ ಅಂಚನೆ SSLC ಜೋಕಲ್ನ ಇತ್ತೆ ಮಾತೇನೆಲ್ಲ ಸನ್ಮಾನ ಮಂದಿನಾಂಡು ನೆಕ್ಸ್ಟ್ PUC ಜೋಕಲಿನ ಲಿಸ್ಟ್ ಓದೊಂದಿಲ್ಲ ಅಂಚಿನ ಅಕ್ಕಲ ರೆಡಿ ಆಗೋದು. ಜೋಕಲಿಗೆ ಗೌರವಾರ್ಪಣೆ ಬಲ್ತದ ನಗದು ಪುರಸ್ಕಾರನು ಕೊರ್ದು ಅಕ್ಕಲಿಗೆ ಶುಭ ಹಾರೈಕೆ ಮಲ್ತನಂಚಿನ ಪ್ರತಿಮಾ ಧೀರಜ್ ಗಟ್ಟಿ, ಶಂಕರ್ ಗಟ್ಟಿ ರಾಯಿತ್ಲು, ಗಣೇಶ್ ಗಟ್ಟಿ ಮಧೂರು ಮಕ್ಕಳಿಗೆ ಗಟ್ಟಿ ಸಮಾಜ ಸೇವಾ ಸಂಘ ಅಂಬಿಕಾ ರೋಡ್ದ ಪರವಾದ ಅಭಿನಂದನೆಗಳು. PUC ಜೋಕ್ಲೆನ ಧನ್ಯ ಡಾಕ್ಟರ್ ಆಫ್ ದಯಾನಂದ 97.66%, ಕೀರ್ತನ್ ಧನ್ಯ ಡಾಕ್ಟರ್ ಆಫ್ ದಯಾನಂದ 97.66%. ಬೇಗ ಬರೋಡು ಜೋಕ್ಲು. ಎಸ್ ಫಸ್ಟ್ ಗುಲ್ಲೆ ಅಕ್ಲ ಅಪ್ಪ ಐತನ ಬಲೆ. ಕೀರ್ತನ್ PB ಗಟ್ಟಿ ಸನ್ ಆಫ್ ಪುಂಡಲಿಕ P ಗಟ್ಟಿ 95.6%, ಕೀರ್ತನ್ PB ಗಟ್ಟಿ. ಬೇಗ ಬರೋಡು ಜೋಕ್ಲು. ಅನಗ M ರವಿ ಡಾಕ್ಟರ್ ಆಫ್ ರವಿ 95.4%, ಯು ಧನ್ಯ ಚಂದ್ರಶೇಖರ್ ಗಟ್ಟಿ ಡಾಕ್ಟರ್ ಆಫ್ ಚಂದ್ರಶೇಖರ್ ಗಟ್ಟಿ ಕಾವೂರು, ಸಿಂಚನ YR ಗಟ್ಟಿ ಡಾಕ್ಟರ್ ಆಫ್ ರಾಜೇಶ್ ಗಟ್ಟಿ, ವರ್ಷಾ ಗಟ್ಟಿ ಡಾಕ್ಟರ್ ಆಫ್ ಭಾಸ್ಕರ್ ಗಟ್ಟಿ, ಕೌಶಿಕ್ ಸನ್ ಆಫ್ ರಾಮಚಂದ್ರ 91.5%, ಲಾಸ್ಯ ಆರ್ ಡಾಕ್ಟರ್ ಆಫ್ ರವಿಕುಮಾರ್ ಬೊಂದೇಲ್, ಮಯೂರಿ MS ಡಾಕ್ಟರ್ ಆಫ್ ಶ್ರೀನಿವಾಸ್ ಗಟ್ಟಿ 91.1%, ಸಾತ್ವಿಕಾ ಗಟ್ಟಿ ಡಾಕ್ಟರ್ ಆಫ್ ಸತೀಶ್ ಗಟ್ಟಿ 90.1%. ಫಸ್ಟ್ ಅಲ್ಪ ಇವರು ಧನ್ಯ ದಯಾನಂದ್ ಗಟ್ಟಿ ಫಸ್ಟ್, ಧನ್ಯ ಕೀರ್ತನ್ ಅನಗ ಫೋರ್ತ್, ಯು ಧನ್ಯ ಚಂದ್ರಶೇಖರ್ ಗಟ್ಟಿ, ಸಿಂಚನ YR ಗಟ್ಟಿ, ಸಿಂಚನ ವರ್ಷಾ ಗಟ್ಟಿ ಡಾಕ್ಟರ್ ಭಾಸ್ಕರ್ ವರ್ಷಾ ಗಟ್ಟಿ, ಕೌಶಿಕ್ ಲಾಸ್ಯ, ಸಾತ್ವಿಕಾ ಗಟ್ಟಿ. ಪೊಲದವರ ಏನೇ ಗಟ್ಟಿ ಸಮಾಜ ಸೇವಾ ಸಂಘ ಅಂದು ಪಂಡದು ಮಾತೆರ್ಲ ಚಪ್ಪಾಲ ತಟ್ಟೋಡು ಒಂದು ಪಂಡದು ವಿನಂತಿ ಮಲ್ಪುವ. PUC ಪರೀಕ್ಷೆಡು 80% ಜಾಸ್ತಿ ಮಾರ್ಕ್ ದೆತ್ತಿನ ಜೋಕುಲೆಗೆ ಸನ್ಮಾನ ಬೊಕ್ಕ ನಗದು ಪುರಸ್ಕಾರ ಕಾರ್ಯಕ್ರಮ ಬ್ರಹ್ಮಶ್ರೀ ವೇದಮೂರ್ತಿ ಪದ್ಮನಾಭ ತಂತ್ರಿನ ಸಮ್ಮುಖಡು ಕಾರ್ಯಕ್ರಮ ನಡೆತೊಂದುಂಡು. ಅರ್ನ ಒಟ್ಟಿಗೆ ನಮ್ಮ ವ್ಯಾಘ್ರ ಚಾಮುಂಡೇಶ್ವರಿ ಎಜುಕೇಷನ್ ಟ್ರಸ್ಟ್ದ ಸಂಚಾಲಕರಾಯಿನ ರೋಹಿದಾಸ್ ಬಂಗೇರ್ಲ ಸಹಕಾರ ಕೊಲುಡು ಪಣ್ಣದು ವಿನಂತಿ ಮಲ್ಪುವೆ. ನಗದು ಪುರಸ್ಕಾರನು ರೋಹಿದಾಸ್ ಬಂಗೇರ ಆರು ಹಸ್ತಾಂತರ ಮಲ್ಪೋಡು ಪಂಡದು ಕೇನು ದಿನಚರ. PUC ಪರೀಕ್ಷೆಡು ಅತಿ ಹೆಚ್ಚು ಮಾರ್ಕ್ನು ದೆತ್ತಿನ ಜೋಕುಲೆಗೆ ನಗದು ಪುರಸ್ಕಾರ ಕೊರೊಂದುಲ್ಲೇರು ವ್ಯಾಘ್ರ ಚಾಮುಂಡೇಶ್ವರಿ ಎಜುಕೇಷನ್ ಟ್ರಸ್ಟ್ದ ಸಂಚಾಲಕರಾಯಿನ ರೋಹಿದಾಸ್ ಬಂಗೇರ. ಕೃತಿ ಡಾಕ್ಟರ್ ಆಫ್ ಪ್ರಕಾಶ್, ಕೃತಿ ಶಿವಾನಿ ಗಟ್ಟಿ ಡಾಕ್ಟರ್ ಆಫ್ ವಸಂತ್ ಗಟ್ಟಿ 89.6%, ಪೂಜಾ ಗಟ್ಟಿ ಡಾಕ್ಟರ್ ಆಫ್ ಜಗದೀಶ್ ಗಟ್ಟಿ 88%, ನೀತಿ ಡಾಕ್ಟರ್ ಆಫ್ ಶ್ರೀನಿವಾಸ್ M ಗಟ್ಟಿ 87%, ಹರ್ಷಿತ್ ಗಟ್ಟಿ ಸನ್ ಆಫ್ ಶಿವರಾಮ್ ಗಟ್ಟಿ, ಶಮಿತ್ ಗಟ್ಟಿ ಸನ್ ಆಫ್ ಪುರುಷೋತ್ತಮ್ ಗಟ್ಟಿ, ರಕ್ಷಿತ್ ಕೆ ಸನ್ ಆಫ್ ನಾಗೇಶ್ ಕೆ, SS ಗಟ್ಟಿ ಸನ್ ಆಫ್ M ಹರೀಶ್ ಗಟ್ಟಿ, ರಚನಾ ಗಟ್ಟಿ ಡಾಕ್ಟರ್ ಆಫ್ ಪ್ರಕಾಶ್ ಗಟ್ಟಿ,
ನಿಹಾಲ್ ಗಟ್ಟಿ ಸನ್ ಆಫ್ ಚಂದ್ರಶೇಖರ್ ಗಟ್ಟಿ, ಹರ್ಷಿತ್ ಗಟ್ಟಿ ಸನ್ ಆಫ್ ಶಿವರಾಮ್ ಗಟ್ಟಿ, ಹರ್ಷಿತ್ ಗಟ್ಟಿ ಸನ್ ಆಫ್ ಶಿವರಾಮ್ ಬೈಜಿರಾನ್, ಹರ್ಷಿತ್ ಗಟ್ಟಿ, ಸಂಜಯ್ ಗಟ್ಟಿ ಸನ್ ಆಫ್ ಜಯಪ್ರಕಾಶ್ ಕೆ, ಕಾರ್ತಿಕ್ ವೈ ಗಟ್ಟಿ ಡಾಕ್ಟರ್ ಆಫ್ ಯೋಗೇಶ್ ಗಟ್ಟಿ, ಕೃತಿಕಾ ಡಾಕ್ಟರ್ ಆಫ್ ಗಂಗಾಧರ, ನಿಖಿತಾ ಸನ್ ಆಫ್ ಉದಯ್ ಕುಮಾರ್, SSG ಗಟ್ಟಿ ಸನ್ ಆಫ್ ಗೋಪಾಲ್ ಗಟ್ಟಿ, ಜಿ ಡಾಕ್ಟರ್ ಆಫ್ ಕೆ ಗಣೇಶ್ ಗಟ್ಟಿ, ದರ್ಶನ್ ಜೆ ಗಟ್ಟಿ ಸನ್ ಆಫ್ ಜಯಪ್ರಕಾಶ್ ಕೆ, ಕಾರ್ತಿಕ್ ವೈ ಗಟ್ಟಿ ಡಾಕ್ಟರ್ ಆಫ್ ಯೋಗೇಶ್ ಗಟ್ಟಿ, ಕೃತಿಕಾ ಡಾಕ್ಟರ್ ಆಫ್ ಗಂಗಾಧರ, ನಿಖಿತಾ ಆರ್ ಗಟ್ಟಿ ಡಾಕ್ಟರ್ ಆಫ್ ರೋಹಿತ್ ಗಟ್ಟಿ, ಕಾರ್ತಿಕ್ ಯು ಗಟ್ಟಿ ಸನ್ ಆಫ್ ಉದಯ್ ಕುಮಾರ್, SSG ಗಟ್ಟಿ ಸನ್ ಆಫ್ ಗೋಪಾಲ್ ಗಟ್ಟಿ. ಭವಿಷ್ಯಗೂ ಗೌರವ ಸೂಚಿಸೋಡು ಪಣ್ಣದು ವಿನಂತಿ. ಸನ್ಮಾನ ಸ್ವೀಕಾರ ಮಾಡ್ತಾನ ಜೋಕುಲು ಮಾತ ಲಕ್ಕದಂತದು ಸಭೆಗೆ ಕೈ ಮುಗಿದು ನಿರ್ಗಮಿಸೋಡು ಪಣ್ಣದು ವಿನಂತಿ ಮಲ್ಪ. ಡಾಕ್ಟರ್ ಆಫ್ ಮಮತಾ ಬಂಗೇರ ಪಿಲಾರ್ MCA, ವರ್ಷಿಣಿ ಡಾಕ್ಟರ್ ಆಫ್ ನಾಗೇಶ್ ಗಟ್ಟಿ MBA, ಹರ್ಷಿತಾ SP ಡಾಕ್ಟರ್ ಆಫ್ ಪರಮೇಶ್ವರ್ ಗಟ್ಟಿ BDS, ವೈಷ್ಣವಿ ಗಟ್ಟಿ ಡಾಕ್ಟರ್ ಆಫ್ ಪುರುಷೋತ್ತಮ್ ಗಟ್ಟಿ B ಫಾರ್ಮಾ, ಪ್ರತೀಕಾ M ಡಾಕ್ಟರ್ ಆಫ್ ರವೀಂದ್ರ ಗಟ್ಟಿ BCA, ಶಿವಾನಿ ಡಾಕ್ಟರ್ ಆಫ್ ವಿಶ್ವನಾಥ್ ಗಟ್ಟಿ ಕೊಲ್ಯ BCA, ಸ್ವಾತಿ B ಗಟ್ಟಿ ಡಾಕ್ಟರ್ ಬಾಲಕೃಷ್ಣ ಗಟ್ಟಿ BSc, ಅನನ್ಯ S ಗಟ್ಟಿ ಡಾಕ್ಟರ್ ಆಫ್ ಸುರೇಶ್ ಗಟ್ಟಿ ಪಿಲಾರ್ BCom, ತೇಜಸ್ P ಗಟ್ಟಿ ಸನ್ ಆಫ್ ಪುರುಷೋತ್ತಮ್ ಗಟ್ಟಿ ಡಿಪ್ಲೊಮಾ ಇನ್ ಸಿವಿಲ್, ಮಧುಮಿತಾ ಡಾಕ್ಟರ್ ಆಫ್ ಶಿವಪ್ರಸಾದ್ MBA, ಭೂಮಿಕಾ MBA, ಮೇಘಾಶ್ರೀ ಡಾಕ್ಟರ್ ಆಫ್ ಸೂರಜ್ BCom, ಸಚಿನ್ ಗಟ್ಟಿ ಸನ್ ಆಫ್ ಕೊರಗಪ್ಪ ಗಟ್ಟಿ MBBS. ಈ 13 ಜೋಕುಲ್ಲ ಮೂಲು ವೇದಿಕೆ ತಲ್ಪ ಬರೋಡು ಪಂದ್ಯ ಅನ್ನೋದಿಲ್ಲ. ಅತ್ಯಂತ ಹೆಚ್ಚು ಪ್ರತಿಭೆ ಲುಪುನಿ ಲೇಡೀಸ್ ಆಯ್ನಾತ ಹೆಚ್ಚಿನ ಮುಲ್ಪ ಭಾರಿ ಮಲ್ಲ ಪರ್ಸೆಂಟೇಜ್ ಪಾಸ್ ಆತೀರಿ. ಅಂಚನೆ ನಮ್ಮ ಈ ವೇದಿಕೆದ ಎದುರುಲ್ಲ ಉಪ್ಪಿನಂಚಿನ ಹೆಚ್ಚಿನ 75% ಮುಲ್ಪ ಲೇಡೀಸ್ದೇ ತೋಜೊಂದುಲ್ಲೇರಿ. ಮಹಿಳಾ ಸಂಘಟನೆ ನಮ್ಮ ಗಟ್ಟಿ ಜಾತಿನ ಮಹಿಳಾ ಸಂಘಟನೆ ಭಾರಿ ಗಟ್ಟಿ ಆಗೋಡು. ನಾ ದುಂಬಾದ ಈ ಸಮಾಜ ಭಾರಿ ಮಲ್ಲ ಒಂಜಿ ಪುದರ್ ಕೊನಾಯಿರ ನಿಖಲು ಕಾರಣಭೂತಿ ರಾವಡು ಪಂದಿ ಅನ್ನ ಈ ಮೂಲಕ ವಿನಂತಿ ಮಂತ. ಆಶೀರ್ವಾದ ಮಲ್ಪಡು ಪಂಡದು ವಿನಂತಿ ಮಲ್ಪುವ. ಜಯಂತ್ ಗಟ್ಟಿ ಪಠ್ಯೇತರ ಚಟುವಟಿಕೆಡು
ಸಮಾಜಡು ಪುದರ್ ಕಣತನ ಜೋಕುಲು ದಯಮಲ್ತು ವೇದಿಕೆಗೆ ಬರಡು ಆ ಪುದರ್ನ ಇಂಚ ಓದೊಂದುಲ್ಲೇರು ರತ್ನಾಕರ್ ಗಟ್ಟಿ ದಯಮಲ್ತದ ಆಕಳಿಗೆ ಸನ್ಮಾನ ಕಾರ್ಯಕ್ರಮ ಒಳ್ಳೆಯ ಡ್ರಾಯಿಂಗ್ ಮಸ್ತ್ ಪ್ಲೇಸ್ ಹಾಕಿದ್ದೀರಿ. ಅಂಚನೆ ಕರಾಟೆಡ್ ಬಿಲೋ 9 ಇಯರ್ಸ್ ಸ್ಟೇಟ್ ಲೆವೆಲ್ಗೆ ಹೋಗ್ತೀರಿ. ಭುವನ್ ಚಂದ್ರ ಆರ್ ಗಟ್ಟಿ ಅಂಚನೆ ಕರಾಟೆಡ್ ಅಂಡರ್ 17 ಥರ್ಡ್ ಪ್ಲೇಸ್ ಹಾಕಿದ ನಂಚಿನ ನಮನ ಕೃಷ್ಣ ನಿತಿನ್ ಕುಮಾರ್ ಅಂಚನೆ ಸ್ವಿಮ್ಮಿಂಗ್ ಅಂಡರ್ 14 ಹವೀಶ್ ಎಚ್ ಗಟ್ಟಿ ರಕ್ಷಿತ್ ಗಟ್ಟಿ ಅಂಡರ್ 19 ವಾಲಿಬಾಲ್ ಡಿಸ್ಟ್ರಿಕ್ಟ್ ಲೆವೆಲ್ ಫಸ್ಟ್ ಪ್ಲೇಸ್. ರಕ್ಷಿತ್ ಗಟ್ಟಿ ಅಂಡರ್ 19 ವಾಲಿಬಾಲ್. ಹಾರ್ದಿಕ್ ಗಟ್ಟಿ ಹೂವಾಕ್ವಕಲ್ಲು ವಾಲಿಬಾಲ್ ಅಂಡರ್ 17 ಸ್ಟೇಟ್ ಲೆವೆಲ್. ಹಾರ್ದಿಕ್ ಗಟ್ಟಿ ಹೂವಾಕ್ವಕಲ್ಲು. ತನ್ಮಯ್ ಗಟ್ಟಿ ಪ್ರಕಾಶ್ ಗಟ್ಟಿಯನ್ನ ಮಗೆ ನ್ಯಾಷನಲ್ ಲೆವೆಲ್ಡ್ ಪೈನಂಚಿನ ಕ್ರೀಡಾಪಟು. ಯಶಸ್ ಜಿ ಗಟ್ಟಿ ವಾಲಿಬಾಲ್ ಅಂಡರ್ 19 ಫಸ್ಟ್ ಪ್ಲೇಸ್. ಪವರ್ ಲಿಫ್ಟಿಂಗ್ ಪ್ರಜ್ವಿತಾ ಉಚ್ಚಿಲ್ ನಮ್ಮ 17 ತಾರೀಕು ನಡೆದ ಕ್ರೀಡಾ ಉತ್ಸವ ಬೇರೆ ಒಂದು ಅತಿಥಿ ಆದಿತ್ಯರು. ಪ್ರಾಪ್ತಾ ಗಟ್ಟಿ ಒಗ್ಗ ಡಾಕ್ಟರ್ ಪ್ರವೀಣ್ ಗಟ್ಟಿ. ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ. ಜಿಲ್ಲಾ ಮಟ್ಟದ ಪ್ರತಿಭಾವಂತ ಕಾರಂಜಿ ಸ್ಪರ್ಧೆಯಲ್ಲಿ ಭರತನಾಟ್ಯದಲ್ಲಿ ತೃತೀಯ ಸ್ಥಾನ. ತಾಲೂಕು ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಮಟ್ಟ ಹೋಗ್ತೀರಿ. ಬೇಕಲೆಗೆ ಗಟ್ಟಿ ಸಮಾಜದ ಪರವಾದ ಅಭಿನಂದನೆಯನ್ನು ಸಲ್ಲಿಸುವ ಒಂದು ಅಖಿಲ ಭವಿಷ್ಯ ಉಜ್ವಲ ಮಾಡು ಪಂದ್ಯ ಅನ್ನಲ್ಪ ನಮ್ಮ ಸಮಾಜದ ಮುಖಾಂತರಕ್ಕೆ ಏನೊಂದಿಲ್ಲ. ಬೇಕಲ್ಲ ವಾಸ್ತವ್ಯ ಬೆಳಗಾಮಡು ತೈವಾನ್ ಇಂಟರ್ನ್ಯಾಷನಲ್ ಲೆವೆಲ್ ಕಾಂಪೀಟ್ ಮಂತಿನಂಚಿನ ಒಂಜಿ ಪ್ರತಿಭೆ ಹಿರೇನ್ ರಾಜ್ ಅಂಚನೆ ಜೈ ಧ್ಯಾನ್ ಎಸ್ ಗಟ್ಟಿ. ಧನ್ಯವಾದಗಳು. ಸಾಲು ಒದಿಸದ ಸನ್ಮಾನ ಮನ್ಪಡು ಬಂದು ನಮ್ಮ ಮಾತೃ ಸಂಘದ ಅಧ್ಯಕ್ಷರ ಯಾನ ವಿನಂತಿ ಮಂತೊಂದಿಲ್ಲ. ದುಂಬುದ ಭವಿಷ್ಯ ಎಡ್ಡವಡ ಪಂಡದು ಈ ಸಂದರ್ಭಡು ಅಕ್ಲೆಗೆ ಅಂಕಲು ಪುರಸ್ಕಾರ ಮಲ್ತಂದು ಪಕ್ಕ ಅರ್ನ ಅಮ್ಮಲ ಅರ್ನೊಟ್ಟಿಗೆ ಉಳ್ಳೇರು ವೇದಿಕೆ ಉಪ್ಪುನ ಮಾತ ಚುನಾವಣೆಡು ಪುರುಷೋತ್ತಮ ಗಟ್ಟಿ ಬೊಕ್ಕ ಶ್ರೀಲತಾ ಗಟ್ಟಿ ಮಕ್ಕಳು ಆಯ್ಕೆ ಆತರು ದಯಮಲ್ತಾಕಲು ವೇದಿಕೆಗೆ ಬರ್ತದ ಒಂಜಿ ಎಲ್ಲಿಯ ಮಟ್ಟದ ಸನ್ಮಾನವನ್ನು ಸ್ವೀಕಾರ ಮಲ್ಪಡು ಪಣ್ಣದು ವಿನಂತಿ ಮಲ್ಪ. ಪುರುಷೋತ್ತಮ ಗಟ್ಟಿ ಕೊಲ್ಲಿಯ ಬೊಕ್ಕ ಶ್ರೀಲತಾ ಗಟ್ಟಿ ಬೀರಿ. ಪುರುಷೋತ್ತಮ ಗಟ್ಟಿ ಕೊಲ್ಲಿಯ ಪರ್ಯತ್ತೂರು ಕ್ಷಮಿಸೋಡು. ಪುರುಷೋತ್ತಮ ಗಟ್ಟಿ ಪರ್ಯತ್ತೂರು ಬೊಕ್ಕ ಶ್ರೀಲತಾ ಗಟ್ಟಿ ಬೀರಿ ದಯಮಲ್ತ ವೇದಿಕೆಗೆ ಬರಡು. ಅಕ್ಲೇನು ರೋಹಿದಾಸ್ ಬಂಗೇರ ಮೊಗವೀರ ಪಟ್ನ ಚಾಮುಂಡೇಶ್ವರಿ ವ್ಯಾಘ್ರ ಚಾಮುಂಡೇಶ್ವರಿ ಎಜುಕೇಷನ್ ಟ್ರಸ್ಟ್ದ ಸಂಚಾಲಕರು ಶಾಲು ಪಾಡ್ದು ಸ್ಮರಣಿಕೆಯನ್ನು ಕೊರ್ದು ಗೌರವಿಸೋಡು ಪಣ್ಣದು ವಿನಂತಿ ಮಲ್ಪುವ. ಆಯ್ತ ಒಟ್ಟಿಗೆ ವೇದಿಕೆ ಹಿಡಿತನ ಗಣ್ಯರು ಮಾತ ಅರೆಗೆ ಸಾತ್ಕೋಡು ಪಣ್ಣದು ವಿನಂತಿ. ವೇದಿಕೆಯನ್ನು ಕೊರ್ದು ಶಾಲು ಪಾಡ್ದು ಗೌರವಿಸೋಡು ಪಣ್ಣದು ವಿನಂತಿ ಮಲ್ಪುವ.
ಗಟ್ಟಿ ಒಂಜಿ ರಿಯಲ್ ಎಸ್ಟೇಟ್ ಉದ್ಯಮ ಮಂತದ ಬಿಲ್ಡರ್ ಆದ ಎಡ್ಡ ನಮ್ಮ ಸಮಾಜಗೂ ಎಡ್ಡ ಸಹಕಾರ ಕೊರೊಂದುಲ್ಲೆರು ಅರೆಗೆ ಇತ್ತ ಅರೆಡ್ದು ರಡ್ಡು ಪಾತ್ರ ಶ್ರೀ ಸೋಮನಾಥ ದೇವರಿನ ಪಾದ ಗಡ್ಡ ಬುರೊಂದು ಕುಲದವರ ಯಾನೆ ಗಟ್ಟಿ ಸೇವಾ ಸಂಘ ನೇಕ್ ಭಾಗ್ಯಾಯಿನಂಚಿಂತ ಜನಾರ್ದನ ಗಟ್ಟಿ ಅಧ್ಯಕ್ಷರು ಕನ್ನಿಮಣೆ ಆರ್ಯಗೆ ನಮಸ್ಕಾರ ಪಣೊಂದು ಇತ್ತನೆ ಉಪಸ್ಥಿತರಿತ್ತಿನ ವೇದಮೂರ್ತಿ ಶ್ರೀ ನೀಲೇಶ್ವರ ಉಚಿತಾಯ ಉಲಿಯತ್ತಾಯ ಪದ್ಮನಾಭ ತಂತ್ರಿ ಆರ್ಯಗಳ ನಮಸ್ಕಾರ ಪಣೊಂದು ಸಭೆ ವೇದಿಕೆಡಿತ್ತಿನ ಮಾತ ಗಣ್ಯರೆಗಳ ಎನ್ನ ವಂದನೆ ಪಣೊಂದು ವೇದಿಕೆಡಿತ್ತಿನ ಎದುರಿತ್ತಿನ ಮಾತ ಗಣ್ಯರೆಗಳ ವಂದನೆ ಪಣೊಂದು ನಮಸ್ಕಾರ ಪಣೊಂದು ಎನ್ನ ರಡ್ಡು ಪಾತ್ರ ಪಣೊಂದುಲ್ಲೆ ಬಂದುಲೆ ಎಕಡೆ ವಿಶ್ವನಾಥನ ಪಂಡುಲಕ ಈ ಒಂಜಿ ವೇದಿಕೆ ಈ ಹಾಲ್ ಆವಡಂದಾಂಡ ದುಂಬುದ ಹಿರಿಯರು ಭಾರಿ ಶ್ರಮ ಪಡ್ತೇರು ಅಪಗ ಮಾತ ಪಣೊಂದಿತ್ತೇರು ಒಂದು 1000 ಕಂಬ ಬಸದಿಯ ಪಣೊಂದಿತ್ತೇರು ಆ ಟೈಮಡು ಇತ್ತೆ ನಮ್ಮ ಎನ್ನೋಡಾಪುಡು ಆ ಕಂಬ ಆತ ಸ್ಟ್ರಾಂಗ್ ಇತ್ತಿನಡ ಹತ್ರ ಈತ ಮಲ್ಲ ಬೈವಾಯಣ ಒಂಜಿ ವೇದಿಕೆ ಆತುಂಡು ಒಂಜಿ ಹಾಲ್ ಆತುಂಡು ಪಣ್ಪುಣೆಕ್ ಎಂಕ್ ಭಾರಿ ಹೆಮ್ಮೆ ಒಂದುಂಡು ದಯಪಣ್ಣಗ ಪ್ರತಿಯೊಂಜಿ ಸಮಾಜಡ್ ಕ್ಷೇತ್ರಡ್ ಒಗ್ಗಟ್ಟಿತ್ತನೇ ನಂಗೆ ದುಂಬುಪಾಯರ ಸಾಧ್ಯ ನನ್ನಲ್ಲ ಇಚ್ಛೆ ನಮ್ಮ ಈ ಸಮಾಜಡ್ ಸಹಕಾರಿ ಸಂಘ ಸ್ಕೂಲ್ ಆದುಪ್ಪು ವಿವಿಧ ಒವೇ ಒಂಜಿ ಕ್ಷೇತ್ರಡ್ಲ ದುಂಬು ಪೋಡಂದಾಂಡ ನಮ್ಮ ಪರಿಚಯ ಅವಡಂದಾಂಡ ಇಂಚಿಂದ ಕ್ಷೇತ್ರ ದುಂಬೋಡಂಡ ಪೂರೈಕ್ಲ ಜವನೀರ್ನ ಒಟ್ಟಿಗೆ ಒಗ್ಗಟ್ಟುಲ ಬೋಡು ಅಂಚಾಂಡ ಮಾತ್ರ ನಮ್ಮ ಗಟ್ಟಿ ಪಂಬಳ ಜಾತಿಗಳ ಒಂಜಿ ಪರಿಚಯ ಎಂದು ತಿಕ್ಕೊಂಡು ಪ್ರತಿ ಕಡೆರ್ಲ ಐಕ್ ಯಂಗ್ಸ್ಟಾರ್ಸ್ ಪೂರೇರ್ಲ ನನ್ನಲ ಹೆಚ್ಚಿನ ಸಾಥ್ ಕೊರ್ದು ಪ್ರತಿಯೊಂಜೇಕಲ ಒಟ್ಟಿಗೆ ಸೇರಿದು ಪೂರೇರ್ಲ ನಮ್ಮ ಒಂಜಾದು ಪೋಯಿ ಪಂಡದು ಎನ್ನ ಈ ಒಂಜಿ ರಡ್ಡ ಪಾತೆರಪ್ಪ ಮುಂತಾವುದಿಲ್ಲ ನಮಸ್ಕಾರ. ಶ್ರೀಕಾಂತ್ ಗಟ್ಟಿನ ಪಾತೆರ ಅರೆಗ ಅನುಭವದ ಪಾತೆರ ಆರು ಈ ಸಮಾಜ ಭವನ ಎಂಚಾತನ ಪಣದ ಗೊತ್ತುಂಡರೆ 1000 ಕಂಬದ ಬಸದಿಯಿಂದ ಪಣದಿತ್ತೇರು ಬಸಟ್ ಆಮೇಟ ಪೋನಾಗ ಎಂಚಿನ ಮರ ಗಟ್ಟಿಲ್ನ ಒಂಜಿ 1000 ಕಂಬದ ಬಸದಿಯಿಂದ ಆ ಬಸದಿನ ದೆತ್ತದ ಕರ್ನಾಟಕ ಕೇರಳ ಗಡಿಟ್ ಒಂಜಿ ಮಿನಿ ವಿಧಾನಸೌಧದ ಲೆಕ್ಕನೆ ತೋಜುನ ಲೆಕ್ಕ ಮಂತನಂಚಿನ ಆ ಕೀರ್ತಿ ನಮ್ಮ ಸಮಾಜ ಬಾಂಧವರಿಗೆ ಸಂದದಿಂದ ಪಂಡದು ಈ ಸಂದರ್ಭಡು ಪಣಂದು ನೆಕ್ ಭಂಗಭಕ್ತನಕಲೇನು ಈ ಸಂದರ್ಭಡು ನಮ್ಮ ಎನ್ನೋಡು ಅಲ್ಪ ಮಾತ ಪಟ ಬಾಡ್ದೇರು ಇತ್ತ ಮಾತ ಕೆಲವು ಜನ ಪಣುವೇರು ಅವು ಅಂಚ ಒಂದು ಇಂಚ ಅಂದ ಆಂಡ 100 ಮುಟ್ಟು ಮಿತೆಲೋಡ ಆಂಡ ಅವು ಸ್ಟಾರ್ಟ್ ಆಪುನಿ ಒಂಜಿ ಮುಟ್ಟುಡ್ದು ಒಂದು ಪಂಡದು ಈ ಸಂದರ್ಭಡು ಶ್ರೀಕಾಂತ್ ಗಟ್ಟಿಯರ್ನ ಆ ಪಾತೆರಗು ಒತ್ತು ಕೊರೊಂದು ಇತ್ತ ರೋಹಿದಾಸ್ ಬಂಗೇರ ಸಂಚಾಲಕರು ವ್ಯಾಘ್ರ ಚಾಮುಂಡೇಶ್ವರಿ ಎಜುಕೇಷನ್ ಟ್ರಸ್ಟ್ದ ಮೇರಿನ ರಡ್ಡು ಪಾತೆರ ಶ್ರೀ ಸೋಮನಾಥ ದೇವರಿಗೂ ನಮಸ್ಕರಿಸಿದು ಅಪ್ಪ ವ್ಯಾಘ್ರ ಚಾಮುಂಡೇಶ್ವರಿ ಪರಿವಾರದ ವ್ಯಕ್ತಿಗಳಿಗೂ ಪ್ರಾರ್ಥನೆ ಮತ್ತೊಂದು ಇನ್ನಿತ ಈ ಕಾರ್ಯಕ್ರಮದ ಗಟ್ಟಿ ಸಮಾಜ ಸೇವಾ ಸಂಘದ ಈ ವಾರ್ಷಿಕೋತ್ಸವ ಬಕ್ಕ ಕ್ರೀಡೋತ್ಸವ ಎರಡೆತ್ತಲ ಈ ಕಾರ್ಯಕ್ರಮದ ವೇದಿಕೆ ಪುನಃ ಪೂರ ಗೌರವಾನ್ವಿತರೆ ಹಾಗೂ ಅಂಚನೆ ಮುಂಬಾಗೋಡು ಪುನಃ ಗಟ್ಟಿ ಸಮಾಜದ ಬಾಂಧವರೇ ಏನನ್ನು ಭಾರತ ಸ್ಕೂಲ್ಡು ಯಾನು ಸಮೂಹ ಸಂಸ್ಥದ ಸಂಚಾಲಕರಾದಿಲ್ಲ ಏನನ್ನು ಲಾಸ್ಟ್ ಟೈಮ್ ನಮ್ಮ ಸ್ಪೋರ್ಟ್ಸ್ ಆನಾಗ ಗಟ್ಟಿ ಸಮಾಜ ಸ್ಪೋರ್ಟ್ಸ್ ಆನಾಗ ಏನನ್ನು ಲೆತ್ತದಿತ್ತೇರು ದಾದಾನ ಪವರ್ಗೆ ಆಯ್ತು ಜಂಕ್ ಅಂಚ ಅದು ಇನ್ನಿಲ್ಲ ಅಂಚನೆ ಯಾನು ಬಂದಾಗ ಒಂಚೂರು ಲೇಟಾನು ಕ್ಷಮಿಸೋಡು ಯಾನು ಎನ್ನ ಸಂಬಂಧದ ಹುಡುಗನ ಒಂಜಿ ಮದ್ವೆ ಎತ್ತನು ಆ ಕಾರ್ಯಕ್ರಮ ಮುಗೀತದು ಬಕ್ಕ ಬನ್ನಾಗ ನಮ್ಮ ಉಲ್ಯದ ಒಂಜಿ ಹೊರಕಾಣಿಕೆ ಪೋಂದಿತ್ತು ಅಂಚ ಅದು ಹೆಂಗೆ ಒಂಚೂರು ಅಡಚರಾಂಡು ಬನ್ನಾಗ ದಯಮಲ್ತದ ಕ್ಷಮಿಸಲೆ ಎನ್ನ ಒಂಜಿ ಗಟ್ಟಿ ಸಮಾಜ ಪನ್ನಾಗ ನಮ್ಮ ಸೋಮನಾಥ ದೇವರನ್ನ ಭಾಳ ಕೈತಲಾಯಿನ ಅಂದರೆ ಪನ್ನಗ ನಮ್ಮ ತೋಂದುಲ್ಲ ಐಟು ಒರ್ಮ ಮಾಗನೆ ಉಂಡು ಅಂಚನೆ ಯಾನು ತೂವಂದಿಲ್ಲ ಕೃಷ್ಣ ಘಟ್ಟನಾಗ ಮತ್ತು ಉಲ್ಲೆ ರೈಟ್ ಯಾನು ಎನ್ನ ಪಲಾಯನ ಬಾರಿ ಮಲ್ಲ ದೋಸ್ತಿಯಾರು ಬಕ್ಕ ವಿಶ್ವನಾಥ್ ಗಟ್ರು ಆರ್ಲ ಹೆಂಗೆ ಬಾರಿ ಆತ್ಮೀಯರಾರು ಅಂಚನೆ ಭಾಸ್ಕರ್ ಗಟ್ಟಿ
ಬೊಕ್ಕ ನಮ್ಮ ರತ್ನಾಕರ್ ಗಟ್ಟಿ ಮಕ್ಕಳು ಮಾತು ಹೆಂಗೆ ಆತ್ಮೀಯರು ಬಕ್ಕ ಒಂಜಿ ವಿಚಾರ ಒಂಜಿ ಪನೋಡಿ ಬಂಡ ನಮ್ಮ ಎಂಕ್ಲ ಎನ್ನ ಮಲ್ಲ ಪಲಯಗ್ ಕೃಷ್ಣನ ಗೊತ್ತುಂಡು ಪ್ರಭಾಕರ್ ಬಂಗೇರ್ ಪಂಡದು ಆರ್ನ ಆತ್ಮೀಯರು ನಮ್ಮ ಗಂಗಾಧರ್ ಗಟ್ಟಿ ಪಂಡದು ಆರು ಆ್ಯಕ್ಚುಲಿ ಎಂಕ್ಲ ಎನ್ನ ಮಲ್ಲಮ್ಮನ ಒಟ್ಟಿಗೆ ಎತ್ತೀನಿ ಎಂಗ್ಲಿಗೆ ಒಂಜಿ ದಾದನ ಒಂಜಿ ಬಾಂಧವ್ಯ ಆರ್ನ ಎಂಗ್ಲ ಅಣ್ಣ ಇಂದು ಪಂಡದಲ್ಲಿ ಎತ್ತೊಂದಿತ್ತಾರೆ ಭಾರಿ ಕಬಡ್ಡಿ ಪ್ಲೇಯರ್ ಆರು ಎಡ್ಡೆ ಬೆಸ್ಟ್ದ ಭಾರಿ ಶೋಕದ ಕಬಡ್ಡಿ ಪ್ಲೇಯರ್ ಆರು ಆರು ಎಂಕ್ ದುಂಬೆ ಎಂಗ್ಲಿಗೆ ಎಂಕ್ಲ ಒಟ್ಟಿಗೆ ನಿತ್ತಿನ ಆರು ಅಂಚಾದ ಪನಗ ದಾದನ ಒಂಜಿ ಬಾಂಧವ್ಯ ಆ ಬಾಂಧವ್ಯ ಹೆಂಗಿತ್ತ ಬತ್ತದ ಮೂಲ ವೇದಿಕೆ ಒಂಜಿ ಪಾತ್ರವನ್ನು ಅವಕಾಶ ತಿಕ್ಕದನ್ನು ದಯವ ಸೊ ಏನು ಮಸ್ತ್ ಸಂತೋಷ ಪಡ್ಪೆ ಅಂಚೆನೆ ಏನು ಗಟ್ಟಿ ಸಮಾಜಗೂ ಖಂಡಿತವಾದ ಋಣಿ ಅದಲ್ಲೇ ಪಾತ್ರೊಂದಾಂಡ ನಮ್ಮತ್ತೆ ವಾರ್ಷಿಕೋತ್ಸವದ ಸುಮಾರು ನಮ್ಮ ನೇಷನಲ್ ಅವಾರ್ಡು ಹತ್ರ ರಾಜ್ಯದ ಅವಾರ್ಡು ಸ್ಟೇಟಡ್ ಅವಾರ್ಡು ಅಂಚೆನೆ ವಿದ್ಯಾರ್ಥಿಗಳಿಗೆ ಈ ಒಂದು ಬರ್ತೇನೆ ಅದರ ಮಾರ್ಕ್ಸ್ ಜಾಸ್ತಿ ಬರ್ತೇನೆ ಜೋಕ್ಲೆಗ್ ಲೆತ್ತದ ಆನರ್ ಮಲ್ಪನ ಭಾರಿ ಶೋಕದ ಕಾರ್ಯಕ್ರಮ ಎಡ್ಡೆ ಮಸ್ತ್ ಜೋಕ್ಲೆ ನಾನು ತೂಯ ನಮ್ಮದು ಸಾಧಾರಣ ಎಡ್ಡೆ ಸಮಾಜೋಡು ಇಂಚಿನ ಮನ ಒಗ್ಗಟ್ಟು ಆವಡು ಅಂದಂಡ ಇಂಚಿನ ಕಾರ್ಯಕ್ರಮ ಮತ್ತು ಖಂಡಿತ ಒಂದು ಹಾವಡು ಅಂಚನೆ ಗಟ್ಟಿ ಸಮಾಜಗೂ ನಮ್ಮ ತೂವೊಂದುಲ್ಲ ಭಾರಿ ಮಲ್ಲ ಹಾಲು ಎಡ್ಡೆ ಟ್ಯಾಲೆಂಟೆಡ್ ಜನಕ್ಕೆಲ್ಲ ಒಳ್ಳೆ ರೈಟ್ ಅಂಚಾದ ಎಂಗ್ಲೆಗ್ ಮಗುವೆರ ಸಮಾಜಕ್ಕೆ ಭಾರಿ ಆತ್ಮೀಯತೆ ಉಂಡು ಖಂಡಿತವಾದಲ್ಲಿ ನಾನು ಪಣೊಂದಿಲ್ಲ ಅಂಚಾದ ಎಂಕೊಂಜಿ ಅವಕಾಶ ಕೋರ್ನ ಯಾನು ಹೆಚ್ಚು ಪಾತ್ರ ಪೂಜಿ ಎಂಕೊಂಜಿ ಅವಕಾಶ ಕೋರ್ನ ಮಾತೆರಗಳ ಧನ್ಯವಾದ ಕೊರ್ದು ಯಾನು ರಡ್ಡ ಪಾತ್ರ ಮುಕ್ತೊಂದಿಲ್ಲ ದೇಹಿ ನಿದ್ದೆಯಲ್ಲಿ ಕಾಣುವ ಕನಸು ಕನಸಲ್ಲ, ನಿದ್ದೆ ಬರದಂತೆ ಕಾಣುವ ಕನಸೇ ನಿಜವಾದ ಕನಸು. ನಮ್ಮ ಸಮಾಜದ ಜೋಕುಲ್ನ ಸುಪ್ತ ಪ್ರತಿಭೆಗೆ ಅವಕಾಶ ಕೊರೋಡು ಆ ಜೋಕುಲು ರಾಷ್ಟ್ರ ಮಟ್ಟೋಡು ಮಿಂಚೋಡು ಪನ್ಪುನ ಉದ್ದೇಶೋಡು ಸಾರತ್ತ ವರ್ಮನುತ್ತ 75ನೇ ಇಸ್ವಿಡ್ ಎಜುಕೇಷನ್ ಟ್ರಸ್ಟ್ ಮುಖಾಂತರ ಕ್ರೀಡಾಕೂಟ ಆರಂಭ ಅಂಡು ಆ ನೀಡ್ದು ಇನಿಮುಟ್ಟ ನಮ್ಮ ಜೋಕುಲು ಕ್ರೀಡಾಕೂಟೋಡು ಪ್ರೋತ್ಸಾಹ ಕೊಡು ಪನ್ಪುನ ನೆಲೆಟು ಕ್ರೀಡಾಕೂಟ ಮಲ್ತದು ಐತ ಮುಖಾಂತರ ನಮ್ಮ ಬಹುಮಾನ ವಿತರಣೆ ಮಲ್ತೊಂದುಲ್ಲ ಒಂದು ನೆಕ್ ಈ ಮಿಕ್ಕಲು ಗಟ್ಟಿ ಸಮಾಜದಕ್ಕಲು ಕ್ರೀಡಾಕೂಟ ಮಲ್ತದು ಪ್ರಶಸ್ತಿ ಬತ್ತಿನೆಟ್ಟು ಯಾಲ್ನ ಒಂಜಿ ಒರಿ ಎಂದು ಪಂಡದು ಯಾನು ಈ ಸಂದರ್ಭೋಡು ಪನ್ಪೆ ಸಾರತ್ತ ವರ್ಮನುತ್ತ 82ನೇ ಇಸ್ವಿಡ್ ಮುಲ್ತ ಸ್ಪೋರ್ಟ್ಸೋಡು 1,500 ಮೀಟರ್ ಯಾನು ಫಸ್ಟ್ ಬತ್ತಿನೆಟ್ಟು ಎಂಕ ಅಲ್ಪ ಜಿಲ್ಲಾ ಮಟ್ಟೋಡು ಪ್ರಶಸ್ತಿ ಬತ್ತಂಡು ಆ ಪ್ರಶಸ್ತಿನ ತೂದು ಲೆಮಿನಾ ಸಂಸ್ಥೆದ ವಿನಯ್ ಹೆಗ್ಡೆರ್ ಎಂಕ್ ಕೆಲಸ ಕೊಡ್ತಾನ ಇನ್ನಿಕಲ ನೆನಪುಂಡು ಆ ಋಣನು ನಮ್ಮ ಇನಿ ಸಮಾಜ ಭವನೋಡು ಬರ್ತದೆ ಸಂದ ಒಂದುಲ್ಲ ದಯಮಲ್ತದ ಇನಿ ಮುರಾಣಿ ನಡತನಂಚಿನ ಕ್ರೀಡಾಕೂಟೋಡು ಗೆಂದಿನ ಕಲೆಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ನೇನು ಓದು ಪನ್ಪುನಾರು ಮೋಹಿನಿ ಗಟ್ಟಿ ಎಕ್ಕೂರು 500 ಮೀಟರ್ ಓಟ ಅದರಲ್ಲಿ 6 ವರ್ಷದ ಕಿರಿಯ ಬಾಲಕರ ವಿಭಾಗದಲ್ಲಿ ಧ್ರುವಿ ಎಸ್ ಗಟ್ಟಿ ಪ್ರಥಮ ಬಹುಮಾನ, ಧ್ರುವಿ ಎಸ್ ಗಟ್ಟಿ ದ್ವಿತೀಯ ಬಹುಮಾನ, ನಕ್ಷೆ ಗಟ್ಟಿ ಪ್ರಾರಂಭ ಮಾಡ್ಕೊಂಡು ಬಂದು ವಿನಂತಿ ಮತ್ತೊಂದು ದ್ವಿತೀಯ ಬಹುಮಾನ ನಕ್ಷೆ ಗಟ್ಟಿ ಜೋಕುಲು ಆಯ್ನಾದ ಬೇಗ ಬರೋಡು ಸರದಿ ಸಾಲಡು ಲೆತ್ತಿನ ಕೂಡಲೇ ಬರೋಡು ಜೋಕುಲು ತ್ರಿಷಿಕ ಎ ಗಟ್ಟಿ ತೃತೀಯ ಬಹುಮಾನ, ತ್ರಿಷಿಕ ಎ ಗಟ್ಟಿ ಗುರುಸ್ಥಾನ ನಡುಪನ ಹರಿಶ್ಚಂದ್ರ ಗಟ್ಟಿ ಮೇರ್ನ ಕೈಟ್ ಜೋಕುಲು ಬಹುಮಾನ ಒಂದು ಭಾಗ್ಯನೇ ಕಪ್ಪೆ ಜಿಗಿತ 6 ವರ್ಷದ ಒಳಗಿನ ಬಾಲಕಿಯರದು ಧೃತಿ ಗಟ್ಟಿ ಕೋಟೆಕಾರ್ ಪ್ರಥಮ ಬಹುಮಾನ, ಜೋಕುಲೆಗೆ ಚಪ್ಪಲದ ಮುಖಾಂತರ ನಿಖಲ ಪ್ರೋತ್ಸಾಹ ಕೊರಡು ಬಂದ ವಿನಂತಿ ಮತ್ತೊಂದುಲ್ಲ ದ್ವಿತೀಯ ಬಹುಮಾನ ಧ್ರುವಿ ಗಟ್ಟಿ ಸೋಮೇಶ್ವರ, ತೃತೀಯ ಬಹುಮಾನ ನಕ್ಷ ಎನ್ ಗಟ್ಟಿ. ಈ ಸಂದರ್ಭಡು ಸಮಾಜ ಭವನೋಡು ನಮ್ಮ ಮಮತಾ ಗಟ್ಟಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರನ್ನ ಉಪಸ್ಥಿತಿನ ಗೌರವಿಸೊಂದುಲ್ಲ ಅರೆಗಲ ಧನ್ಯವಾದ. ಕಪ್ಪೆ ಜಿಗಿತ 6 ವರ್ಷಕ್ಕಿಂತ ಮೇಲ್ಪಟ್ಟ ಬಾಲಕರ ವಿಭಾಗದಲ್ಲಿ ಪ್ರಥಮ ಬಹುಮಾನ ಭವಿತ್ ಗಟ್ಟಿ ಹಾಗೂ ಜಸ್ವಿನ್ ಗಟ್ಟಿ ಪಿಲಾರ್, ಭವಿತ್ ಗಟ್ಟಿ ಮತ್ತು ಜಸ್ವಿನ್ ಗಟ್ಟಿ. ದ್ವಿತೀಯ ಬಹುಮಾನ ವಿಹಾನ್ ಗಟ್ಟಿ ಉಚ್ಚಿಲ, ತೃತೀಯ ಬಹುಮಾನ ತ್ರಿಶಾನ್ ಗಟ್ಟಿ ವೈಗಿ ಬಜರ್. ಕಪ್ಪೆ ಜಿಗಿತ 6 ವರ್ಷಕ್ಕಿಂತ ಮೇಲ್ಪಟ್ಟವರು ರದಿ ಮುಂಡೋಲಿ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ ಧೃತಿ ಗಟ್ಟಿ ಸೋಮೇಶ್ವರ, ತೃತೀಯ ಬಹುಮಾನ ಶಾನ್ವಿ ಗಟ್ಟಿ ಸೋಮೇಶ್ವರ. 50 ಮೀಟರ್ ಓಟ 7 ವರ್ಷದಿಂದ 10 ವರ್ಷದ ಒಳಗಿನ ಬಾಲಕಿಯರ ವಿಭಾಗದಲ್ಲಿ ಕನಿಷ್ಕಾ ಗಟ್ಟಿ ಕೋಟೆಕಾರ್ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ ಮಾನ್ವಿ ಗಟ್ಟಿ ಪಿಲಾರ್, ತೃತೀಯ ಬಹುಮಾನ ನಮ್ಯ ಗಟ್ಟಿ ಸುರಂಬೈಲ್.
ಪ್ರಥಮ ಬಹುಮಾನ ಕನಿಷ್ ಗಟ್ಟಿ ಕೋಟೆಕರ್, ದ್ವಿತೀಯ ಬಹುಮಾನ ಮಾನ್ವಿ ಗಟ್ಟಿ ಪಿಲಾರ್, ತೃತೀಯ ಬಹುಮಾನ ನಮ್ಯ ಗಟ್ಟಿ ಸೂರಂಬೈಲ್. ಮೇಲ್ಡೆರು ನನ್ನ ಒಂತೆ ಬಹುಮಾನನ ಕೊರ್ದು ಸಹಕರಿಸೋಡು. ನನ್ನತ್ತ ಒಂತೆ ಬಹುಮಾನನ ಸಮಾಜದ ಮೇಲ್ಡೆರು ಮುಂದುವರಿಸೋಡು ಬಂದು ವಿನಂತಿ. 50 ಮೀಟರ್ ಓಟದಲ್ಲಿ 7ರಿಂದ 10 ವರ್ಷದ ಬಾಲಕರ ವಿಭಾಗ ತ್ರಿಶಾನ್ ಪೃಥ್ವಿರಾಜ್ ಗಟ್ಟಿ ಪ್ರಥಮ ಬಹುಮಾನ. ನಿಗನ ಚಪ್ಪಾಳದ ಅವಶ್ಯಕತೆ ಉಂಟು. ದ್ವಿತೀಯ ಬಹುಮಾನ ಭವಿತ್ ಗಟ್ಟಿ ಮಡ್ಯಾರ್, ತೃತೀಯ ಬಹುಮಾನ ಪ್ರಜ್ಜಿತ್ ಗಟ್ಟಿ ಕಾವೂರು. ಪ್ರಥಮ ಬಹುಮಾನ ತ್ರಿಶಾನ್ ಪೃಥ್ವಿರಾಜ್ ಗಟ್ಟಿ, ದ್ವಿತೀಯ ಬಹುಮಾನ ಭವಿತ್ ಗಟ್ಟಿ ಮಡ್ಯಾರ್, ತೃತೀಯ ಬಹುಮಾನ ಪ್ರಜ್ಜಿತ್ ಗಟ್ಟಿ ಕಾವೂರು. ಶಾರ್ಟ್ ಪುಟಲ್ಲಿ 18 ವರ್ಷದ ಬಾಲಕಿಯರ ವಿಭಾಗ ಶುರಭಿ ಗಟ್ಟಿ ಲೇಡಿಲ್ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ ಭೂಮಿಕಾ ಗಟ್ಟಿ ಕೆಪಿಟಿ, ತೃತೀಯ ಬಹುಮಾನ ಲಸ್ಯ ಗಟ್ಟಿ ಕುಂಪಾಲ. ಬೆಲೂನ್ ಹೊಡೆಯುವುದರಲ್ಲಿ ವಿವಾಹಿತ ಮಹಿಳೆಯರು ಚಿತ್ರಪ್ರಭಾ ಗಟ್ಟಿ ಬಿಕರ್ನಗಟ್ಟೆ, ದ್ವಿತೀಯ ಬಹುಮಾನ ಹೇಮಾ ವಾಸುಗಟ್ಟಿ ತೊಕ್ಕೋಟ್, ತೃತೀಯ ಬಹುಮಾನ ದೀಪಿಕಾ ಪ್ರವೀಣ್ ಗಟ್ಟಿ ಕುಂಬಳೆ ಸೀಮೆದ ಅಧ್ಯಕ್ಷರಾಯನ ಶಂಕರಗಟ್ಟಿ ವಿತರಣೆ ಮನ್ಪಡು ಬಂದು ವಿನಂತಿ. ದೀಪಿಕಾ ಪ್ರವೀಣ್ ಗಟ್ಟಿ ಕುಂಬಳೆ. 100 ಮೀಟರ್ ಓಟದಲ್ಲಿ 13 ವರ್ಷದ ಬಾಲಕಿಯರ ವಿಭಾಗ ಮನಸ್ವಿನಿ ಗಟ್ಟಿ ಮಡ್ಯಾರ್ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ ಶ್ಲಾಘನ್ ಗಟ್ಟಿ ಕೋಟೆಕಾರ್, ತೃತೀಯ ಬಹುಮಾನ ಶಿಖಾ ಗಟ್ಟಿ ಕೋನಾಜೆ. ಜೋಕುಲ ಆಯ್ನಾದ ಬೇಗ ಬರೋಡು ದಯಮಂತದ ಕಾರ್ಯಕ್ರಮ ಬೇಗ ಮುಗಿಪುಗ ಡ್ಯಾನ್ಸ್ ಆರಂಡು ಜೋಕುಲ್ನ. 100 ಮೀಟರ್ ಓಟ 13 ವರ್ಷದ ಬಾಲಕರ ವಿಭಾಗ ಭುವನ್ ಚಂದ್ರ ಗಟ್ಟಿ ಕೊನಾಜೆ ಭುವನ್ ಚಂದ್ರ ಗಟ್ಟಿ ಕೊನಾಜೆ, ದ್ವಿತೀಯ ಬಹುಮಾನ ಸುಹಾನ್ ಗಟ್ಟಿ ಅಡ್ಕ ಭುವನ್ ಚಂದ್ರ ಕೊನಾಜೆ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ ಸುಹಾನ್ ಗಟ್ಟಿ ಅಡ್ಕ, ತೃತೀಯ ಬಹುಮಾನ ಅನು ಗಟ್ಟಿ ಕೊನಾಜೆ. ಜೋಕುಲು ಗ್ರೌಂಡ್ ಬಲ್ತಿನೈಕ ಕೊರ್ಪುಣ್ಣಮ್ಮ ದಯಮಂತದ ಕ್ಲಾಪ್ ನಿಕಲ ಬರಡೆ. 13ರಿಂದ 16 ವರ್ಷದ ಬಾಲಕರ ವಿಭಾಗದಲ್ಲಿ ಮನಸ್ವಿ ಗಟ್ಟಿ ಮಡ್ಯಾರ್, ದ್ವಿತೀಯ ಬಹುಮಾನ ರಿಷಿಕಾ ಗಟ್ಟಿ ಕೊನಜೆ. ನನತ ಒಂತ ಬಹುಮಾನನ ಮಧುರು ಸಮಾಜದ ಗಣೇಶ್ ಗಟ್ಟಿ ವಿತರಣೆ ಮನ್ಪಡೊಂದು ವಿನಂತಿ. ತೃತೀಯ ಬಹುಮಾನ ವೈಗಟ್ಟಿ ತೊಕ್ಕೋಟ್ ವರ್ಷಿತಾ ವೈಗಟ್ಟಿ ತೊಕ್ಕೋಟ್. 200 ಮೀಟರ್ ಓಟದಲ್ಲಿ 13ರಿಂದ 16 ವರ್ಷದ ಕೆಳಗಿನ ಬಾಲಕರ ವಿಭಾಗದಲ್ಲಿ ಪ್ರಥಮ ಬಹುಮಾನ ರಾಹುಲ್ ಗಟ್ಟಿ ಪಿಲಾರ್. ಜೋಕುಲು 200 ಮೀಟರ್ ಬಲ್ತದ ನಿಕಲ ಸ್ಪೀಡ್ ಲಾತೆಪ್ಪಾಡು. ದ್ವಿತೀಯ ಬಹುಮಾನ ಭುವನ್ ಚಂದ್ರ ಕೊನಜೆ, ತೃತೀಯ ಬಹುಮಾನ ಸುಹಾನ್ ಗಟ್ಟಿ ಅಡ್ಕ. ಶಾರ್ಟ್ ಪುಟಲ್ಲಿ 16 ವರ್ಷದ ಬಾಲಕರ ವಿಭಾಗದಲ್ಲಿ ಭುವನ್ ಚಂದ್ರ ಗಟ್ಟಿ ಕೊನಜೆ, ದ್ವಿತೀಯ ಬಹುಮಾನ ಸುಹಾನ್ ಗಟ್ಟಿ ಅಡ್ಕ, ತೃತೀಯ ಬಹುಮಾನ ಹರ್ಷಿತ್ ಗಟ್ಟಿ ಕೊನಜೆ. ನನ್ನತ್ತ ಬಹುಮಾನನ ಸೋಮನಾಥ ಸೇವಾ ಸಮಿತಿ ಅಧ್ಯಕ್ಷರಾಯನ ಜಯರಾಮ್ ಗಟ್ಟಿ ಪಿಲಾರ್ ಮುಂದುವರಿಸಲು ಬಂದು ವಿನಂತಿ. 100 ಮೀಟರ್ ಓಟ ವಿವಾಹಿತ ಮಹಿಳಾ ವಿಭಾಗದಲ್ಲಿ ಕಾವ್ಯಶ್ರೀ ಸುಜಿತ್ ಗಟ್ಟಿ ಸೋಮೇಶ್ವರ ಪ್ರಥಮ ಬಹುಮಾನ. 100 ಮೀಟರ್ ಓಟದಲ್ಲಿ ಕವಿತಾ ರಾವ್ ಗಟ್ಟಿ ನಂದಾವರ ದ್ವಿತೀಯ ಬಹುಮಾನ. ಪ್ರಥಮ ಬಹುಮಾನ ಕಾವ್ಯಶ್ರೀ ಸುಜಿತ್ ಗಟ್ಟಿ ಸೋಮೇಶ್ವರ, ದ್ವಿತೀಯ ಬಹುಮಾನ ಕವಿತಾ ರಾವ್ ಗಟ್ಟಿ ನಂದಾವರ, ತೃತೀಯ ಬಹುಮಾನ ಸಾವಿತ್ರಿ ಗಟ್ಟಿ ನಡಾರ್. 100 ಮೀಟರ್ ಓಟದಲ್ಲಿ ಅವಿವಾಹಿತ ಮಹಿಳೆಯರ ವಿಭಾಗದಲ್ಲಿ ನಿಶಿತಾ ಗಟ್ಟಿ ಧರ್ಮಕ್ಕಿ, ದ್ವಿತೀಯ ಬಹುಮಾನ ಭೂಮಿಕಾ ಗಟ್ಟಿ ಕೆಪಿಟಿ, ತೃತೀಯ ಬಹುಮಾನ ಹರ್ಷಿತಾ ಗಟ್ಟಿ ಕೊನಜೆ. 200 ಮೀಟರ್ ಓಟದಲ್ಲಿ ವಿವಾಹಿತ ಮಹಿಳೆಯರು ದೀಪಿಕಾ ಪ್ರವೀಣ್ ಗಟ್ಟಿ ಕುಂಬ್ಳೆ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ ಸಾವಿತ್ರಿ ದೇವದಾಸ್ ಗಟ್ಟಿ ನಡಾರ್, ಪ್ರಥಮ ಬಹುಮಾನ ದೀಪಿಕಾ ಪ್ರವೀಣ್ ಗಟ್ಟಿ ಕುಂಬ್ಳೆ, ತೃತೀಯ ಬಹುಮಾನ ಕಾವ್ಯ ಸುಜಿತ್ ಗಟ್ಟಿ ಹಾಗೂ ಅನುಷಾ ಸುನೀಲ್ ಗಟ್ಟಿ ಕೋಟೆಕಾರ್. ಶಾರ್ಟ್ ಪುಟಲ್ಲಿ ಮಹಿಳಾ ವಿಭಾಗ ವಿವಾಹಿತ ಮಹಿಳಾ ವಿಭಾಗದಲ್ಲಿ ಪಲ್ಲವಿ ಗಟ್ಟಿ ಕುಂಬ್ಳೆ, ಆಶಾ ಡಿ ಗಟ್ಟಿ ಕೋಟೆಕಾರ್, ಶಶಿ ಗಟ್ಟಿ ಕೋಟೆಕಾರ್. ಪ್ರೇಜಿನ ಮಹಿಳಾ ವಿಭಾಗದ ಅಧ್ಯಕ್ಷರಾಯನ ಸಾವಿತ್ರಿ ಗಟ್ಟಿ ಬೇರೆ ಬರ್ತದೆ ಸುಧಾತ್ ಕರೋಡು ಬಂದಿನಂತ. 400 ಮೀಟರ್ ರಿಲೇ ಪುರುಷರ ವಿಭಾಗದಲ್ಲಿ ಕೋನಜೆ ಫ್ರೆಂಡ್ಸ್ ಟೀಮ್ ಪ್ರಥಮ ಬಹುಮಾನ. ರಿಲೇ 400 ಮೀಟರ್ ರಿಲೇ ಕೋನಜೆ ಫ್ರೆಂಡ್ಸ್ ಟೀಮ್ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ ಮನ್ವಿತ್ ಟೀಮ್, ತೃತೀಯ ಮಂಡೋಲಿ ಫ್ರೆಂಡ್ಸ್ ಟೀಮ್. 400 ಮೀಟರ್ ರಿಲೇ ಮಹಿಳಾ ವಿಭಾಗದಲ್ಲಿ ರಿಷಿಕಾ ಗಟ್ಟಿ ಕೋನಜೆ ಟೀಮ್, ದ್ವಿತೀಯ ಬಹುಮಾನ ಭುವನ್ ಗಟ್ಟಿ ಧರ್ಮಕ್ಕಿ ಟೀಮ್,
ತೃತೀಯ ಬಹುಮಾನ ಶ್ರೀಜಾ ಗಟ್ಟಿ ಮುಂಡೋಳಿ. ಪ್ರಥಮ ಬಹುಮಾನ ರಿಷಿಕಾ ಗಟ್ಟಿ ಕೊನಜಿ ಟೀಮ್. ದ್ವಿತೀಯ ಬಹುಮಾನ ಭುವನ್ ಗಟ್ಟಿ ಧರ್ಮಕ್ಕಿ ಟೀಮ್. ತೃತೀಯ ಬಹುಮಾನ ಶ್ರೀಜಾ ಗಟ್ಟಿ ಮುಂಡೋಳಿ ಟೀಮ್. ಶಿಕ್ಷಕಿ ಆಯ್ನ ನಮ್ಮ ವಜ್ರಕ್ಕ ಒಂತೆ ನಡಬಾರ್ದು ಕೋರಡು ಬಂದು ಇರಡ ವಿನಂತಿ ಮತ್ತೊಂದಲ್ಲ. ಸೂಜಿದಾರ ಸ್ಪರ್ಧೆಯಲ್ಲಿ ಮಕ್ಕಳ ವಿಭಾಗದಲ್ಲಿ ಕೌಶಿಕ್ ಎನ್ ಗಟ್ಟಿ ಕೋಟೆಕಾರ್. ದ್ವಿತೀಯ ಬಹುಮಾನ ತನ್ಮಯ್ ಗಟ್ಟಿ ಜಪ್ಪು. ತೃತೀಯ ಬಹುಮಾನ ಮೋಕ್ಷಿತ್ ಗಟ್ಟಿ ನಡಾರ್. ಸೂಜಿದಾರ ಸ್ಪರ್ಧೆಯಲ್ಲಿ 10 ವರ್ಷದ ಒಳಗಿನ ಬಾಲಕಿಯರ ವಿಭಾಗದಲ್ಲಿ ನಮ್ಯ ಗಟ್ಟಿ ಕುಂಬ್ಳೆ. ದ್ವಿತೀಯ ಬಹುಮಾನ ಮಾನ್ವಿ ಗಟ್ಟಿ ದಾರಂದ ಬಾಗಿಲು. ತೃತೀಯ ಬಹುಮಾನ ಶಿಖಾ ಗಟ್ಟಿ ಕೊನಜೆ. ಮ್ಯೂಸಿಕಲ್ ಚೇರಲ್ಲಿ ಅವಿವಾಹಿತ ಮಹಿಳೆಯರ ವಿಭಾಗದಲ್ಲಿ ಸೀಜಾ ಗಟ್ಟಿ ಮುಂಡೇಲ್. ದ್ವಿತೀಯ ಬಹುಮಾನ ಸುರಭಿ ಗಟ್ಟಿ ಲೇಡಿಲ್. ತೃತೀಯ ಬಹುಮಾನ ಕನಿಷ್ಠ ಗಟ್ಟಿ ಕೋಟೆಕಾರ್. ಮ್ಯೂಸಿಕಲ್ ಚೇರಲ್ಲಿ ವಿವಾಹಿತ ಮಹಿಳೆಯರ ವಿಭಾಗದಲ್ಲಿ ಸುನಿತಾ ಗಟ್ಟಿ ಉಚ್ಚಿಲ. ದ್ವಿತೀಯ ಬಹುಮಾನ ಕಾವ್ಯ ಸುಜಿತ್ ಗಟ್ಟಿ ಸೋಮೇಶ್ವರ. ತೃತೀಯ ಬಹುಮಾನ ಉಷಾ ಗಟ್ಟಿ ಗುಂಡ್ಯ. ತೃತೀಯ ಬಹುಮಾನ ಉಷಾ ಗಟ್ಟಿ ಗುಂಡ್ಯ. ನನತ ಒಂತ ಬಹುಮಾನನ ಪ್ರೊಫೆಸರ್ ಕಣ್ಣಚೂರುಡು ಇತ್ತಿನಂಚಿಂದ ಶ್ರೀಮತಿ ಪ್ರತಿಮಾ ಧೀರಜ್ ಗಟ್ಟಿ ಕಾವರು ನಡಪದ ಕೋರಡು ಪಂಡು ವಿನಂತಿ. ಲಿಂಬೆ ಚಮಚದಲ್ಲಿ 6ರಿಂದ 10 ವರ್ಷದ ಬಾಲಕಿಯರ ವಿಭಾಗದಲ್ಲಿ ಭವಿಷ್ ಗಟ್ಟಿ ಮಡ್ಯಾರ್ ಪ್ರಥಮ ಬಹುಮಾನ. ದ್ವಿತೀಯ ಬಹುಮಾನ ವಿಹಾನ್ ಗಟ್ಟಿ ಉಚ್ಚಿಲ. ತೃತೀಯ ಬಹುಮಾನ ಪ್ರದ್ಯೂಷ್ ಗಟ್ಟಿ ಕಾವೂರು. ಲಿಂಬೆ ಚಮಚ 10 ವರ್ಷದ ಮೇಲ್ಪಟ್ಟ ಬಾಲಕರು ಪ್ರಥಮ ಬಹುಮಾನ. ದಯಮಂತದ ಮಾತೆಲ್ಲ ಚಪ್ಪಳೆ ಕೊರ್ಲೆ ಜೋಕ್ಲೆಗೆ ದಯಮಂತದ ವಿಜೇತ್ ಗಟ್ಟಿ ತೊಕೋಟ್ 10 ವರ್ಷ ಮೇಲ್ಪಟ್ಟ ಬಾಲಕರ ಲಿಂಬೆ ಚಮಚ ವಿಜೇತ್ ಗಟ್ಟಿ ತೊಕೋಟ್ ಪ್ರಥಮ ಬಹುಮಾನ. ದ್ವಿತೀಯ ಬಹುಮಾನ ಹರ್ಷಿತ್ ಗಟ್ಟಿ ಸೋಮೇಶ್ವರ. ತೃತೀಯ ಬಹುಮಾನ ಕೌಶಿಕ್ ಎನ್ ಗಟ್ಟಿ ಸೋಮೇಶ್ವರ. ಕೌಶಿಕ್ ಎನ್ ಗಟ್ಟಿ ಸೋಮೇಶ್ವರ. ಲಿಂಬೆ ಚಮಚದಲ್ಲಿ 10 ವರ್ಷ ಮೇಲ್ಪಟ್ಟ ಬಾಲಕಿಯರು ಮಾನ್ವಿ ಗಟ್ಟಿ ದಾರಂದ ಬಾಗಿಲು ಪ್ರಥಮ ಬಹುಮಾನ. ದ್ವಿತೀಯ ಬಹುಮಾನ ಶಿಖಾ ಗಟ್ಟಿ ಕೊನಜೆ. ತೃತೀಯ ಬಹುಮಾನ ಕನಿಷ್ಕಾ ಗಟ್ಟಿ ಕೋಟೆಕಾರ್. ಬೆಲೂನ್ ಹೊಡೆಯುವುದರಲ್ಲಿ ಬಾಲಕರ ವಿಭಾಗ ಕೌಶಿಕ್ ಗಟ್ಟಿ ಕೋಟೆಕಾರ್ ಪ್ರಥಮ ಬಹುಮಾನ. ನನತ ಬಹುಮಾನನೆ ರೋಹಿತ್ ದಾಸ್ ಬಂಗೇರ ಬೇರೆ ನಡಪುರ್ದು ಕೋರಡು ಪಂಡದು ಇರಡ ವಿನಂತಿ ಮಂದದಲ್ಲ. ಕೌಶಿಕ್ ಗಟ್ಟಿ ಕೋಟೆಕಾರ್ ಪ್ರಥಮ ಬಹುಮಾನ. ದ್ವಿತೀಯ ಬಹುಮಾನ ವಿಹಾನ್ ಗಟ್ಟಿ ಉಚ್ಚಿಲ. ವಿಹಾನ್ ಗಟ್ಟಿ ಉಚ್ಚಿಲ. ತೃತೀಯ ಬಹುಮಾನ ಭುವನ್ ಚಂದ್ರ ಆರ್ ಗಟ್ಟಿ ಪಿಲಾರ್. ಬೆಲೂನ್ ಹೊಡೆಯುವುದು ಬಾಲಕಿಯರ ವಿಭಾಗದಲ್ಲಿ ಮಾನ್ವಿ ಗಟ್ಟಿ ಪಿಲಾರ್ ಪ್ರಥಮ ಬಹುಮಾನ. ಮಾನ್ವಿ ಗಟ್ಟಿ ಪಿಲಾರ್. ದ್ವಿತೀಯ ಬಹುಮಾನ ಧೃತಿ ಗಟ್ಟಿ ಮುಂಡೋಳಿ. ತೃತೀಯ ಬಹುಮಾನ ನಮ್ಯ ಗಟ್ಟಿ ಕುಂಬಳೆ. ಮಾನ್ವಿ ಗಟ್ಟಿ ಪಿಲಾರ್ ಪ್ರಥಮ ಬಹುಮಾನ. ಧೃತಿ ಗಟ್ಟಿ ಮುಂಡೋಳಿ ದ್ವಿತೀಯ ಬಹುಮಾನ. ತೃತೀಯ ಬಹುಮಾನ ನಮ್ಯ ಗಟ್ಟಿ ಕುಂಬಳೆ. ಮಹಿಳೆಯರ ವಿಭಾಗದಲ್ಲಿ ಪ್ರಿಯಾ ಕುಂಪಲ ಸ್ಟ್ರಾದಲ್ಲಿ ನೀರು ಕುಡಿಯುವುದು. ಲತಾ ಮುಂಡೋಳಿ ದ್ವಿತೀಯ ಬಹುಮಾನ. ಲತಾ ಮುಂಡೋಳಿ. ತೃತೀಯ ಬಹುಮಾನ ಜಯಲಕ್ಷ್ಮಿ ಪಿಲಾರ್. ಜಯಲಕ್ಷ್ಮಿ ಪ್ರಭಾಕರ್ ಗಟ್ಟಿ ಪಿಲಾರ್. ಥ್ರೋಬಾಲ್ ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಬಹುಮಾನ ಕೊನಜೆ ಎ ಟೀಮ್. ಮಾತೃ ಸಂಘದ ಅಧ್ಯಕ್ಷರು ಬೊಕ್ಕ ಶ್ರೀಕಾಂತ್ ಗಟ್ಟಿ ಸೇರೊಂದು ಥ್ರೋಬಾಲ್ದ ಒಂಜಿ ಪ್ರೈಜನ್ ಕೋರೋಡು ಪಂಡದು ವಿನಂತಿ ಮಂತೊಂದುಲ್ಲ. ಟೀಮುದ ಒಂಜಿ ಸ್ಪಿರಿಟ್ ಬೋರ್ಡ್ ಅದು ಮಾತೃ ಸಂಘದ ಅಧ್ಯಕ್ಷರು ರೋಹಿತ್ ದಾಸ್ ಬಂಗೇರ ಐತಲಿಟ್ಟು ಗುರುಸ್ನಾನ ನಡೀತಿನ ನಾಯಕರ್ ಮೇಲ್ಡೇರ್ ಸೇರೋಡು ಪಂಡದು ವಿನಂತಿ ಮಂತೊಂದುಲ್ಲ. ಪೂರೆಲ್ಲ ಲಕ್ಕದಂತ ದಾಖಲೆಗೆ ಪ್ರೋತ್ಸಾಹ. ಪ್ರಥಮ ಬಹುಮಾನ ಕೊನಜೆ ಎ ಟೀಮ್. ದ್ವಿತೀಯ ಬಹುಮಾನ ಕೊನಜೆ ಬಿ ಟೀಮ್. ಇದೆಲ್ಲ ಅವೇ ರೀತಿ ನಡಪುರ್ದು ಕೋರೋಡು ಪಂಡದು ಮಾತೃ ಸಂಘದ ಅಧ್ಯಕ್ಷರ ವಿನಂತಿ ಅವೇ ರೀತಿ. ಹಗ್ಗ ಜಗ್ಗಾಟದಲ್ಲಿ ಮಹಿಳೆಯರ ವಿಭಾಗ ಮೋಹಿನಿ ಗಟ್ಟಿ ಪಿಲಾರ್ ಮತ್ತಂಡ. ಸ್ಟ್ರಾದಲ್ಲಿ ನೀರು ಕುಡಿಯುವುದು ಮಹಿಳೆಯರ ವಿಭಾಗದಲ್ಲಿ ಪ್ರಿಯಾ ಕುಂಪಲ ಪ್ರಥಮ ಬಹುಮಾನ. ಮಹಿಳೆಯರ ಹಗ್ಗ ಜಗ್ಗಾಟದ ಪ್ರಥಮ ಬಹುಮಾನ ಮಹಿಳಾ ವಿಭಾಗದ ವಜ್ರಾಕ್ಷಿ ಪ್ರತಿಮಾ ಪಕ್ಕ ಮಹಿಳಾ ವಿಭಾಗದಾಗ ಸೇರಿದು ಐತೊಟ್ಟಿಗೆ ನಾಯಿಗೆ ಮೇಲ್ಡರ್ಲ ಸೇರೊಂದು ಕೊರಡು ಮಹಿಳೆಯರಿಗೆ ಒಂಜಿ ಪ್ರೋತ್ಸಾಹ ಕೊರ್ಪುನ ಉದ್ದೇಶ ಆತೆ. ದ್ವಿತೀಯ ಬಹುಮಾನ ಸುಚಿತ್ರ ಗಟ್ಟಿ ಕೊನಜೆ. ಹಗ್ಗ ಜಗ್ಗಾಟ ಸೆಕೆಂಡ್ ಸುಚಿತ್ರ ಗಟ್ಟಿ ಕೊನಜೆ. ವಜ್ರಕ್ಕ ಬೊಕ್ಕ ಪ್ರತಿಮಾ ಬೊಕ್ಕ ನಮ್ಮ ಮಹಿಳಾ ವಿಭಾಗದ ಅಕ್ಕಲ ಸೇರಿದು ಕೊರಡು ಪಂಡದು. ವಾಲಿಬಾಲ್ ಪುರುಷರ ವಿಭಾಗ ಗಟ್ಟಿ ಫ್ರೆಂಡ್ಸ್. ವಾಲಿಬಾಲ್ ಯುವಕರ್ನ ತಂಡ
ಗಟ್ಟಿ ಫ್ರೆಂಡ್ಸ್. ವಾಲಿಬಾಲ್ ವಿಭಾಗದಲ್ಲಿ ಪುರುಷರ ವಿಭಾಗ ಗಟ್ಟಿ ಫ್ರೆಂಡ್ಸ್ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ ಹೂ ಹಾಕುವ ಕಲ್ಲು. ಪೂಪಾಡು ಕಲ್ಲಿಡ್ದು ಯಾರಲ್ಲ ಬತ್ತಿತ್ತು ನಾನು ಅಕಲ ಪರವಾದ ಅಕ್ಲೆಗೆ ಮುಟ್ಟವನ ವ್ಯವಸ್ಥೆ ಮನ್ಪೋಲಿ ತಂಡದ ಅಕಲ್ ಬತ್ತಿತ್ತಿದ್ದೀನ. ಕಬಡ್ಡಿ ಟೀಮಲ್ಲಿ ಕೊನಜೆ ಫ್ರೆಂಡ್ಸ್ ಪ್ರಥಮ ಬಹುಮಾನ. ಕಬಡ್ಡಿ ಟ್ರಾಫಿ ತಂದು ಬರೋಡು ಪಂಡದ ಕೇನೊಂದಿಲ್ಲ. ಕೊನಜೆ ಫ್ರೆಂಡ್ಸ್ ಅಂಡ್ ತಂಡ ಪ್ರಥಮ ಕೊಣಜೆ ಫ್ರೆಂಡ್ಸ್ ತಂಡ. ಈ ಹಿಂದೆ ನಮ್ಮ ಸೇವಾ ಸಮಿತಿದ ಅಧ್ಯಕ್ಷರು, ಕುಂಬಳೆ ಸೀಮೆದ ಅಧ್ಯಕ್ಷರು, ಮಧುರು ಸೀಮೆದ ಅಧ್ಯಕ್ಷರು, ನಾಯಕರು ಮೇಲ್ಡರು ಶ್ರೀಕಾಂತ್ ಗಟ್ಟಿಲ ಇಟ್ಟು ಸೇರೋನೋಡು ಜೋಕಲ್ನ ಕಬಡ್ಡಿ ತಂಡಕ್ಕೆ ಅಂಚನೆ ಮಾತೃ ಸಂಘದ ಅಧ್ಯಕ್ಷರ ಸೇರೊಂದು ಈ ಪ್ರೋತ್ಸಾಹ ಕೊರಡು ಜೋಕಲಿಗೆ ಬಂದದ್ದು ವಿನಂತಿ. ಪ್ರಥಮ ಕಬಡ್ಡಿ ಟ್ರೋಫಿ ತೆರ್ತೊಂದುಲ್ಲೇರು ಕೊಣಜೆ ಫ್ರೆಂಡ್ಸ್ ತಂಡ. ಚಪ್ಪಾಳೆ. ದ್ವಿತೀಯ ಬಹುಮಾನ GBP ಒಗ್ಗ ಮತ್ತು ತಂಡ. ಸಂಘದ ಅಧ್ಯಕ್ಷರೆಲ್ಲ ನೇಕ ಸೇರೋ ನೋಡು, ಗುರುಸ್ಥಾನ ಆಡುತ್ತಿನ ನಾಯಿಗೆ ಮೇಲ್ಡರ್ಲ ಸೇರೋ ನೋಡು. ಚಪ್ಪಾಳದ ಮುಖಾಂತರ ಪ್ರೋತ್ಸಾಹ. ಕ್ರಿಕೆಟ್ ಪ್ರಥಮ ಬಹುಮಾನ GBP ಒಗ್ಗ ಪ್ರಥಮ ಬಹುಮಾನ. ಪ್ರಥಮ GBP ಒಗ್ಗ. ಕ್ರಿಕೆಟ್ ಇಡ್ಲ ಈ ಸರಿ ಒಗ್ಗನೆ ಪ್ರಥಮ ಸ್ಥಾನ. ನೇಕ ಶ್ರೀಕಾಂತ್ ಗಟ್ಟಿ ಅಂಜನೆ ಪೂರ ಹಿರಿಯರ್ ನಕ್ಲ ಸೇರ್ದು ಈ ಟ್ರಾಫಿನ್ ಕೊರಡು ಪಣದ ವಿನಂತಿ. ಪೂರೆಲ್ಲ ಸೇರ್ದು ಜವನಿಯರಿಗೆ ಒಂದು ಪ್ರೋತ್ಸಾಹ. ಕ್ರಿಕೆಟ್ ಪ್ರಥಮ ಒಗ್ಗ GBP ಒಗ್ಗ. ಈ ತಂಡ ಈ ಬಾರಿ ಕ್ರಿಕೆಟ್ ಪ್ರಥಮ ಸ್ಥಾನ ಪಡೆಕೊಂಡದು. ಕಬಡ್ಡಿ ಸೆಕೆಂಡ್, ಕ್ರಿಕೆಟ್ ಫಸ್ಟ್. ವಾ ಮೇಟ್ಲ ಒಗ್ಗ. ದ್ವಿತೀಯ ಬಹುಮಾನ DN ಬಾಯ್ಸ್ ತಂಡ. ಅದೇ ರೀತಿ ಸೆಕೆಂಡ್ ಕುಂಬ್ಳದ ಸೀಮೆಡ್ದು DN ಬಾಯ್ಸ್ ಜೋಕಲು ಪಡೆಕೊಳ್ಳೋಡು ಬಣ್ಣದ ವಿನಂತಿ. DN ಬಾಯ್ಸ್ ತಂಡ. ಬತ್ತಿನ ಸೇವಾ ಸಮಿತಿ ಅಧ್ಯಕ್ಷರು ಶಂಕರಗಟ್ಟಿ ಆ ಟ್ರಾಫಿನಾಗ್ಲೇ ಮುಟ್ಟವನ ವ್ಯವಸ್ಥೆಯನ್ನು ಮನ್ಪೋಡು ದಯಮಂತದ್ದು. ಈಗ ಚಿತ್ರಕಲಾ ಸ್ಪರ್ಧೆಯಲ್ಲಿ ಈ ದಿನ ನಡೆದ ಚಿತ್ರಕಲಾ ಸ್ಪರ್ಧೆಯಲ್ಲಿ 1ರಿಂದ 3ನೇ ತರಗತಿಯ ಮಕ್ಕಳ ವಿಭಾಗದಲ್ಲಿ ಭುವನ್ ಚಂದ್ರ ಪಿಲಾರ್, ಶ್ರೀಕಾಂತ್ ಗಟ್ಟಿ ಬೇರೆ ಈ ಬಹುಮಾನ ಜೋಕಲಿಗೆ ವಿತರಣೆ ಮನ್ಪೋಡು. ಭುವನ್ ಚಂದ್ರ ಪಿಲಾರ್. ದ್ವಿತೀಯ ಬಹುಮಾನ ಧೃತಿ ಗಟ್ಟಿ ಸೋಮೇಶ್ವರ. ತೃತೀಯ ಬಹುಮಾನ ಧ್ರುವಿ ಸೋಮೇಶ್ವರ ಮತ್ತು ನಿಧಿ ಜಪ್ಪಿನಮಗರ್. ಧ್ರುವಿ ಸೋಮೇಶ್ವರ ಮತ್ತು ನಿಧಿ ಜಪ್ಪಿನಮಗರ್. 4ರಿಂದ 8ನೇ ತರಗತಿಯ ಚಿತ್ರಕಲಾ ಸ್ಪರ್ಧೆಯಲ್ಲಿ ಗಣ್ಯ ಗಟ್ಟಿ ಜಪ್ಪಿನಮಗರ್. ಪ್ರಥಮ ಬಹುಮಾನ ಗಣ್ಯ ಗಟ್ಟಿ ಜಪ್ಪಿನಮಗರ್. ದ್ವಿತೀಯ ಬಹುಮಾನ ಮೋಕ್ಷಿತ್ ಗಟ್ಟಿ ನಡಾರ್. ಮೋಕ್ಷಿತ್ ಗಟ್ಟಿ ನಡಾರ್. ದ್ವಿತೀಯ ಬಹುಮಾನ ಮೋಕ್ಷಿತ್ ಗಟ್ಟಿ ನಡಾರ್. ತೃತೀಯ ಬಹುಮಾನ ಪ್ರತೀಕ್ಷ್ ಬೋಂದೇಲ್. ರಂಗೋಲಿ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಜಯಶ್ರೀ ಆ್ಯಂಡ್ ಗೌತಮ್ ಅಂಬಿಕಾರೋಡ್. ಜಯಶ್ರೀ ಆ್ಯಂಡ್ ಗೌತಮ್ ಅಂಬಿಕಾರೋಡ್. ದ್ವಿತೀಯ ಬಹುಮಾನ ಶಾಂತ ಆ್ಯಂಡ್ ಲಿಸಾ ಪಿಲಾರ್. ಶಾಂತ ಆ್ಯಂಡ್ ಲಿಸಾ ಪಿಲಾರ್. ಛದ್ಮವೇಷ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಈಗ ಮೊದಲನೇದಾಗಿ ಕೌಶಿಕ್ ಎನ್ ಗಟ್ಟಿ ಕೋಟೆಕಾರ್. ಕೌಶಿಕ್ ಎನ್ ಗಟ್ಟಿ ಕೋಟೆಕಾರ್. ದ್ವಿತೀಯ ಬಹುಮಾನ ಕನಿಷ್ಕಾ ಗಟ್ಟಿ ಕೋಟೆಕಾರ್. ಕನಿಷ್ಕಾ ಗಟ್ಟಿ ಕೋಟೆಕಾರ್. ಜೂನಿಯರ್ ಸಂಗೀತ ಸ್ಪರ್ಧೆಯಲ್ಲಿ ನಮ್ಯ ಗಟ್ಟಿ. ಸಂಗೀತ ಸ್ಪರ್ಧೆಯಲ್ಲಿ ನಮ್ಯ ಗಟ್ಟಿ ಪ್ರಥಮ ಬಹುಮಾನ. ದ್ವಿತೀಯ ಬಹುಮಾನ ಪ್ರಾಪ್ತಿ ಗಟ್ಟಿ. ಸೀನಿಯರ್ ಮಹಿಳಾ ವಿಭಾಗದ ಸಂಗೀತ ಸ್ಪರ್ಧೆಯಲ್ಲಿ ಚೇತನ ಹೂ ಹಾಕುವ ಕಲ್ಲು ಪ್ರಥಮ ಬಹುಮಾನ. ಚೇತನ ಹೂ ಹಾಕುವ ಕಲ್ಲು ಪ್ರಥಮ ಬಹುಮಾನ. ಹರಿನಾಕ್ಷಿ ಪಿಲಾರ್ ದ್ವಿತೀಯ ಬಹುಮಾನ. ಹರಿನಾಕ್ಷಿ ಪಿಲಾರ್. ಸೀನಿಯರ್ ಪುರುಷರ ವಿಭಾಗದಲ್ಲಿ ಪ್ರಥಮ ಬಹುಮಾನ ಸದಾನಂದ ಗಟ್ಟಿ ಕುಂಬಳೆ. ಸದಾನಂದ ಗಟ್ಟಿ ಕುಂಬಳೆ. ದ್ವಿತೀಯ ಬಹುಮಾನ ತ್ರಿಶಾಂತ್ ಗಟ್ಟಿ ಜಪ್ಪು. ಇನಿ ನಮಕ್ ಕ್ವಿಜ್ ನಡಪಾದ ಕೊರ್ತಿನ ಬಾರಿ ಶೋಕುಡು ಇನಿ ಕ್ವಿಜ್ ನಡಪಾದ ಕೊರ್ತಿನ ಸುಸ್ಮಿತಾ ಕುಂಬಳೆ ಮೊಲೆಗೆ ಸುಪ್ರೀತಾ ಗಟ್ಟಿ ಸೂರಂಬೈಲ್ ಕುಂಬಳೆ ಹಿಡಿದು ಬರ್ತದೆ. ಇನಿ ಆ ಒಂಜಿ ಕಾರ್ಯಕ್ರಮ ಬಾರಿ ಶೋಕುಡು ನಡಪಾದ ಕೊಡ್ತಲ್ಲ ಬಾಲ ಐಟ್ ಕ್ವಿಜ್ ವಿನ್ ಆಯ್ನಕಲ ಪುದರ್ ನಕ್ಕ ಓದು ಪನ್ಪೇರು. ಪ್ರಥಮ ಬಹುಮಾನ ಸತ್ಯಮೋಹನ್ ಗಟ್ಟಿ.
ಸತ್ಯಮೋಹನ್ ಗಟ್ಟಿ, ಹೇಮಾ ವಾಸುಗಟ್ಟಿ, ಯೋಗಿನಿ ಗಟ್ಟಿ, ಕುಂಬ್ಳೆ, ತನ್ಮಯ್ ಗಟ್ಟಿ, ಶ್ರೀಲತಾ ಗಟ್ಟಿ ಕೊಲ್ಯ, ಪದ್ಮನಾಭ ಗಟ್ಟಿ ಬದಿಲಗಿರಿ, ಶ್ರೀಲತಾ ಗಟ್ಟಿ ಕೊಲ್ಯ, ವೈಷ್ಣವಿ ಗಟ್ಟಿ ಪಿಲಾರ್, ಪುನಃ ಶ್ರೀಲತಾ ಗಟ್ಟಿ ಪಿಲಾರ್. ಬಹುಮಾನ ವಿತರಣೆ ನೆರವೇರಿಸಿದ ಕೊರನಂಚಿನ ಮೋಹಿನಿ ಗಟ್ಟಿ ಯಕೂರ್ ಮೇರೆಗೆ ಗಟ್ಟಿ ಸಮಾಜ ಸೇವಾ ಸಂಘದ ಪರವಾದ ಅಭಿನಂದನೆಗಳು. ಕಾರ್ಯಕ್ರಮದ ಕಡೇತ ಕಜ್ಜಗು ಪೋಂದುಲ್ಲ ಅವೆಡ್ದು ದೊಂಬು ನಾಯಿಗೆರಾಯಿನ ಹರಿಶ್ಚಂದ್ರ ಗಟ್ಟಿ ಹಿಡ್ದು ಕಟ್ಟ ಪಾತ್ರ ದಿನ ವೇದಮೂರ್ತಿ ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿಯರನ್ನ ಪಾದಗಳ ನಮಸ್ಕಾರ ಮಂತಂದು ಅಂಚನೆ ವೇದಿಕೆಡಿತಿನ ಊರ ಗಣ್ಯರೇಗಳ ವಂದನೆಲು ಸಂದಾವಂದು ವೇದಿಕಡ ಮುಂಭಾಗಡಿತ್ತಿನ ಸಮಾಜ ಬಾಂಧವರಿಗೆ ಉಡಲ್ ಜಿಂಜಿನ ಸೋಲ್ಮೇಲಿನ ಸಂದಾವಂದು ಇನಿತ ಈ ಕಾರ್ಯಕ್ರಮ ಪೊಲದವರ ಆನೆ ಗಟ್ಟಿಯವರ ಸಮಾಜ ಸೇವಾ ಸಂಘದ 75ನೇ ವರ್ಷದ ವಾರ್ಷಿಕೋತ್ಸವ ನಡ್ತೊಂದುಂಡು. ಈ ಕಾರ್ಯಕ್ರಮ ಭಾರಿ ಪೊರ್ಲುಡೆ ನಡತಂಡು ಅಂಚನೆ ಸ್ವಾಮಿ ಸೋಮನಾಥ ದೇವರು ಸಮಾಜ ಬಾಂಧವರಿಗೆ ಸಕಲ ಸುಖ ಸಂಪತ್ತು ಆರೋಗ್ಯನ ಕೊರದು ಕಾಪಾಡ ಬಂದು ಈ ಸಂದರ್ಭದ ಪಣಂದು ಅಂಚನೆ ಈ ಕಾರ್ಯಕ್ರಮವನ್ನು ಆಯೋಜಿಸಿನ ಪೊಲದವರ ಆನೆ ಗಟ್ಟಿ ಸಮಾಜ ಸೇವಾ ಸಂಘದ ಪೂರ ಸಂಘಟಕರಿಗೆ, ಅಧ್ಯಕ್ಷರಿಗೆ, ಕಾರ್ಯಕಾರಿ ಸಮಿತಿಗಳಿಗೆ ಅಂಚನೆ ನೆಟ್ಟೊಟ್ಟಿಗೆ ಸಹಕಾರ ಕೊರ್ನ ಶ್ರೀ ಸೋಮನಾಥ ಸೇವಾ ಸಮಿತಿ ಯೋಜನಾ ವಿಭಾಗ ಅಂಚನೆ ಮಹಿಳಾ ವಿಭಾಗ ದಕ್ಲೆಗಿಲ್ಲ ಈ ಪುರ್ತೊಡು ಅಕ್ಲೆಗೆ ಪೂರಕ್ಲೆಲ್ಲ ಅಭಿನಂದನೆ ಸಲ್ಲಿಸೋದು. ಈ ಕಾರ್ಯಕ್ರಮಕ್ಕೆ ಇದನ್ನ ಸಮಾಜ ಬಾಂಧವರಿಗೆಲ್ಲ ಪೂರ ಎನ್ನ ಉಡಲ್ ಜನ ಸೊಲ್ಮೇಲೆ ಸಂದ ಈ ಕಾರ್ಯಕ್ರಮ ಪ್ರತಿ ವರ್ಷಲ ನುವೇ ನಮ್ಮನೆ ಬಾರಿ ಪೊರ್ಲುಡೆ ನಡಪಾಡ ಬಂದು ಆ ಸೋಮನಾಥ ದೇವರಡ ನಟಂದು ಅಂಚನೆ ಈ ಕಾರ್ಯಕ್ರಮ ನಡಪ ಕೊರ್ನ ಮಾತೃ ಸಂಘದ ಪ್ರತಿ ಸದಸ್ಯರಿಗೆಲ್ಲ ಅಭಿನಂದನೆ ಕೊರೊಂದು ಎನ್ನ ಈ ಎರಡು ಪಾತ್ರನ ಮುಗಿತನಲ್ಲ. ನಾಯಿಗೆರೆಗೆ ಧನ್ಯವಾದ. ಇತ್ತೆ ಗಟ್ಟಿ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾಯನ ಜನಾರ್ದನ ಗಟ್ಟಿ ಕನ್ನೆ ಮೆರವೆಡ್ದು ಅಧ್ಯಕ್ಷೀಯ ಭಾಷಣ ಅವೆಡ್ದ ಪಕ್ಕ ವಿವಿಧ ವಿನೋದಾವಳಿ ಜರಗೆರೆಂಡು ರಸಮಂಜರೆಂಡು ಮಾತೆರ್ಲ ಸಹಕಾರ ಕೋರ್ಡು ಪಣ್ಣದು ವಿನಂತಿ ಮಲ್ಪು. ಪೊಲದವರ ಯಾನೆ ಗಟ್ಟಿಯವರ ಸಮಾಜ ಸೇವಾ ಸಂಘದ ಈ ಒಂದು ವಾರ್ಷಿಕ ಕ್ರೀಡೋತ್ಸವ ಮತ್ತು ಆ ವಾರ್ಷಿಕ ಮಹಾಸಭೆ ಬಹುಶಃ ಇದು ನಮ್ಮ ಹಿರಿಯರ ಕಾಲದಿಂದ ನಿಶ್ಚಯ ಮಾಡಿಕೊಂಡು ಬಂದದ್ದು ಅಂತೇಳಿದರೆ ಕಡೆಯ ಡಿಸೆಂಬರಲ್ಲಿ ಪ್ರಥಮ ದ್ವಿತೀಯ ಮೂರನೇ ವಾರ ಅಥವಾ ಕಡೆ ವಾರ ನಮ್ಮದು ವಾರ್ಷಿಕ ಮಹಾಸಭೆ ಅಂಥೇಳಿ ಆ ಕ್ರೀಡೋತ್ಸವದಲ್ಲಿ ವಿನ್ನಾದವರು ಪ್ರತಿಭೆ ಮಾರ್ಕ್ಗಳನ್ನು ಪಡೆಗಣುತ್ತಾ ಪ್ರತಿಭೆಗಳನ್ನು ಗುರುತಿಸುವುದು ಇದೆಲ್ಲ ನಡೆದುಕೊಂಡು ಬಂದಂಥ ಸಂಪ್ರದಾಯ. ಬಹುಶಃ ನಮ್ಮ ಗಟ್ಟಿ ಸಮಾಜ ನಾವು ಹಿಂದೂ ಸಮಾಜದಲ್ಲಿ ಒಂದು ಸಣ್ಣ ಜನಸಂಖ್ಯೆ ಇರುವಂಥ ಒಂದು ಜಾತಿ. ಯಾಕೆ ಅಂತ ಹೇಳಿದರೆ ನಮ್ಮದು ಮದರ್ ಟಂಗ್ ಮಾತಾಡುವಾಗ ನಾವು ತುಳು, ಉತ್ತರದ ಬಾರಕ್ಕೂರಿಂದ ದಕ್ಷಿಣದ ಚಂದ್ರಗಿರಿಯವರೆಗೆ ಮತ್ತು ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ಪೂರ್ವದಲ್ಲಿ ಪುತ್ತೂರು ಸೀಮೆ, ಈ ಒಂದು ವ್ಯಾಪ್ತಿಯನ್ನು ನಾವು ತುಳು ಸಾಮ್ರಾಜ್ಯ ಅಂತೇಳಿ ಹೇಳ್ತೇವೆ. ಈ ತುಳು ಸಾಮ್ರಾಜ್ಯದಲ್ಲಿ ನಾವು ಒಂದು ಸಣ್ಣ ಜನಸಂಖ್ಯೆಯನ್ನು ಹೊಂದಿರುವಂಥ ಸಮಾಜ. ನಾವು ಎಲ್ಲಿಂದ ಬಂದಿದ್ದೇವೆ, ಎಲ್ಲಿಂದ ಹೋಗ್ತಾ ಇದ್ದೇವೆ ಅಂತೇಳಿ ಕೂಡ ಹಿಂದಿನ ಹಿಸ್ಟ್ರಿಗಳು ಸಿಗೋದಿಲ್ಲ. ಆದರೂ ನಾವು ಉತ್ತಮ ರೀತಿಯಲ್ಲಿ ಬಹಳ ಒಂದು ಸಂಪ್ರದಾಯಬದ್ಧವಾಗಿ ಇಷ್ಟರವರೆಗೆ ನಡ್ಕೊಂಡು ಬಂದದ್ದು ನಮಗೆ ಕಂಡುಬರ್ತದೆ. ಯಾಕೆ ಅಂತೇಳಿದರೆ ನಮ್ಮ ಒಂದು ಮದುವೆ ವಿಷಯದಲ್ಲಿ 9 ಮಾಗನೆ ಮತ್ತು ಸೀಮೆ, ಇದಕ್ಕೆ ಗುರಿಕಾರರು, ನಾಯಿಗರು, ಮೇಲ್ಡರು ಅಂಥೇಳಿ ಎಲ್ಲರೂ ಒಗ್ಗಟ್ಟಿಂದ ನಮ್ಮ ಹಿರಿಯರಿಂದ ನಡೆದುಕೊಂಡು ಬಂದಂಥ ಒಂದು ವ್ಯವಸ್ಥೆ. ಈ ವ್ಯವಸ್ಥೆ ಕಾಲಕ್ರಮೇಣ ಏನಾಯ್ತು ಅಂತ ಹೇಳಿದರೆ 1947ನೇ ಇಸವಿಯಲ್ಲಿ ಇದಕ್ಕೆ ಸಹಾಯಕ ಪೂರಕವಾಗಿ, ಅಂದರೆ ನಮ್ಮಲ್ಲಿ ಆಲ್ರೆಡಿ ಇತ್ತದು ಗುರಿಕಾರರು, ಮಾಗನೆಗಳಲ್ಲಿ ಗುರಿಕಾರರು, ಆನಂತರ ಸೀಮೆಯಲ್ಲಿ ಗುರಿಕಾರರು, ಇವರ ಒಂದು ಮೇಲ್ವಿಚಾರಣೆ ಅಂತ ಹೇಳಲಿಕ್ಕಿಲ್ಲ, ಬಾಂಧವ್ಯ ಒಗ್ಗಟ್ಟಿನಿಂದ ನಾಯಿಗರು, ಮೇಲ್ಡರು ಅಂಥೇಳಿ ಈ ಒಂದು 1947ನೇ ಇಸವಿಯಲ್ಲಿ ಇದಕ್ಕೆ ಪೂರಕವಾಗಿ ನಮ್ಮ ಸಂಘ ಸ್ಥಾಪನೆ ಆಯಿತು. ಆ ಸಂಘದ ಮೂಲ ಬಯಲಾದ ಹೋಗಿದಾಗ ಅದರಲ್ಲಿ ತುಂಬ ಒಂದು ದೇವಸ್ಥಾನದ ಆಡಳಿತದ ಬಗ್ಗೆ ಹೆಚ್ಚು ಮುತುವರ್ಜಿ ತೆಕ್ಕೊಂಡದ್ದು ಕಂಡು ಬರ್ತದೆ.
ಆ ನಂತರ ನಾವು ಈ ಒಂದು ಸ್ಥಳವನ್ನು ಸುಮಾರು ಸೆನ್ಸಿಗೆ 5,000 ರೂಪಾಯಿಯ ವ್ಯಾಲ್ಯೂಯಲ್ಲಿ ನಮ್ಮ ಹಿರಿಯರ ಒಂದು ನೇತೃತ್ವದಲ್ಲಿ ಖರೀದಿ ಮಾಡಿಕೊಂಡರು. ಆನಂತರ ಬಹಳ ಆಮೆಯ ಗತಿಯಲ್ಲಿ ಇದು ಸಾಗ್ತಾ ಬಂತು. ಹೇಗೂ ಹೋಗಿ ಸಾಗಿ ನಾವು ಈ ಒಂದು ಹಂತಕ್ಕೆ ಬಂದು ಮುಟ್ಟಿದ್ದೇವೆ. ಈ ಹಂತಕ್ಕೆ ನಾವು ಬಂದು ಮುಟ್ಟುವಾಗ 2004ರಲ್ಲಿ ನಮ್ಮ ಬೈಲಾವನ್ನು ನಾವು ವಿಂಗಡಣೆ ಮಾಡಿಕೊಂಡೆವು. ಆ ಬೈಲಾದ ಪ್ರಕಾರ ಸುಮಾರು ಈ ಕಟ್ಟಡ ಉದ್ಘಾಟನೆ, ಆ ಬೈಲಾದ ನಂತರ ಉದ್ಘಾಟನೆ ಆಯಿತು. ಈ ಕಟ್ಟಡ ಪೂರ್ತಿ ಆಯಿತು, ಉದ್ಘಾಟನೆ ಆಯಿತು. ಆವಾಗ ಸುಮಾರು 10% ಲೋನಿನ ಮೇಲೆ ಸಮಾಜದಿಂದ ನಾವು ದೇಣಿಗೆಯನ್ನು ಪಡ್ಕೊಂಡೆವು. ಅಲ್ಲಿ ಬೈಲಾ ನಾವು ರೂಪ್ ಮಾಡಿಕೊಂಡೆವು. ಆ ಬೈಲಾ ರೂಪ್ ಮಾಡಿಕೊಳ್ಳುವಾಗ ನಾವು ಸ್ವಲ್ಪ ಹಣದ ಕಡೆ ಜಾಸ್ತಿ ಗಮನ ಕೊಟ್ಟಿದ್ದೇವೆ. ಯಾಕೆ ಅಂತ ಹೇಳಿದ್ರೆ ಫಂಡ್ ಬೇಕಾಗಿತ್ತು ನಮಗೆ. ಅಂತೂ ಅದು ಬಹಳ ಸುಸೂತ್ರವಾಗಿ ನಡೆದು ಸದ್ಯದ ಸ್ಥಿತಿಯಲ್ಲಿ ನಾವು ಸುಮಾರು ಉತ್ತಮ ಫೈನಾನ್ಷಿಯಲಿ ಸೌಂಡ್ ಅಂತೇಳಿ ಹೇಳ್ಬೋದು. ಆ ಒಂದು ಹಂತಕ್ಕೆ ತಲುಪಿದ್ದೇವೆ. ಬಹುಶಃ ಇವತ್ತು ಆ 90% ಇದ್ದಂಥ ಅಂಕಗಳನ್ನು 80%ಗೆ ಕೆಳಗೆ ತಂದಿದ್ದೇವೆ. ಅಂದರೆ ಹೆಚ್ಚು ಮಕ್ಕಳು ಭಾಗವಹಿಸಿ ಹೆಚ್ಚು ಮಕ್ಕಳಿಗೆ ಪ್ರೋತ್ಸಾಹ ಆಗಲಿ, ಎಜುಕೇಷನ್ ಉತ್ತಮ ರೀತಿಯಲ್ಲಿ ಪಡ್ಕೊಳ್ಳಿ ಮಕ್ಕಳು. ಆ ಪಡ್ಕೊಂಡಂಥ ಮಕ್ಕಳು ನಾವು ಯಾಕೆ ಅಂತ ಹೇಳಿದರೆ ಇನ್ನೊಬ್ಬರಿಗೆ ಪ್ರೋತ್ಸಾಹಕವಾಗಿ ಪ್ರತಿಭೆಗಳನ್ನು ಗುರುತಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಕೊಟ್ಟದ್ದು ಕಿಂಚಿತ್ತು, ಆದರೂ ಕೂಡ ಕಿಂಚಿತ್ತಾದರೂ ಅದು ಬಹಳ ಒಂದು ದೊಡ್ಡ ಅಮೌಂಟ್ ಅಂತೇಳಿ ಅವರು ತಿಳ್ಕೊಂಡು ಮುಂದೆ ಅವರ ಉತ್ತಮ ರೀತಿಯಲ್ಲಿ ಉದ್ಯೋಗವನ್ನು ಪಡೆಯುವಾಗ ಸಂಘದ ಬಗ್ಗೆ ಒಂದು ಅಭಿಮಾನವನ್ನು ಮಕ್ಕಳು ತೋರಿಸ್ಬೇಕು ಅಂತೇಳಿ ನಮ್ಮಲ್ಲಿ ಅಥವಾ ಮಕ್ಕಳಲ್ಲಿ ಕೂಡ ಕಳಕಳಿಯಿಂದ ಕೇಳಿಕೊಡ್ತೇನೆ. ನಾವು ಇನ್ನೂ ಕೂಡ ನಮ್ಮದೇ ಆದಂಥ ಒಂದು ಸೊಸೈಟಿ ಅಥವಾ ಕೋಆಪರೇಟಿವ್ ಸೊಸೈಟಿಯನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಒಂದು ಪ್ಲ್ಯಾನಲ್ಲಿದ್ದೇವೆ. ಬಹುಶಃ ಅದು ಸಕ್ಸಸ್ ಆದೀತು. ಯಾಕೆ ಅಂತ ಹೇಳಿದ್ರೆ 1,000 ರೂಪಾಯಿಯ ಆ ಒಂದು ಮೆಂಬರ್ಶಿಪ್ ಅದಕ್ಕೆ ಮಿನಿಮಮ್ ಬೇಕಾಗ್ತದೆ. ಅದರ ಬಗ್ಗೆ ನಾವು ಸ್ವಲ್ಪ ಡೀಟೇಲಾಗಿ ಹೋಗ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಅದು ಕಾರ್ಯರೂಪಕ್ಕೆ ಬರ್ಬೋದು ಅಂತೇಳಿ ನಾನು ಆಶಿಸ್ತೇನೆ ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ. ಏನೇ ಇರಲಿ ನಮ್ಮಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ಬರ್ಬೋದು. ಯಾಕೆ ಅಂತ ಹೇಳಿದರೆ ನಾನು ಕೂಡ ಬರುವಾಗ ಸುಮಾರು ಈ ಸಂಘದಲ್ಲಿ 12 ವರ್ಷ ಅಧ್ಯಕ್ಷನಾಗಿ, 3 ವರ್ಷ ಕೋಶಾಧಿಕಾರಿಯಾಗಿ, ಪುನಃ 10 ವರ್ಷ ಪ್ರಥಮ ಇದರಲ್ಲಿ ಅಧ್ಯಕ್ಷನಾಗಿ, 3 ವರ್ಷ ಕೋಶಾಧಿಕಾರಿಯಾಗಿ, ಪುನಃ ಇನಾಗುರೇಷನ್ ಆದ ನಂತರ ಕೂಡ 2 ವರ್ಷ ಅಧ್ಯಕ್ಷನಾಗಿ ಇಲ್ಲಿ ಕೆಲಸನ ವಿವರಿಸಿದ್ದೇನೆ. ಸುಮಾರು 48,000 ಹೌದು 118 ಮಂದಿ ಇಂಟು 25,000 ಅಷ್ಟು ಸಾಲ ಇತ್ತು. ಆ ಸಾಲಗಳನ್ನೆಲ್ಲ ಪೂರೈಸಿ ನಮ್ಮ 2 ವರ್ಷದ ಅವಧಿಯನ್ನು ಮುಗಿಸಿ ನಾವು ಅಧಿಕಾರ ಹಸ್ತಾಂತರ ಮಾಡಿ ಹೋಗಿದ್ದೇವೆ. ಆ ನಂತರದ ದಿನಗಳಲ್ಲಿ ಕೂಡ ಬಂದಂಥ ಕಮಿಟಿಗಳು ಒಳ್ಳೆಯ ಕಾರ್ಯಚಟುವಟಿಕೆಯನ್ನು ಮಾಡಿಕೊಂಡಿದ್ದಾರೆ. ಇವತ್ತು ಸುಮಾರು 1 ಕೋಟಿಯಷ್ಟು ರೂಪಾಯಿ ನಮ್ಮಲ್ಲಿ ಠೇವಣಿ ಇದೆ. ಇವತ್ತು ನಾವು SLC ಮತ್ತು PUC ಮತ್ತು ಡಿಗ್ರಿ ಅಲ್ಲಿಗೆ ಕೊಟ್ಟದ್ದು ಬರೀ ಕಿಂಚಿತ್ತು 3,000 ರೂಪಾಯಿ. ಅದು ಕೂಡ SLC ಮತ್ತು PUC ಅವರಿಗೆ ಕ್ಯಾಶ್ ಕೊಟ್ಟಿದ್ದೇವೆ, ಆದರೆ ಡಿಗ್ರಿಯವರಿಗೆ ಚೆಕ್ ಕೊಟ್ಟಿದ್ದೇವೆ. ಯಾಕೆಂತ ಹೇಳಿದ್ರೆ ಅವ್ರ ಬ್ಯಾಂಕ್ ಅಕೌಂಟ್ ಇರ್ತದೆ. ಈ ಮಕ್ಕಳ ಹತ್ರ ಬ್ಯಾಂಕ್ ಅಕೌಂಟ್ ಇರೋದಿಲ್ಲ, ಅವರಿಗೆ ಕಷ್ಟ ಆಗೋದು ಬೇಡ ಅಂತೇಳಿ ದೃಷ್ಟಿಯಲ್ಲಿ ಮಾಡಿಕೊಂಡಿದೆ. ನಿಮ್ಮ ಎಲ್ಲರ ಸಹಾಯ ಸಹಕಾರ ಸಿಕ್ಕಿದರೆ ಮುಂದಕ್ಕೆ ನಾವು ವಿದ್ಯಾನಿಧಿ ಅಂತೇಳಿ ಬೈಲಾದಲ್ಲಿ ಅದಾಗಲೇ ಮಾಡಿಕೊಂಡಿದ್ದೆವು. ಬಟ್ ಅದಕ್ಕೆ ಸರ್ಟನ್ ಫಂಡ್ ಅದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು ಅಂತೇಳಿ ಅಲ್ಲಿ ನಮ್ಮ ಅಭಿಲಾಷೆ ಎಲ್ಲ ಇತ್ತು. ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ನೀವೆಲ್ಲ ಸಪೋರ್ಟ್ ಮಾಡಿದರೆ ನಾವು ಕಾರ್ಯರೂಪಕ್ಕೆ ತರೋಣ. ನಾವು ಕೂಡ ಇತರ ಸಮಾಜದಂತೆ ನಮ್ಮದು ದುರ್ಬಲ ಸಮಾಜ ಅಲ್ಲ, ನಮ್ಮದು ಸ್ಟ್ರಾಂಗ್ ಸಮಾಜ, ಅಂದರೆ ನಾವು ಬಳಿತ ಸಮಾಜ ಅಂತೇಳಿ ಬಿಂಬಿಸೋಣ ಅಂತೇಳಿ ಆಶಿಸ್ತಾ, ನನಗೂ ತಮ್ಮ ಈ ಕೆಲಸಗಳನ್ನು ಮಾಡುವುದಕ್ಕೆ ನನ್ನೊಟ್ಟಿಗೆ ನನ್ನ ಮಿತ್ರರು ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ಅವರನ್ನೆಲ್ಲ ನಾನು ಈ ಟೈಮಲ್ಲಿ ನೆನಪಿಸ್ಕೊಳ್ತೇನೆ. ಹಾಗೆ ಇವತ್ತಿನ ಸಭೆಗೆ ಬಂದಂಥ ಮಾಗನೆ ಎಲ್ಲ ಗುರಿಕಾರರು, ಹಾಗೆ ನಮ್ಮದು ನಾಯಕರು, ಮೇಲ್ಡರು, ಸೀಮೆಯ ಗುರಿಕಾರರು, ಸೀಮೆಯ ಸಂಘದ 2 ಮಧೂರು ಮತ್ತು ಕುಂಬ್ಳೆ 2 ಸಂಘದ ಅಧ್ಯಕ್ಷರು ಹಾಗೂ ಅಲ್ಲಿಯ ಸದಸ್ಯರು ಎಲ್ಲರನ್ನೂ ಸ್ಮರಿಸ್ತೇನೆ. ಇನ್ನು ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾಕೆಂತ ಹೇಳಿದರೆ ಒಂದು ಕಡೆ ನನಗೆ ಶೀತ ಕೂಡ ಆಗಿದೆ. ಆದರೂ ಕೂಡ ಅಧ್ಯಕ್ಷನ ನೆಲೆಯಲ್ಲಿ 2 ಮಾತಾಡಬೇಕು. ನಾನು ಮಾತಾಡಿದ್ದರಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಅದನ್ನು ನನ್ನ ಗಮನಕ್ಕೆ ತಂದರೆ ನಾನು ಅದನ್ನು ತಿದ್ದುಕೊಳ್ಳಲಿಕ್ಕೆ ತಯಾರಿದ್ದೇನೆ ಅಂತೇಳಿ ಹೇಳ್ತಾ,
ಬಹುಶಃ ಇವತ್ತಿನ ಒಂದು ವಿಶೇಷ ಅತಿಥಿಯಾಗಿ ನಮ್ಮ ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಿಲ್ತಾಯ ಪದ್ಮನಾಭ ತಂತ್ರಿಯವರಿದ್ದರು. ಅವರು ನಿನ್ನೆ ರಾತ್ರಿ ಕೆಲವೊಂದು ವೈದಿಕ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ನೆರವೇರಿಸಿ ಇವತ್ತು ಬೆಳಿಗ್ಗೆ ಗಣಹೋಮ ಸತ್ಯನಾರಾಯಣ ಪೂಜೆ ಅವರ ಒಂದು ನೇತೃತ್ವದಲ್ಲಿ ಅದು ಆಗಿರುತ್ತದೆ. ಯಾಕೆ ಅಂತ ಹೇಳಿದರೆ ಈ ಹಾಲ್ನ ಇನಾಗ್ರೇಷನ್ ಕೂಡ ಮಾಡಿದ್ದು ಅವರ ತಂದೆ ಇದ್ದರೂ ಕೂಡ ಇವರೇ ಈಗಿನ ಪದ್ಮನಾಭ ತಂತ್ರಿಗಳು. ಪದ್ಮನಾಭ ಅಂತ ಹೇಳೋದು ಅವರ ಬಿರುದು ಅಂತೇಳಿ ಹೇಳ್ತಾ, ನನಗೂ ನಮ್ಮೊಡನೆ ಇರುವುದಕ್ಕೆ ಈ ಕೆಲಸ ಮಾಡೋದಕ್ಕೆ ತಾವು ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸ್ತಾ ನನ್ನ 2 ಮಾತನ್ನು ಕೊನೆಗೊಳಿಸ್ತೇನೆ. ನಮ್ಮ ಉದ್ಘಾಟನೆ ಮಂತಿನ ವೇದಮೂರ್ತಿ ಬ್ರಹ್ಮಶ್ರೀ ನೀಲೇಶ್ವರ ಉಚಿತ ಪದ್ಮನಾಭ ತಂತ್ರಿಗೆ ಸುರುಕಾದ ಧನ್ಯವಾದನ ಅರ್ಪಿಸೊಂದಿಲ್ಲ. ಅವೇ ರೀತಿ ಉಡಲ್ ತುಂಬಿನ ಧನ್ಯವಾದನ ಕೊರೊಂದುಂಡು. ಅವೇ ರೀತಿ ಸೇವಾ ಸಮಿತಿದ ಅಧ್ಯಕ್ಷರಾಯನ ಜಯರಾಮ ಗಟ್ಟಿ, ರೋಹಿದಾಸ್ ಬಂಗೇರ ಅಂಬೇರೆಗಳ ಉಡಲ್ ತುಂಬಿನ ಗಟ್ಟಿ ಸಮಾಜದ ಪರವಾದ ಧನ್ಯವಾದಗಳು. ಕುಂಬಳ ಸೀಮೆಡ್ದು ಗಟ್ಟಿ ಸಮಾಜದ ಅಧ್ಯಕ್ಷರಾಯನ ಶಂಕರ ಗಟ್ಟಿ ರಾಯಿತಲು ಮೆರೆಗಲ ಉಡಲ್ ತುಂಬಿನ ಧನ್ಯವಾದಗಳು. ಗಣೇಶ್ ಗಟ್ಟಿ ಮಧುರ್ ಸಂಘದ ಅಧ್ಯಕ್ಷರ ఆయన ಮೆರೆಗಲ ಉಡಲ್ ತುಂಬಿನ ಸೊಲ್ಮೇಲನ್ ಕೊರೊಂದು. ಅವೇ ರೀತಿ ಇನ್ನಿತ ನಿವೃತ್ತ ಶಿಕ್ಷಕಿಯಾದ ನಮಕ್ ಇನ್ನಿತ ಮಹಿಳಾ ನೇಟ್ ಒಂಜಿ ಬತ್ತದ ನಮಕ್ ಎಡ್ಡೆ ಒಂಜಿ ಮಾಹಿತಿನಿ ಕೊರಿನಂಚಿಂದ ವಜ್ರಾಕ್ಷಿ ಚಂದ್ರಶೇಖರ್ ಗಟ್ಟಿ ಮೆರೆಗಲ ಉಡಲ್ ತುಂಬಿನ ಸೊಲ್ಮೇಲು. ಮಹಿಳಾ ವಿಭಾಗದ ಅಧ್ಯಕ್ಷರಾಯನ ಸಾವಿತ್ರಿ ಗಟ್ಟಿ ಸಂಕೋಲಿಗೆ ಮೆರೆಗಲ ಉಡಲ್ ತುಂಬಿನ ಸೊಲ್ಮೇಲು. ಅವೇ ರೀತಿ ಶ್ರೀಮತಿ ಪ್ರತಿಮಾ ಧೀರಜ್ ಗಟ್ಟಿ ಕಾವರು ಆರ್ಲ ಎಡ್ಡೆ ನುಡಿನ ಜೋಗ್ಲೆ ಕೊಡ್ತೇರು. ಅರೆಗಲ ಗಟ್ಟಿ ಸಮಾಜದ ಪರವಾದ ಧನ್ಯವಾದನ ಕೊರೊಂದುಲ್ಲ. ಉದ್ಯಮಿ ಶ್ರೀಕಾಂತ್ ಗಟ್ಟಿ ಆರ್ನ ಇತ್ತದ ಒಂಜಿ ಎಲ್ಲೇ ಏಜಿಡೆ ಒಂಜಿ ಮಲ್ಲ ಏಮುನು ಪಂಡ ಜಾಗದ ನೆಟ್ಟು ಪೋತರು. ಸಮಾಜಕ್ಕೆ ಒಡ್ಡಾದ ಬರಡು ಪಂಡದು ನಮ್ಮ ಸಮಾಜದ ಉಡಲ್ ತುಂಬಿನ ಧನ್ಯವಾದನ ಅರೆಗಲ ಕೊರೊಂದುಲ್ಲ. ಮಾತೃ ಸಂಘದ ಅಧ್ಯಕ್ಷರಾಯನ ಜನಾರ್ದನ ಗಟ್ಟಿ ಕನ್ನಿಮನೆಗಳ ಧನ್ಯವಾದ. ಅವೇ ರೀತಿ ಪತ್ರಿಕಾ ಮಾಧ್ಯಮದಗಳು ಬೈದರು. ನಮ್ಮ ಗುರುಸ್ಥಾನ ಗುರು ಹಿರಿಯರು ಉಳ್ಳರು, ಗುರಿಕಾರಣಗಳು ಉಳ್ಳರು, ಸಮಾಜದ ಎಡ್ಡೆ ಬೆಂದಿನಂಚಿನ ಗುರಿಕಾರಣಗಳು ಉಳ್ಳರು, ಮಹಿಳಾ ವಿಭಾಗ ಉಂಡು. ಪೂರ ಸಮಾಜದ ಮುಕ್ಳೆಗಳ ಒಂಜೇ ಗೊಂಚಲಡು ಧನ್ಯವಾದನ ಕೊಡ್ದು ಈ ಕಾರ್ಯಕ್ರಮನ ಮುಕ್ತಾಯ ಮನ್ಪ ಲೆಕ್ಚರರ್ ಆದುರ್ಲೇರು. ಆರು ಇನ್ನಿತ ನಮ್ಮ ಈ ಸ್ಟೇಜಿದ ವಿನ್ಯಾಸನ ನಮಕ್ ಮನ್ಪೆರ ಸಹಾಯನ ಮಂತದೆ. ಅರೆಗೆ ವೆಂಕಟೇಶ್ ಗಟ್ಟಿ ಬೇರೆ ಸನ್ಮಾನ ಮನ್ಪೋಡು ಬಂದು ಐತೊಟ್ಟಿಗೆ ದಿನೇಶ್ ಲಪ್ಪೋದು ಸಹಕಾರನ ಮನ್ಪೋದು.